ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಕಂಡಂತೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂತೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯ ಹಿತವಾಗಿ ನುಡಿಸುತ್ತಲೇ, ಸಂಗಾತಿಯಾದರೆ ನೀನು ನಾನುಳಿವೆನು. ಆಕಾಶ ದೀಪವು ನೀನು, ನಿನ್ನ ಕಂಡ ಸಂತೋಷವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ. ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ. దాది ఏమంతు బకేం చొల్లరు చాపర్యరా తిండ్రు తిండరా దాద తిండరు. The sound is in the Durga మనదల్లేరు సురువాండు అందు బక ఇరు ఓల్లరు యాని ఈతు పొర్తు లైఫ్ స్టైల్ ఈతు పొర్తు అనే ఏర్లేజ్జేరు ಬಕ ಚಾಪರ್ಯರ ತಿಂಡು ತಿಂಡರ ದಾದ ತಿಂಡಿ ಇರೆಗ್ ಲೈವ್ಗೆ ವೆಲ್ಕಮ್ ಮಲ್ತೊಂದುಲ್ಲೆ ಉಲ್ಲೆ ಯಾನ್ ಉಲ್ಲೆ ಯಾನ್ ಮೂಲೆ ಉಲ್ಲೆ ಯಾನ್ ಒಡೆಯಲ್ಲ ಹೋಗ್ಬಿತ್ತು ಕೊಂಚ ಲೈಕ್ ಕೊರ್ಲೆ ತುಕ ಹಾಗೆ ಒಂದು ಲೈಕ್ ಬರಲಿ. ದೇ ಆರ್ ಗ್ರೇಟ್ ಮನೊಂದುಲ್ಲೇರು. ಹಾ ಯಾನ್ ಗ್ರೇಟೇ ಬಕ ಚಾಪರ್ಯರ ಬಲ್ಲೆ ತುಕ ಚಾಪರ್ಯರ ತಿಂಡು ತಿಂಡರ ದಾದ ತಿಂಡಿ ಯಾರು ದಾದ ಪರಿಯಾರು ಎಂಕ್ ರಜೆ ದಾನೆ ರಜೆ ಸೋಮವಾರ ಅದು ರಜೆ ಮಲ್ಪುನ ಸೋಮವಾರ ಏರ್ಲ ರಜೆ ಮಲ್ಪೇರ ಫಸ್ಟ್ ಐತಾರ ಒಂಜಿ ರಜೆ ಕೊಟ್ಪೇರು ಮಾತೆರೆಗ್ಲ ಬೇಲಿ ಇರು ಸೋಮವಾರ ರಜೆ ಅಂಚೆ ಇರೆಗ್ ಬೋನಸ್ ರಜೆ ತೋಜೋಡು ಅತೆ ಬೇಲೆ ಇಜ್ಜಾ ಓಕೆ ಓಕೆ ಬಕ ಚಾಕ್ ದಾದ ತಿಂಡಾರ ಪಲ್ಲೆ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನೀ ಬಂದು ನಿಂತಾಗ ಹಾಯ್ ಸಿಸ್ ಪನ್ನೊಂದುಲ್ಲೇರು ಶಾಂತ ಸಿಸ್ ಬರ್ತೀರು. ಹಾಯ್ ಶಾಂತ ಸಿಸ್ ವೆಲ್ಕಮ್. ಚಾಪರ್ಯಾರ ತಿಂಡರ ದಾದ ಪರಿಯಾರು ಏನೇ ನಾವು ಊರುಡು ಬೇಲೆ ಉಂಡು ಹಬ್ಬದೇ ಎಂಕೆ ಬೇಲೆ ಜೀವನ ಓಲ್ ಇರೆಗೋಲ್ತು ಬೇಲೆ ಕೊಡ್ತೀನಿ. ಗುಡ್ ಮಾರ್ನಿಂಗ್ ಮಾಡೋದಿಲ್ಲ ಶಾಂತ ಸಿಸ್. ಗುಡ್ ಮಾರ್ನಿಂಗ್ ಶಾಂತ ಸಿಸ್. ಚಾಪರ್ಯಾರೇ ದಾದಿ ತಿಂಡಿ ಸಿಸ್ ಚಪಾತಿ ಚಪ್ ಚಪ್ ನೀ ಚಪಾತಿ ಲೈವ್ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಥ್ಯಾಂಕ್ ಯು ಶಾಂತ ಸಿಸ್. ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಶಾಂತಕ್ಕ ಊರುಡು ಬೇಲೆ ಉಂಡ ಆಕೆನೊಂದುಲ್ಲೇರು ಏಮಂತ ಕೊಂಚ ಬೇಲೆ ಬೋಡಿಗೆತಿ ದಾಲ ಬೇಲೆ ಎತ್ತಿನ ಮಲ್ಲೆ ಆರ್ನ ಊರು ಬೋಡಾಂಡ ಇರು ಅಡೆ ಬೋಡು ಅತಿ ಬೊಂಬೈಗೆ ಬೋಡು. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ. ದೇವರು ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ. ದೇವರು ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ಶಾಂತಕ್ಕ ಉರುಡು ಬೇಲೆಂಡ ಶಾಂತ ಪಾತಿರುವೇರಿ ಒಂದು ಗಡಿ ಒಂದು ಆಪಿನ ಮಾರ್ರೆ ಏರೊಂದು ಇರಿಗೆ ದಾದೆ ಸಿಸ್ ಎಂಕ್ ಚಪಾತಿ ದಾದಾಂಡಿಯೇ ನೀರು ಪೊಸತ್ತು ಬರ್ತೀನಿ
పాతేరు పాతేరు అండి. శాంతి సిస్ దాదా తింటే పండి బక్క దాదా అండి ಬ್ಯಾಡ್ ಕಮೆಂಟ್ಸ್ ಮಾಡಿಯರಾ ಬತ್ತದು ಬಂದಾನೆ ಬ್ಯಾಡ್ ಕಮೆಂಟ್ಸ್ ಯಾನ್ ತೂಯಿಜ್ಜಿ ಮೆಸೇಜರ್ ನಮ್ ಗುಡ್ ಪನದ್ರೆ ಶಾಂತಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ನಮ್ಮೊಳಗೆ ನಮ್ಮೆದೆಯೊಳಗೆ ಸಾವಿರ ಕನಸು ಇದೆ, ಕನಸೊಳಗೆ ಪ್ರತಿ ಮನಸೊಳಗೆ ನಿರ್ಮಲ ಪ್ರೇಮವಿದೆ. ಅಣ್ಣ ಅಂದ್ರೆ ಅಣ್ಣ ನಿವನು ನಮ್ಮ ದೇವನು, ಕೋಟಿ ಜನ್ಮ ಬಂದರೂನು ಕೋಟಿಗೊಬ್ಬನು. ಅದಾಗೆ ಲೈಕ್ ಅತ್ತಿ ಒಂದೊಂದು ಗೊತ್ತಾ ಬುಜ್ಜಿ నేను ఎంగిన ఆల్పును గొత్త అబ్జింకి ఓరారా ఇంగ్లీష్ బార్పును రావు అంచ మళ్ళీ శాంతి సూపర్ మళ్ళీ థ్యాంక్ యూ శాంతి థ్యాంక్ యూ. గంగా యమునా సంగమయి ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು, ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಅನುದಿನ ಉಲ್ಲಾಸ ಅನುದಿನ ಸಂತೋಷ, ಗೆಳೆಯನಿಂದ ಸೇರಿ ಪ್ರೇಮದ ಆವೇಶ. పోవ పందులేరా పోవనా సాంగీర్నా అవులేపడు ఓలుప్పాడు ಯಾನು ಪೋಪುನು ದಾಯಿ ಪೋಪುನು ಏಮಂತ ಏ ಪಲಕ್ಕೆ ನೀರ್ನ ಲೈವ್ ಇಜ್ಜಿ ಲೈವ್ ಮಲ್ತನೆ ಯಾನು ಪೋಪೆ ಪನ್ಪಿನಿ. ನೈಸ್ ಸಾಂಗ್ ಬರೋದಿಲ್ಲ. ಥ್ಯಾಂಕ್ ಯು ಶಾಂತಿಸ್ ಥ್ಯಾಂಕ್ ಯು. ಲೈವ್ ಮಲ್ತನೆ ತುಲೇನೆ ಏಮಂತ ಪನ್ಪಿನಿ ಯಾನು ಪೋಪಿನಿ ಇಂದು ಲೈವ್ ಇಜ್ಜಿಡ ಬತ್ತ ಎಂಡಕ್ಕೆ ನೋಲು ಕಮೆಂಟ್ ಮಾಡಿ ನನ್ನ ಒಂದು ವೀಡಿಯೋಗು ಲೈವ್ ಇಜ್ಜ ಅಂದು ಇನ್ನೇನು ಅಪರೂಪಕ್ಕೆ ಲೈವ್ ಬರ್ತೀನಿ ಪಕ್ಕ ಪೋಪೆ ಪನ್ಪಿನಿ. ಪ್ರೀತಿ ಉರ್ಲಿ ಪ್ರೀತಿಸ್ಕೋಡೆ ಲೈವ್ ಮಲ್ತಿತ್ತೇರತ್ತೆ ಪ್ರೀತಿಸ್ಕೋಡೆ ಲೈವ್ ಮಲ್ತಿತ್ತೇರು. ಮೆಲ್ಲು ಸಿರಿ ಸವಿಗಾನ ಇದೆ ಚಲ್ಲಿನಿದೂವಿನ ಬಾಣ, ಐಕ್ ಸರಿಜ್ಜಿಯೇ ಮನೊಂದುಳ್ಳೇರು ಶಾಂತಿ ಸಾವೇ ಗೊತ್ತುಜ್ಜಿ ಮಲ್ದಿರು ಕೊಡೆ ಲೈವ್ ಮಲ್ದೇರು. ఏమంత ఇంగ్లీషులు బర్పును ఏమంత మెసేజ్. ಹಾಡು ಹಾಡು ಹಳೆಯದಾದರೇನು ಭಾವನವನ ವೀಣ, ಹಾಡು ಹಾಡು ಹಳೆಯದಾದರೇನು ಭಾವನವನ ವೀಣ. ಹೇಮಂತ್ ಬಾಯ್ ಬರೋದ್ರೆ ಬಾಯ್ ಹೇಮಂತ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಅವೆಲ್ಲ ಇವತ್ತು ಸಪೋರ್ಟ್ ಕೊರ್ನಿಕ್ಕೆ ಥ್ಯಾಂಕ್ ಯು. ಅಂಚೆನೆ ವಿಡಿಯೋ ತುದ್ಲ ಸಪೋರ್ಟ್ ಮಲ್ಪ್ಲೆ. ಶಾಂತಿ ಸಿಸ್ ದಾದೆ ಕಜಿಪ್ ಮಧ್ಯಾಹ್ನಗ ಸ್ಪೆಷಲ್ ದಾದೇನಿ. ಆಕಾಶದಾಗಿ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೇ, ಈ ಭೂಮಿ ಮ್ಯಾಲೆ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೇ, ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬರ, ಆಕಾಶದಾಗಿ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೇ, ಮೇಲೆ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೇ, ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬರ, ಸುದ್ದಿ ಇಲ್ಲದೆ ಮೋಡ ಶುದ್ಧಿಯಾಗೋದು, ಸದ್ದೆ ಇಲ್ಲದೆ ಗಂಧ ಗಾಳಿಯಾಗೋದು, ತಂಟೆನೆ ಮಾಡದೆ ಹೊತ್ತೊಟ್ಟಿಗೋಗೋದು, ಏನೇನು ಮಾಡದೆ ನಾ
ನಾವ್ಯಾಕೆ ಬಾಳೋದು, ಆರೋ ಹಕ್ಕಿನ ತಂದು ಕೂಡಿ ಹಾಕೋದು, ಕಟ್ಟು ಜೇನನ್ನ ಸುಟ್ಟು ತಿಂದು ಹಾಕೋದು. ನರಮನಸ ಕಳಿಯಲ್ಲ, ಒಳ್ಳೇದು ಉಳಿಸಲ್ಲ, ಅವನಡಿಯೋ ದಾರಿಲಿ ಗರಿಕೇನೂ ಬೆಲೆ ಇಲ್ಲ. ಚಿಲಿಪಿಲಿಗಳ ಸರಿಗಮ ಕಿವಿಯೊಳಗೆ, ನೀರೆಲೆಗಳ ತಕದಿಮಿ ಎದೆಯೊಳಗೆ, ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ. ಆಕಾಶಗೆ ಯಾರು ಮಾಯಗಾರನು, ಚಿತ್ತಾರ ಮಾಡಿ ಹೋಗೋನೇ. ಎಲ್ಲ ಮೆಸೇಜ್ ಮಾಡ್ತಾರೆ, ಮೆಸೇಜ್ ತೋಜು ಮಾರದಾಳು. ಕಾಡು ಸುತ್ತುವ ಸೇರಾಣಿಗೆ ಕಮ್ಮ, ಕಾಲು ಇಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ. ಏಳೋದು ಬೀಳೋದು ಬಡವರ ಪಾಡಮ್ಮ, ನೀವ್ಯಾಕೆ ಹಾಡಿರಿ ಈ ಹಳ್ಳಿ ಹಾಡನ್ನ. ಮೆಸೇಜ್ ಶೋ ಅಪ್ಪುಜಿ. ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ. ಪಪ್ಪು ಅವ್ರು ಬಂದರು. ಹಾಯ್ ಪಪ್ಪು ಅವರೇ, ಲೈಕ್ ಕೊಡಿ, ಲೈಕ್ ಕೊಡಿ, ಲೈಕ್ ಕೊಡಿ. ಅಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಪೋಂಕ್ರೆ ಅವರು. ಹೇಮಂತ್ ಶಾಂತ ಬರೀ ದುರ್ಗಾನ ಮನೊಂದಿಲ್ಲ. ಜಯರನ್ ಅವ್ರು ಬಂದರು. ಹಾಯ್ ಜಯರನ್, ವೆಲ್ಕಮ್. ಹೂ ಅಂತ ಹೇಳ್ತಾ ಉಲ್ಲೆ ಯಾನು ಉಲ್ಲೆ ಆಣ ಮೆಸೇಜ್ ಶೋ ಆಪುಜಿ ಇಂಕ್ ದಾದಾಣ ದಾದನ ಯಾನಿದ ಬೇತೆ ಮೊಬೈಲ್ ಮೆಸೇಜ್ ತೂವೊಂದುಲ್ಲೆ. ಜೇರನ್ ಬಕ ಹೆಂಚೋಲಾರ ಚಾ ಪರಿಯಾರ ತಿಂಡರ ದಾದ ತಿಂಡರು ದಾದ ಪರಿಯಾರ ಬಲ್ಲೆ ತುಕ. ಸ್ವಾತಿ ಬತ್ತೇರು. ಆಯ್ ಸ್ವಾತಿ, ವೆಲ್ಕಮ್. ಸ್ವಾತಿ ಸಾಲ್ಯಾನ್. ಸ್ವಾತಿ ಅವರೇ, ಏನು ಗೊತ್ತಾ ಸ್ವಾತಿ ಅವರೇ, ನನಗೆ ಇದು ಬ್ಲೂ ಕೊಡಲಿಕ್ಕೆ ಆಗೋದಿಲ್ಲ. ನಂದು ಇಲ್ಲಿ ಮೆಸೇಜೇ ಶೋ ಆಗೋದಿಲ್ಲ, ಎಂಥ ಪ್ರಾಬ್ಲಮ್ ಆಯ್ತಂತ ಗೊತ್ತಾಗೋದಿಲ್ಲ. ಜಯರನ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜಯರನ್ ಅವರೇ. ಮತ್ತೆ ಹೇಗಿದ್ದೀರಾ? ಕಾಫಿ ಆಯಿತಾ, ತಿಂಡಿ ಆಯಿತಾ? ಸ್ವಾತಿ ಅವರೇ, ನಿಮ್ಮದು ಕಾಫಿ ಆಯಿತಾ, ತಿಂಡಿ ಆಯಿತಾ? ಬಂದವರು ಒಂದೊಂದು ಲೈಕ್ ಕೊಡಿ ಆಯಿತಾ? ಎಂಚಿನ ಓ ಮೆಸೇಜ್ ಶೋ ಅಪ್ಪುಜಿ. ಸ್ವಾತಿ ಅಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ ಹೇಮಂತ್ ಅವರು. ಲೈಕ್ ಟನ್ ಅಂತ. ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ಸೋ ಮಚ್. ನೀ ಬಂದರೆ ಮೆಲ್ಲನೆ ಕಿರಿ ಚಿಮ್ಮಿತು ಜಲ್ಲನೆ, ನನ್ನ ಮನದಾಗಿ ಆಸೆ ಕಾರಂಜಿಯಾಗಿ ಒಮ್ಮೆ ಬಂದಿತ್ತು. ಹಾಯ್ ಹೇಮಂತ್ ಅವರೇ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸ್ವಾತಿ ಸಿಸ್. ಸ್ವಾತಿ ಸಿಸ್ ಚಾಪರ್ಯರ ತಿಂಡರ ದಾದ ತಿಂಡಿ ಪಲ್ಲೆ ತುಕ. ಮೊಲ್ಪ ಉಲ್ಲಾರಕ್ಕೆ ಏನೊಂದಿಲ್ಲ. ಶಾಂತಿ ಸೂಪರ್ ಪಡೋದಿಲ್ಲ. ಥ್ಯಾಂಕ್ ಯು ಶಾಂತಿ, ಥ್ಯಾಂಕ್ ಯು ಸೋ ಮಚ್. ಸಂಪು ಬತ್ತೇರು. ಆಯ್ ಸಂಗೀತಕ್ಕ ಪಡೋದಿಲ್ಲ. ಸಂಪು ಮೆಸೇಜ್ ಶೋ ಅಪ್ಪ ಜೊತೆ ಮಾರ್ರೆ ಭಾರಿ ಬಂಗಾಳು ದಾಲ ಒಂದು ಏನ ಹಣ್ಣಂದೇ ಗೊತ್ತಾಗ್ಬಿಟ್ಟು. ಸಂಪು ಸಂಪು ಚಾಪರ್ಯರ ತಿಂಡರ ದಾದ ತಿಂಡಿ ಇರಿಗ ದಾದೆ ಎಂಕ್ ಚಪಾತಿ ಎಂಕ್ ಚಪಾತಿ ನಾನಾ ಪೋಪುಜಿ ಸಿಸ್ಸವು ಅಂದಿಯೇ ಅವು ಮೆಸೇಜ್ ಶೋ ಆಪುಜಿ. ಯಾನೊಂದು ದಾದ ಮುಟ್ಟಿಯ ನನ್ಗೆ ಗೊತ್ತಾಪುಜಿ. ಯಾನೈಕಿದೆ ಬೇತೆ ಮೊಬೈಲ್ ಒಂದಕ್ಕೆ ಬರ್ತೀನಿ. ಬೇತೆ ಮೊಬೈಲ್ ಮೆಸೇಜ್ ಓದೊಂದುಲ್ಲೆ ಕರ್ಮ ದಾದ ಅಣ್ಣು ಗೊತ್ತಾಪುಜಿ. ಈರು ಪೋಲೆ ಓಡೆ ಪೋಪಿ ನಾನು ಬೈದಿನೇ ಭಾರಿ ಬಂಗೋಡಿ ತೋ ಸಮಯದ ಅಕ್ಕ ನಾನು ಓಡೆ ಪೋಪಿನಿ. ಏನು ಪಾತ್ರೆ ಕೇಳತ್ತೆ ಕೀಳಿಸದೆ ಕಲ್ಲು ಕಲ್ಲಿನಲ್ಲಿ ಜೇರನ್ ಬತ್ತೀರಿ ಒಡೆ ಪೋಯರ ಗೊತ್ತುಜ್ಜಿ. ಯಾನು ಮೆಸೇಜ್ ಶೋ ಅಂದಿತ್ತು ತಂಚಾರ ಮೆಸೇಜ್ ತು ಎಲ್ಲ ಆಯ್ಜಿ ಬಕ್ಕ ತುಯಿನಿ
ಅರುವಡೆ ಪೋಯಿರ್ ಜೇರನ್ ಎಂಕ್ ಒಂಜಿ ಮಿತ್ತರು ಒಗ್ಗರಣೆ ಪಾಡನ ಕೊಂಜ ಉಲ್ಲಿರತೆ ಆರು ಲಿಂಕ್ ಕಡಪುರ್ನಿ ಏರಿಯೇ ಒಗ್ಗರಣೆ ಪಾಡ್ನಾರು ನಾನು ಅವು ಪೋಪುಜಿ ಪಂಡಾರು ಯಾನು ಪಂಡೆ ಈರು ಪೋಲೇಡು ಅಂದ್ ಯಾನು ಒಡೆ ಪೋಪಿನಿ ಕೇನುಡಿಸಿ ಸಾವ ಸ್ವಾತಿ ಅಕ್ಕ ಹಾಯ್ ದಾನೆ ಪಾತೇರುನು ಪಂಡ ಸಂಪು ಅರೆ ಓ ಸಂಪು ಅರೆ ಓ ಸಂಪು ವರ್ಗೀಸ್ ಬರ್ತೀರಾ ಹಾಯ್ ವರ್ಗೀಸ್ ಅವರೇ ವೆಲ್ಕಮ್ ಲೈವ್ಗೆ ಒಂದು ಲೈಕ್ ಕೊಡಿ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯ್ತಾ ದಾನೆ ಬನ್ನಗನೆ ಕಕ್ಕೊಂಡು ಬರೋದಿಲ್ಲಾರು ಎಂಕ ಪಾಡಿನಿ ಸಿಸ್ ಅಂದೆ ಪೂರಮೇ ಆಧಾರ ಈ ಕಲೆಯ ಸಿಂಗಾರ ಬಂಗಾರ ತೇರೇರಿ ಮೂಡನವಿ ಸಿಂಧೂರ ದಿನ 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 ಹೊಸದಾಗಿದೆ ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರದ ಏರಿಳಿತ ತುಂಗೆಯಲಿ ಶ್ರೀಮಂತ ಕಣ 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 ಕರೆ ನೀಡಿದೆ ನೀನೊಮ್ಮೆ ಬಂದಿಲ್ಲಿ ಹಿತವಾಗಿ ಹಾಡು ಓ ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಬಸ್ಸು ಟುಲ್ಲೆ ಪನೊಂದುಲ್ಲೇರು ಹಾಯ್ ಸಿಂಪಲ್ ಬಾಯ್ ಎಂಚೋಲಾರೆ ಚಾಪರ್ಯರ ತಿಂಡತಿದ್ದಾರ ದಾದ ತಿಂಡಾರು ಮುನಿಕೃಷ್ಣನ್ ಅವರು ಹಾಯ್ ಮುನಿಕೃಷ್ಣನ್ ಅವರು ವೆಲ್ಕಮ್ ಲೈವ್ಗೆ ಒಂದು ಲೈಕ್ ಕೊಡಿ ಸ್ಕ್ರೀನ್ಗೆ ಡಬಲ್ ಟೆಪ್ ಮಾಡಿ ಒಂದೊಂದು ಲೈಕ್ ಕೊಟ್ಟು ಬಿಡಿ ದಾದ ಬೇಳೆ ನೆಜ್ಜಿನಿ ಇನಿ ಒಂದು ಲೈವ್ ಬೈದತ ಇನಿ ಬೇಳೆ ಬಲ್ಲೆಜ್ಜಿ ಸ್ವಾತಿ ಅಕ್ಕ ಎಂಚ ಉಲ್ಲಾರಿಯೇ ಚಾಪರ್ಯರ ಯಾನು ತೂನಾಗ ಬೇತೆ ಪೊನ್ನಾಡು ಎಣ್ಣಿ ನೀತೆ ಡೀಪಿ ತೂಯಿನಿ ಪನೊಂದುಲ್ಲೇರು ಸಂಪು ನೀ ಅಕ್ಕ ಬರೋಡು ಪನೊಂದುಲ್ಲೇರು ಸಂಗೀತ ಅಕ್ಕ ಎಂಚ ಉಲ್ಲಾರು ಪನೊಂದಿನ ಯಾನು ತುಲೆ ಎಂಚ ಸೂಪರ್ ಆದುಲ್ಲೆ ಗುಂಡು ಗುಂಡಾದು ಸೂಪರ್ ಉಲ್ಲೆ ಸ್ವಾತಿ ಆ ಕೋಡೆ ಇರೇ ಗೊತ್ತಾಯ್ಜಿ ಪಂದೆ ಎಂಕ್ ಗೊತ್ತಾಂಡು ಯಾನು ಬೊಕ್ಕ ಪಂಡ್ರಿಗೆ ಪೋತು ಜೀಪ್ ಸ್ವಾತಿಗೆ ಒಂದು ಸ್ವಾತಿ ಸಿಸ್ನ ಒಂದು ಇಜ್ಜತ ಮಾರ್ರೆ ಬ್ಲೂ ಪೋತುನತ್ತ ಹಿಂಗೆ ಕೊರ್ರೆಲ್ಲ ಆಪು ಜತ ಮಾರ್ರೆ ಅವೇ ಬಂಗ್ ಮಾಡ್ತಾನೆ ಮೆಸೇಜ್ ಶೋ ಆಪುಜು ಎಂತ ಹೊರ ಎಣ್ಣು ಲೈವ್ ಎಂಡ್ ಮಲ್ಪಗ ನಂದೆನ್ನು ಮಕ್ಕ ಈ ಒಂದು ಮೊಬೈಲ್ ಉಳ್ಳದೆ ನೆಟ್ ಮೆಸೇಜ್ ಓದೊಂದುಲ್ಲೆ ಶಾಂತ ಅಕ್ಕ ಚಾಂಡಕ್ಕೇನೊಂದು ಲೆರಿ ಹೇಮಂತ್ ಸ್ವಾತಿ ಸಿಸ್ ದಾದಿ ತಿಂಡ್ರೆ ಪಂಡರ ಮತ್ತೆ ಎಲ್ಲರೂ ಯಾರೆಲ್ಲ ಇದ್ದೀರಾ 7 ಮಂದಿ ಇದ್ದೀರಾ ಯಾರೆಲ್ಲ ಚಹಾ ಕುಡಿದ್ರಾ ಎಂತ ತಿಂದ್ರಿ ಅಂತ ಹೇಳಿ ಒಮ್ಮೆ ನೋಡುವ ಮೆಸೇಜ್ ಹಾಕಿ ಎಂಕ ಶಾಂತ ಅಕ್ಕಳ ಇಜ್ಜ ಸರಿಯಾ ಅಪ್ಪುಜಿ ಶಾಂತಕ್ಕ ಇಜ್ಜ ಅಂದ್ರೆ ಸರಿಯಾ ಅಪ್ಪುಜ ಉಳ್ಳೇರತ ಶಾಂತಕ್ಕ ಪಾತಿರ್ಲಿ ಗಾಳಿಯೇ ಆದೇಶ ಮೇಘವೇ ಸಂದೇಶ ಹೊಂಬಣ್ಣದ ಆಕಾಶ ಋತುಗಳು ನಿನ್ನ ಕಾದಿವೆ ನೀನಿರೇ ರಂಗೋಲಿ ಸಂಗಾತಿ ಸೋಮಾಲಿ ನವರಸವು ಮೈತಾಳಿ ಜೀವನ ಬೇಜೋಕಾಲಿ ಯುಗ ಯುಗಗಳು ನಿನ್ನ ಕಾಯುವೆ ನೀನೊಮ್ಮೆ ಬಂದಿಲ್ಲಿ ಬೆಳಕನ್ನು ನೀಡು ಓ ಮೆಸೇಜ್ ಮಸ್ತ್ ಬೈದನ ಚಪಾತಿ ಬರೋದಿಲ್ಲ ಎಂಕಲ ಚಪಾತಿ ಸೇಮ್ ಇವತ್ತು ಚಪಾತಿ ಡೇ ಮಾಡುವ ನಾವೆಲ್ಲ ಸೇರಿ ಸ್ವಾತಿ ಅಕ್ಕ ಅಂದೆ ಓಕೆ ಆಂಡಲ ಈರ್ನ ಡ್ರೆಸ್ ಸೂಪರ್ ಪನೊಂದುಲ್ಲೇರು ಆಯ್ತಾ ಪಾತೆರಣ ಎಂಕು ಮರಳು ಬತ್ತುಗೆ ಹಾಯ್ ಅನೀಶ್ ವೆಲ್ಕಮ್ ಅನೀಶ್ ಎಂಚೋಲರಿಯೇ ಚಾಪರ್ಯರ ತಿಂಡರ ದಾದ ತಿಂಡಿ ಸಂಪು ದಾದ ತಿಂಡಿ ಅರಿಯೇ ಏತು ಕೋಪ ಆಂಡಲ ಶಾಂತ ಅಕ್ಕಡ ಪಾತೆರಡು ಅದು ಪಾತೆರೋಡು ಈ ಪಾತಿರೋದು ಎಪ್ಪಡು ಆರು ಪಾತೆರನೆ ಮುಟ್ಟೆ ಈ ಪಾತೆರೋಡೆ ಆರ ಕೋಪ ಪೋಯಿನ ಮುಟ್ಟೆ ಇರು ಪಾತಿರೋಡೆ ಮಂತು ಸಾರಿ ಲಕ್ಕೆ ನುಡಿಯರು ಅಡ್ಡ ಶಾನ್ ದಾದಾಣಿಕೆ ಅನ್ನೋದಿಲ್ಲ ಸಂಪು ಚೂರು ರಾಗ ಪಾಡ್ಲಿ ನನ್ನ ರಾಗ ಪಾಡ್ನ ಎನ್ನ ಮುಲ್ ದೊಂಡ ಸವೈಚ್ಚಿ ನನ್ನ ರಾಗ ಒಡೆ ಪಾಡ್ನು ಯಾನ್ ಈತ ರಾಗ ಪಾಡ್ನೇ ಬಾರಿ ಬಂಗೋಡು ನನ್ನ ರಾಗ ಪಾಡ್ರೆ ಪೂಜಿ ಕಡ ಮುಲ್ದಾದು ಹೋದ್ರೆ ಅಂತ ಮಾರ್ಗದ ಸೌಂಡ್ಲು ಉಂಡತೆ
ಗಾಡಿ ಪೂರ ಪೋಪಿನ ಅಂಚ ರಾಗ ಅಂತೆ ಕಮ್ಮಿ ಆಪುಂಡು ಚೂರು ರಾಗ ಪಾಡ್ಗ ದುರ್ಗಕ್ಕ ಇರೇ ಗೊತ್ತುಜೆ ಶಾಂತಕ್ಕ ಕೋಪೇನ ಗೊತ್ತುಂಡು ಹೆಂಗ್ ಗೊತ್ತುಂಡು ವಿಷಯ ಪೂರ ಗೊತ್ತಾತನ್ ಏಮಂತ ಆಂಡ ಈ ರೀತಿ ಸ್ವಾರಿಕೆ ನೋಡತ್ತೆ ಆಡ ನಿಜ ಪನೊಂದುಲ್ಲೇರು ಸ್ವಾತಿ ಅಕ್ಕ ವಿಶೇಷ ಬರ್ಷ ಉಂಡಲ್ಪ ಆ ಬರ್ಷ ಉಂಡು ನಿನಗೆ ಆಂಡಿನಿ ಬರ್ಷ ಸಟಾತ ತೆಜ್ಜಿ ಮಾತ್ರ ಕಮ್ಮಿ ಆಂಡು ಎಂಗಲ್ಪ ಕಮ್ಮಿ ಆಂಡು ಸ್ವಾತಿ ಸಿಸ್ನಲ್ಪ ಬರ್ಷ ಉಂಡೇ ಪಲ್ಲೆಗೆ ಸಂಪುಗು ಮಸ್ತ್ ದಿನೋಡ್ದು ಬೊಕ್ಕ ಆತೆ ಅಂದಂದು ಮಸ್ತ್ ದಿನೋಡ್ದು ಬಕ್ಕನಿ ಕ್ಲೀನ್ ಪೂರ ಒಂಜಿ ತೂದು ಪೋಕ ಅಂದ್ ಬರ್ತೀನಿ ಸಂಪು ಅಂತ ತಿಳ್ತೊಂದುಲ್ಲೇರು ನಮ್ಮ ಶಾಂತಿ ಹುಷಾರುಲ್ಲೆ ಪನೊಂದುಲ್ಲೇರು ಬಕ್ಕ ಚಾಪರ್ಯರ ತಿಂಡರ ದಾದ ಪರಿಯರ್ ಪಲ್ಲೆ ತುಕ ಚಪಾತಿ ರೇಗಿ ಯಾಪಂಡ ದುರ್ಗಕ್ಕ ಯಾವುಂಡು ಚಪಾತಿ ಯಾವುಂಡು ಎಂಕ್ ದಾನೆ ಚಪಾತಿ ಈರು ತೂವೇರ್ನೆ ಇಜ್ಜಿ ಯಾನು ಫಾರಿನ್ ಪೋತಿನತ್ತೆ ಗೊತ್ತು ಜೆರೆಗ್ ಅನೀಶ್ ಫಾರಿನ್ ಪೋತ್ ಕೋಡೆ ಲ್ಯಾಂಡ್ ಆಯ್ನಿಡೆ ಥ್ಯಾಂಕ್ ಯು ಸಂಪು ಬ್ರೋ ವನಂದುಲ್ಲೆ ಸ್ವಾತಿಸಿಸ್ತು ಅಂದ ವನಂದುಲ್ಲೇರು ಬರ್ಸ ಇನಿ ಇಜ್ಜಿಯೇ ವನಂದುಲ್ಲೇರು ಇನಿ ಕಾಂಡೆ ಬರ್ಸ ಎತ್ತಂಡು ಎಂಕಲ್ಪ ಇಜ್ಜಿಯಾ ಬರ್ಸ ಎಂಚ ಬರ್ಸದ ದೆಕ್ಕಣ ಬರ್ಸ ಬರೋಡಿತ್ತುಂಡು ಬರ್ಸ ಒಡೆ ಮಾಯ್ಕಾತ ನಂದೇ ಗೊತ್ತುಜ್ಜಿ ಒಂಚೂರು 4 ಪನಿ ಕೊಡ್ಪುಂಡು ಪೋಪುಂಡು ಪ್ರೀತಿ ಅಕ್ಕ ದುರ್ಗ ಅಕ್ಕ ಈರು ಸರಿ ಮನ್ಪುಡು ಅಂದಂದು ಯಾನಿತ್ತೆ ಸರಿ ಮಲ್ಪೆ ಈರು ಕೂಡ ಆರೆಗ್ ನೀವು ಮಲ್ಪಲೆ ಅಪ್ಪಗ ಕೂಡ ಆರ್ಕೋಪ ಪೆರೆಗಳು ಸರಿ ಮಲ್ಪ ಈರು ಇಂಚನೆ ಮಲ್ತೊಂದು ಮಂತ್ ಈರೇ ಸರಿ ಮಲ್ಪೊಡಿತ್ತೆ ಪೂರ ಸ್ವಾತಿ ಅಕ್ಕ ದಾದಿ ತಿಂಡಿ ಈರೆಗ್ ಇಲ್ಲಾಡು ಪೂರ ಎಂಚೌಲೇರು ಸೌಖ್ಯನಕ್ಕೇನೊಂದುಲೇರು ಸಂಪು ಚಾಂಡ್ ದೋಸೆ ಪನೊಂದುಲ್ಲೇರು ದೋಸೆ ತಿಂದು ಬರ್ತಾರ ಎಂಗ್ಲಿಗೆ ನಿ ಚಪಾತಿ ಅನೀಶ್ ಇಜ್ಜಿಯೇ ಪನೊಂದುಲ್ಲೇರು ಸುದ್ದಿ ಇಜ್ಜಿ ಅಂದು ಪೊಕ್ಕಡಿ ಒಡೆಲ ಪೋತು ಜಿಲ್ಲಡಿಲ್ಲೆ ಅಂದು ಸಂಪು ಬ್ರೋ ಚಪಾತಿ ತಿಂದ ಪೂರ ಸೌಖ್ಯ ಇನ್ನ ಇಲ್ಲಡು ಪೂರ ಎಂಚ ಉಲ್ಲೇರು ಏನೊಂದುಲ್ಲೇರು ಸ್ವಾತಿ ಸಿಸ್ಸು ಅವಳು ದಾದ ಬೇಲೆ ಅಲ್ಲ ಇಂಚ ಪುರ ಪಾತೇರಂಡ ಏರ್ಲ ಈಡ ಬಕ್ಕ ಪಾತೇರೇರಾ ಹೇಮಂತ್ ಈಡ ಪಾತೇರ ಪಲ್ಲೆ ಯಾನು ಪೋಪೆ ಬಾಯಿ ಪನೊಂದುಲ್ಲೇರು ಸಿಂಪಲ್ ಬಾಯಿ ಚಾಪರ್ಯರೇ ನೀವು ನಮ್ಮನ್ನು ಮರೆತು 1 ವರ್ಷದ ಅಂದ್ರೆ ನಿಮ್ಮ ಪೆದಬೂದಿ ನೆನಪಿದೆ ಇದು ನಿಮ್ಮ ಲೈವ್ಗೆ ಬರುವ ಮರಳು ನಕ್ಕು ದಾದ ಸಿಂಪಲ್ ಬಾಯಿನ ಹೆಂಚಿನ ಮೆಸೇಜ್ ಒಂದು ಸಂಪು ದುರ್ಗಕ್ಕ ಇರುವಂತೆ ಜಾಸ್ತಿ ಪೊರ್ಲಾತಾರ ದುಬೈ ಬೋದು ವಾ ಅಂದೆ ಸಂಪು ಥ್ಯಾಂಕ್ ಯು ಅಲ್ತ ಗಾಲಿ ಬೀಜ ನನ್ನಂದು ಬಕ್ಕ ದುರ್ಗಕ್ಕ ಈರು ಇಜ್ಜಾಂಡು ಬೊಕ್ಕ ಶೇಷ ಚಲ ಅವ್ರು ಬಂದರು ಹಾಯ್ ಶೇಷ ಚಲ ಅವರೇ ವೆಲ್ಕಮ್ ಲೈವ್ಗೆ ಒಂದು ಲೈಕ್ ಕೊಡಿ ಆಯ್ತಾ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಶಾಂತಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಸಿಂಪಲ್ ಬಾಯ್ ಕೂಗ ಕೋಳಿಗೆ ಗರಂ ಮಸಾಲೆ ಮೇಯು ಮೇಕೆಗೆ ಮಿರ್ಚಿ ಮಸಾಲೆ ಹಾಯ್ ಸಿಂಪಲ್ ಅಂತ ಹೇಳ್ತಾ ಇದ್ದಾರೆ ಶಾಂತಿ ಸಿಸ್ ಹೇಮಂತ ಅಕ್ಕ ಪನೊಂದುಲೇರು ಅಕ್ಕ ಬಂದು ಕೂಡ ಎಂಚಿನ ಮೆಸೇಜ್ ಎಂಚಿನ ಈರ್ನ ಹೇಮಂತ್ ಬಕ ಇಡ ಪಾತಿರೇರೆ ಆಡಲ್ಲ ಯಾನಾಯನಿಟ್ಟು ಪಾತಿರುವೆ ಶಾಂತ ಸಿಸ್ ಡ್ಯಾನ್ಸ್ ಮಾಡ್ತದಲ್ಲೇರು ಥ್ಯಾಂಕ್ ಯು ಶಾಂತಿ ಸಿಸ್ ನೀವು ಶಾಂತಿ ಅಕ್ಕನ ಕಣ್ಣಿನ ನಿಗದಲ್ಲಿ ಇದ್ದೀರಾ ಒಳ್ಳೆಯ ಮೆಸೇಜ್ ಹಾಕಿ ಹೌದೌದು ಈರು ಖಾರ ಮಸಾಲೆಗೆ ಕಜಿಬು ಅವೇ ಕಜಿಬು ಮಾಡೋ ಪದ್ಯಡು ಮಾಡ್ತಿದ್ದೀನಿ ಬೊಕ್ಕ ಈರು ಉರುಡಿಜ್ಜಾಂಡ ಯಾನು ಉರುಡಿತ್ತೆಪ್ಪ ಯಾನು ಉರುಡಿತ್ತೆ ದಾದೆಯೇ ಪಾರ್ದನ ಅತ್ಯ ಪದ್ಯೆಯೇ ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಹೇಳಿದು ನಾಡಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವಿಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಶಾಂತ ಅಕ್ಕ ಚಾಂಡಕ್ಕೇನೊಂದುಲ್ಲೇರು ಹೇಮಂತ್ ನೀವು ಕೇಳಲಿ ಅರೆ ಏಪ ಆರು ಪಾತೇರು ರಪ್ಪಗಿರ್ ಪಾತೇವು ಬೇಳೆ ಇಜ್ಜ ಶಾಂತಕ್ಕಗೇನೊಂದುಲ್ಲೇರು ಹೇಮಂತ್ ದಾದಿ ತಿಂಡಿ ಸಿಂಪಲ್ಗೇನೊಂದುಲ್ಲೇರು ಗುಜರಾತ್ ಒಂಜಿ ಪೊಣ್ಣು ಮೀನು ಕೈ ಇತ್ತರ ಅವು
ಗುಜರಾತ್ ರೋಜಿ ಪೊಂಡು ಮೀನು ಕಾಯ್ತೋತಿದ್ರು ನಾವು ಅವು ಯಾನೇ ವಕೇರು. ಸ್ವಾತಿ ಅವರು ಬಂದ್ರು. ಹಾಯ್ ಸ್ವಾತಿ ಅವರೇ, ನೀವೇ ಸ್ವಾತಿ ಅವರೇ ಅಂತ ಹೇಳ್ತಾ ಇದ್ದಾರೆ. ಎಂಚಿನ ಸಾಸ ನಂಗೆ ಗೊತ್ತಾಗ್ತದೆ. ಶಾಂತಿ ಅಕ್ಕನ ಕೆಬಿ ದೂರ ಮಾರೆ ಪದ್ಯ ಸೂಪರ್ಗೆ ದೂರ ಲವ್ ಸಾಂಗ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶೇಷ ಅವರು. ಥ್ಯಾಂಕ್ ಯು ಶೇಷ ಅವರೇ. ಒಂದು ಲೈಕ್ ಕೊಡಿ ಆಯ್ತಾ. ಮತ್ತೆ ನೀವು ಸಬ್ ಆಗದಿದ್ರೆ ಒಂದು ಸಬ್ ಆಗಿ ಆಯ್ತಾ. ಸ್ವಾತಿ ಅಕ್ಕ ಕೂ ಅಂತ ಹೇಳ್ತೀವಿ. ತಿಂಡಿ ಪೂರ ಬಾಜಿ ಶಾಂತಿ, ಪೂರಿ ಬಾಜಿ ಶಾಂತಿ ಅಕ್ಕ. ವಾ ಪೂರಿ ಬಾಜಿ ತಿಂದಾರಾ? ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ, ಎಲ್ಲೆಲ್ಲಿ ನೋಡಲಿ. ಆಂಜನೇಯ ಅವರು ಬಂದರು. ಹಾಯ್ ಆಂಜನೇಯ ಅವರೇ, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ ಆಗೋದಿದ್ರೆ ಸಬ್ಸ್ಕ್ರೈಬ್ ಆಗಿ ಆಯ್ತಾ. ಸ್ವಾತಿ ಅಕ್ಕ ಎಸ್ಕೇಪ್ ಆಯರು ಆರ್ಯ ಕಡುಬೈ ಜಿಕ್ತೇರಿಯೇ ಬೋಡಾಂಡ ಪಲ್ಲೆ ಎಂಜಿನ ಬೋಡಾಂಡ್. ಹಾಯ್ ಅಂತ ಹೇಳ್ತಾ ಇದ್ದಾರೆ ಸ್ವಾತಿ ಅವರು. ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ ಶಾಂತಿ ಸಿಸ್. ಥ್ಯಾಂಕ್ ಯು. ಹಾಯ್ ಸಿಸ್ ಅಂತ ಹೇಳಿದ್ರೆ ಶೇಷಾಚಲ ಅವರೇ. ಏನು ಗೊತ್ತಾ ಶೇಷಾಚಲ, ನನಗೆ ಇಲ್ಲಿ ಮೆಸೇಜ್ ಉಂಟಲ್ಲ, ಯಾರ ಮೆಸೇಜ್ ಶೋ ಆಗೋದಿಲ್ಲ ನೋಡಿ. ಇದು ಮೊಬೈಲಲ್ಲಿ ನಾನು ಮೆಸೇಜ್ ಓದ್ತಾ ಇದ್ದೇನೆ, ಹಾಗೆ ನನಗೆ ಬ್ಲೂ ಕೊಡಲಿಕ್ಕೆ ಆಗೋದಿಲ್ಲ. ಈಗ ನಾಳೆ ನೋಡುವ, ನಾಳೆ ಲೈವ್ ಮಾಡಿದರೆ ನಿಮಗೆ ಬ್ಲೂ ಕೊಡ್ತೇನೆ ಆಯಿತಾ. ಬೇಜಾರು ಮಾಡಬೇಡಿ. ಲೈಕ್ ಡನ್ ಮೇಡಮ್. ಥ್ಯಾಂಕ್ ಯು ಅಂಜನೇ ಅವರೇ. ಥ್ಯಾಂಕ್ ಯು ಸೋ ಮಚ್. ಅಲ್ಲ ಪಿರಾಡ್ ರಾಜ್ಕುಮಾರ್ ಬರ್ತೀನಿ. ಈನ ರಾಜ್ಕುಮಾರನ್ನು ಹೋಲಿರಿಯೇ ಒಂಜಿ ಮೆಸೇಜ್ ಇಜ್ಜಿ ಪನ್ಪುನು ದುರ್ಗ ಅಕ್ಕ ಅಂದೇನೆ ನೆಟ್ಟು ಓದು. ನಾನು ಈ ಮೊಬೈಲ್ ಓದುನು ಮೂಲ್ ಮೆಸೇಜ್ ಶೋ ಆಪುಜಿ ದಾದಾಂಡೆ ಗೊತ್ತಾಪ. ಜಾನುವಾರು ಎನ್ನೆ ಲೈವ್ ಎಂಡ್ ಮಲ್ಪಗ ಅಂದ ಎನ್ನೆ ಬಕ್ಕ ಜಾನ ಉಳ್ಳೇರ್. ಲೈಕ್ ಡನ್. ಥ್ಯಾಂಕ್ ಯು ಲೈಕ್ ಕೊಟ್ಟ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸಬ್ ಆಗದವರು ಒಂದೊಂದು ಸಬ್ ಆಗಿ ಆಯ್ತಾ. ಅಲಕ್ಕ ಪೋಂಡು ಮೊಬೈಲ್ ಸತ್ಯ ಸಂಪು ಮೊಬೈಲ್ ಅಲಕ್ಕ ಪೋಂಡು. ಎನ್ನ ಪದ್ಯಗೆಂದೇ ಪೋಣ ಮೊಬೈಲ್ ಐಟ್ ಒಂಜಿ ಮೆಸೇಜ್ ಶೋ ಆಪುಜಿ ಇಂದೆ ಐಕ್ ನೆಟ್ ಬತ್ತು ನೀನು ದಾಲ ಮಲ್ಪರ ಆಪುಜಿ ಮಾತಿರ್ಗಳ ಬೇಜಾರು ಆಪುಂಡು ಬ್ಲೂ ಕೊಡ್ಜಿಡ ದೇವಾ. ನನ್ನ ನೀನು ಗೆಲ್ಲಲಾರೆ ತಿಳಿದು ಛಲವೇತಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯು ನಿನಗೆ. ನನ್ನ ನೀನು ಗೆಲ್ಲಲಾರೆ ತಿಳಿದು ಬಾಯ್ ಮನಂದುಲ್ಲೇರು వీడియో అప్పుడు మెసేజ్ ఆపు చెప్పండి. బాయ్ హేమంత్ బాయ్. థ్యాంక్ యూ సో మచ్ అవి లైవ్ కొత్త సపోర్ట్ కొనేకి థ్యాంక్ యూ. వీడియో ఆపుండి మెసేజ్ ಬರ್ಪುಜಿ ಎಕಡೆ ಮೆಸೇಜ್ ದಾದಾಣ ಗೊತ್ತಾಪುಜಿ ಮಾರ್ರೆ ಅವೇ ಬಂಗಾಪಿ ಇತ್ತೆ ಬೀಡಿ ಕಟ್ಟು ಜರ ಬೀಡಿ ಕಟ್ಟು ಬಕ ಬೀಡಿ ಬಿಡ್ರೆ ಆಪುಜತ ಮಾರೆ ಬೀಡಿ ಕಟ್ಟೋಡೆ ಆಪುಂಡು ಇತ್ತೆ ಹೆಚ್ಚು ಫೋಕಸ್ ಬೀಡಿಗೆ ನಾನು ಲೈವ್ ಇತ್ತಂತೆ ಆಣತ್ತೆ ಐಕ್ ಲೈವ್ ಅಂತೆ ಕಡಿಮೆ ಬರ್ತೀನಿ. ನಾನೆತ್ತೆ ಹೌಸ್ ವೈಫ್ ಆದ ನಮ್ಮ ಕೆಲವೊಂದು ಕರ್ತವ್ಯ ಪುರೋಡು ನಮ್ಮ ಅವೆನ್ಪುರ ಮಲ್ಪುಡು ಅಂಚೆತೆ ಬೀಡಿ ಕಟ್ಟು ಮೂರನಿ ಪನ್ಪಡೆ ಯಾನ್ ನವೇನೆ ನೊಟ್ಟು ಇರೇನತ್ತು ಅಯ್ಯೋ ಇರ್ಬ ಅವು ಸಡನ್ ಅದು ಫಿಕ್ಸ್ ಆಯ್ನಿ ಸಂಪು ಈರು ಕಾರ್ ಕಲರ್ದು ಬಂದಾಗ ನವೀನ್ ಬ್ರಾಡೆ ಪೋದು ಉಪ್ಪೇರು ನಾನವರ ಬಲೆ ನಾನವರ ತಿಕ್ಕ ಮುನಿಸಿಸ್ ಬರ್ತೀರ. ಹಾಯ್ ಮುನಿಸಿಸ್ ವೆಲ್ಕಮ್. ಮುನಿಸಿಸ್ ಮೆಸೇಜ್ ಶೋ ಆಪುಜಿ ನೇ ಕುಡಜಿ ಮೊಬೈಲ್ ಪತ್ತೊಂದು ಮೆಸೇಜ್ ಓದೊಂದುಲ್ಲೆ ದಾದ ಪ್ರಾಬ್ಲಮ್ ಅನ್ನ ಗೊತ್ತಾಪುಜಿ ಜನ ಇರ್ತೀರ ಅಂಚೆ ಈ ಕುಡಜಿ ಲೈವ್ ಎಂಡ್ ಮಲ್ಪೆರ್ಲ ಐಜಿಂಕ್ ಇತ್ತೆ ಎಂಡ್ ಮಲ್ಪೆರ್ ಬಾರಿ ಬಂಗೊಂಡ ಕೋಡೆ ಪ್ರೀತಿಸಿಸ್ ನಾಯಿಲಕ್ಕ ಎಂಚ ಉಲ್ಲಾರು ಯಾನ್ ಹುಷಾರುಲ್ಲೇ ಮುನಿಸಿಸ್ ಸೀರೆ ಎಂಚ ಉಲ್ಲಾರು ಚಾಪರ್ಯಾರ ತಿಂಡ್ರ ದಾದ ತಿಂಡಿ ಮಲ್ಲ ಮೊಬೈಲ್ ಮಲ್ಲ ದೆಪ್ಪೊಡು ಕಾಸು ಮನ್ಪುನತ ಓಲುಂಡು ಕಾಸು ಬೈದು ನನ್ನ ಮಲ್ಲದೇ ಇದೋಲಿ ಮೊಬೈಲ್ ಕಾಸು ಓಲುಂಡು ಏರ್ ಕೊರ್ಪೇರು ಕಾಸು ಹೇಮಂತ್ ಕಪ್ಪ ಕಾಯಿ ಬರೋದಿಲ್ಲ ಹೇಮಂತ್ ಯಾರು ಆ ಹೇಮಂತ್ ಆರೇ ಹೇಮಂತ್ ಗೌಡ
ಲವ್ ಅಸ್ಟ್ರಾಲಜರ್ ಬಂದ್ರು. ಹಾಯ್ ಚಿನಿಮಿನಿ ಅಲ್ಲ ಇವರು? ಬಸ್ ತಗೋಬೇಕು ಅಂತ ದುಡ್ಡು ಕೇಳಿದ್ರೆ ಕಾಮೆಂಟ್ ಸ್ಕಿಪ್. ಅದು ದುಡ್ಡಿನ ವಿಷಯ ಅಲ್ವಾ ಚಿನಿಮಿನಿ ಅವರೇ? ಅದಕ್ಕೇನು ಗೊತ್ತಾ, ಅದು ಕಮೆಂಟ್ ಸ್ಕಿಪ್ಪೇ ದುಡ್ಡಿನ ವಿಷಯ ಬಂದ್ರೆ. ಈಗ ಬಸ್ಸಲ್ಲಿ ಹೋಗ್ಲಿಕ್ಕೆ ದುಡ್ಡಿಲ್ಲ, ಬಸ್ಸಿಗೆ ಎಲ್ಲಿ ಕೊಡುದು? ಒಲ್ಪ ಅಲ್ಲಾರಕ್ಕೇನೊಂದುಲೇರು ಕಪ್ಪು ಅಕ್ಕ ಅಂದ ಮುನ್ನಿ. ಹಾಯ್ ಚಾಪರಿಯರಕ್ಕೇನೊಂದುಲೇರು. ನಾಗರಾಜ್ ಅವರು ಬಂದರು. ಅಕ್ಕ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನಾಗರಾಜ್ ಅವರು. ಗುಡ್ ಮಾರ್ನಿಂಗ್ ನಾಗರಾಜ್ ಅವರೇ, ಹೇಗಿದ್ದೀರಾ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಮುನ್ನಿ ಲೈವ್ ಮಲ್ಪುಲೆ ಅಪರೂಪ ಪನೊಂದಿನ ಅಂದು ಸಿಸ್ ಲೈವ್ ಮಲ್ಪುಲೆ. ಕಪ್ಪು ಅಕ್ಕ ಎನ್ನ ನೆನಪಿಜ್ಜಿದಾದ ಜನ ಇರ್ಬೇಕು ಓಲರು ಹೇಮಂತ್. ನಾಗರಾಜ್ ಅವರೇ ಥ್ಯಾಂಕ್ ಯು ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಾನು ಬ್ಯುಸಿ ಉಳ್ಳೆ ದುರ್ಗಕ್ಕ. ಓಕೆ ಮುನ್ನಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಅವೇ ಲೈವ್ ಬರ್ತದೆ ಸಪೋರ್ಟ್ ಕೊಡ್ದು ಒಂದು ಲೈಕ್ ಕೊಡ್ನೆಕ್ ಥ್ಯಾಂಕ್ ಯು. ಬಾಯ್ ಆವಾ ಬಾಯ್. ಲೈವ್ಗೊಂದು ಲೈಕ್ ಕೊಡ್ದವ್ರು ಲೈಕ್ ಕೊಡಿ ಆಯ್ತಾ. ಹೇ 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 ಲಾ 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 ನಿನ್ನಿಂದಲೇ. ನೀವು ನೋಡೋಕೆ ಇಷ್ಟು ರಿಚ್ ಇದ್ದೀರಾ, ಏನೋ ಸಹಾಯ ಮಾಡ್ತೀರೇನೋ ಅಂದ್ಕೊಂಡಿದ್ದೆ. ನೀವು ನೋಡಿದರೆ ಡಮ್ಮಿ. ಎಲ್ಲಿ ರಿಚ್ ನೋಡಿ, ಸೀಟಿನ ಮನೆಯಲ್ಲಿದ್ದೇನೆ. ರಿಚ್ ಆದರೆ ನಾವು ಸ್ಲ್ಯಾಪ್ನ ಮನೆಯಲ್ಲಿ ಇರ್ತಿರ್ಲಿಲ್ವ? ಎಲ್ಲಿ ರಿಚ್? ಏನು ರಿಚ್ ಇಲ್ಲವ ಮಾರ್ರೆ, ನಾವು ಮಿಡ್ಲ್ ಕ್ಲಾಸ್. ಎಲ್ಲಿ ರಿಚ್? ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ನೀವಾದರೆ ರಿಚ್ ಇದ್ದೀರಾ, 4 ಬಸ್ ಎಲ್ಲ ಇಟ್ಕೊಂಡಿದ್ದೀರಾ. ಪುನಃ ನನ್ನ ಹತ್ರ ಕೇಳ್ತೀರಾ ಬಸ್ ತಗೊಳ್ಬೇಕು ದುಡ್ಡು ಕೊಡಿ ಅಂತ. ಏನು ರಿಚ್ ಇಲ್ಲ ನಾವು ಮಾತಾಡೋದ್ರಲ್ಲೇ ರಿಚ್ ಅಷ್ಟೇ. ಸಂಗೀತಕ್ಕ ಈಗ ಮೋನಿಡ್ದು ಆದ ತೂಲೆಗೆ ಮೋನಿಡ್ ಪೂರ ಉಂಡು ಮಾರೆ. ಮೋನಿಡ್ದು ಆದ ಎಜ್ಜಿ ಪಲ್ಲೆ ಪೂರ ಕಲೆನೇ ಉಪ್ಪುಂಡು ಮೋನಿದು ದಾದ ತೋಜುಂಡಿಕ್ರೆ ಪಲ್ಲೆ. ಏಪಲ ಕೋಪ ದಾಯಿ ಕೋಪ ಲೈವ್ಗೂ ಬರ್ಪಿನೇ ಬಾರಿ ಅಪರೂಪ ಕೂಡ ಇಟ್ಲ ದಾಯ. ನಿಮ್ಮ ಮುಖದಲ್ಲಿ ನಗು ನೋಡಿದ್ರೆ ಹಾಗೆ ಅನ್ಸೋದು. ಹೌದಾ? ರಿಚ್ ನಗು ನೋಡಿದ್ರೆ ರಿಚ್ ಅಂತವ? ಓ ಹಾಗೆ. ನಗುವಿನಿಂದ ಹಣ ಮಾಡ್ಲಿಕ್ಕೆ ಆಗ್ತದ? ಇಲ್ಲಲ್ಲ. ಅಲ್ಲ ಏರ ಪಿರೋಡು ನಿಲ್ಕುನಿ ಅಂತ ಯಾವ ಬರಿತ ಬಿಲ್ಡಿಂಗ್ ತಕೊಂಡು ಶಾಂತಿಸ್ ತೆಲ್ಪುನು ಅಂದಿಯ ಶಾಂತಕ್ಕ ಕೋಪ. ಈ ಹೇಮಂತ್ ಒಂಜು ಡೈಲಾಗ್ ಕೋಪಡೆಲ್ಲಿರಿ ಹೇಮಂತ್. ಬಾಳೆಂದರೆ ಸಮಯಾನುಭವ ಕವಿತೆ ಆತ್ಮಾನುಸಂಧಾನ. ಇನ್ನು ಮೇಲೆ ನೀವು ನಗೋದು ಬೇಡ ಆಯ್ತಾ? ಯಾಕೆ ಮುತ್ತು ಉದುರ್ತದ? ಅಲ್ಲವ ನಗೋದು ಬೇಡ ಅಂತ ಹೇಳ್ಬೇಡಿ ಆಯ್ತಾ? ಯಾಕೆ ಗೊತ್ತು, ನಾನು ನಗೋದನ್ನು ನಿಲ್ಲಿಸ್ಲಿಕ್ಕೆ ಆಗುದೇ ಇಲ್ಲ ನನಗೆ. ನೀವು ನಗಬೇಡಿ ಅಂತ ಹೇಳಿದ್ರೆ ನಾನು ಜೋರು ನಗೋದು. ದುರ್ಗಕ್ಕನ ಮೋನಿನ ಮಾತ ಉಂಡು ಬಕ್ಕ ಹೇಮಂತ ಗೊತ್ತು ಮಾತ ಉಂಡು ಸರಿ ಉಂಡು ಬೊಕ್ಕ ನಾನೇ ಮಗುಲ್ನು ಚೂರು ತೂದು ಪಾತೇರೋಡು ಅಂದಿ. ನಗು ನಗುತ್ತಾ ನಲಿ ಏನೇ ಆಗಲಿ. ಅವು ದೋಣಿ ಒಲ್ತು ಬರ್ತೀನಿ. ಅವಳು ನಗುತ್ತಾ ನಲಿ ಪನಿಬೇಕು ದೋಣಿ ಒಲ್ತು ಬರ್ತೀನಿ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ಬೀಳುತ್ತೇಳು ತೆರೆಯ ಮೇಗಡೆ ಹಾರಲಿ. ಆಹಾ ಹಾ 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 ಹಾ. ನಗು ಮುಖದ ಸುಂದರಿ ದುರ್ಗಾದೇವಿ. ಥ್ಯಾಂಕ್ ಯು ಚಿನಿಮಿನಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ದಿನ ಆಯ್ತು ಲೈವ್ಗೆ. ಆದರೂ ಕೂಡ ನೀವೊಂದು ಪ್ರೀತಿ ಇಟ್ಟು ಒಂದು ವಿಶ್ವಾಸ ಇಟ್ಟು ಬರ್ತೀರಲ್ಲ ಲೈವ್ಗೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಂಜದ ದುರ್ಗಕ್ಕ ಏಪ ಅನ್ನಂದು ಯಾರು ಮಾತ್ರ ಬೇತೆ ಈ ರೊಂಜಿ ಯಾರು ಬೇತೆ ಅಲ್ಲ. ಇವರು ಯಾರು ಚಿರ್ಮಿನಿ ಅವರು ನಗ್ತಾ ಇದ್ದಾರೆ. ಹೌದು, ಎಂತ ಮಾಡೋದು ಹೇಳಿ, ನಗದೇ ಇದ್ರೆ ನನಗೆ ನಾನಂದ್ರೆ ನಗ್ತಾನೆ ಇರ್ತೇನೆ. ಸ್ವಲ್ಪ ಇದು ಕೋಪ ಎಲ್ಲ ಬರೋದು ಕಡಿಮೆ. ಕೋಪ ಬಂದರೆ ಅದು ರೂಪ ನೋಡಲಿಕ್ಕೆ ಆಗೋದಿಲ್ಲ. ಹಾಗೆ ಸರಿ, ಯಾಕೆ ಲೈವ್ ಮಾಡ್ತಿಲ್ಲ? ಇಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಮಾಡುವ, ಇನ್ನೊಂದು ವಾರಗೊಮ್ಮೆ ಆದರೂ ಮಾಡುವ ಅಂತ.
ಪ್ರೀತಿ ದಾದ ಮೋಕೆ ಅತ್ತೆ ಅವು ಅವೇ ಮೋಕೆ ಪ್ರೀತಿ ವಿಶ್ವಾಸ ಪುರಣಿ ಕುಲ್ದಿದ್ದು ಸಪೋರ್ಟ್ ಮಲ್ಪೋರತ್ತೆ ಅವು ಮಸ್ತ್ ಖುಷಿ ಆಪುಣ ಅಂಚ ಪ್ರೀತಿ ಉಡುಪಿಡುಲ್ಲೇರು ಓ ಅವು ಪ್ರೀತಿ ಸಿಸ್ತ ಅಂದಂದ ಆರು ಉಡುಪಿಡುಲ್ಲೇರು ಕೂಡ ತಿಳಿಪುನು ಕೋಪ ಬಂದರೆ ದುರ್ಗ ಆಗ್ತೀರಾ ಕೋಪ ಬಂದರೆ ಎಂತ ಆಗ್ತೇನೆ ಗೊತ್ತಿಲ್ಲ ನನಗೆ ನೋಡ್ಲಿಕ್ಕೆ ಆಗುದಿಲ್ಲ ನಾನು ಕೋಪ ಬಂದರೆ ಹೇಗೆ ಆಗ್ತೇನೆ ಅಂತ ನನಗೆ ನನ್ನ ಕೋಪ ಬೇರೆಯವರು ನೋಡ್ಬೇಕು ಅಷ್ಟೇ ಕೋಪ ಬಂದರೆ ಹೇಗೆ ಆಗ್ತದೆ ಅಂತ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನಾಗಮನ ಭೂತಾಯಿ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ರುಂಡಮಾಲಿನಿ ಅದು ಇಲ್ಲವ ರುಂಡಮಾಲಿನಿ ಎಲ್ಲ ಆಗುದಿಲ್ಲ ಅಷ್ಟು ಸೀನಿಲ್ಲ ಆ ದೊಡ್ಡದು ರುಂಡಮಾಲಿನಿ ಆಗುವ ಸೀನಿಲ್ಲ ನಮ್ದು ಕೋಪ ಬತ್ತಂಡ ದೇವೇರ ಆಪೇರು ದುರ್ಗಾಕ್ಕ ಇಜ್ಜಪ್ಪ ದೇವೇರು ಪುರ ನಮ್ಮ ಓಲು ನಮ್ಮ ಮನುಷ್ಯರು ನಮ್ಮ ಏಪಲ ದೇವೇರ್ದು ತಿರ್ತೆ ಕೋಪ ಬತ್ತನ ಮಾತಿರ್ಲ ಎಂಚಾಪೇರು ಮಸ್ತ್ ಕೋಪ ಕಣ್ಣು ಪುರ ಇಂಚ ಪುರಾಪುನ್ ಮಲ್ಲ ಕಣ್ಣಿನ ಇಂಚ ಪುರಾಪುನ್ ಕೋಪ ಕಣ್ಣು ಇತ್ತಡ ಸಹಜ ಇಲ್ಲಿ ಕಣ್ಣು 50% ಎಂಕ್ ಬೋ ಸಂಗೀತ ಕಾಸು ಓಲುಂಡು ಸಂಪು ಕಾಸು ಮರ ನಡ್ತಾನೆ ಯಾನು ಕಾಸು ಬಂದ್ರೆ ಅಲ್ಲಿ ನೋಡಿ ಚಿರಿವಿನಿ ಅವರು ಕೂಡ ದುಡ್ಡು ಅಂತ ಹೇಳ್ತಾ ಇದ್ದಾರೆ ನಾನು ಎಂತ ಮರ ನಟ್ಟಿದ್ದೇದಾ ಮೇಘ ಶಾಮನ ಮುರಳಿ ಲೋಲನ ಪ್ರೀತಿ ಒಂದು ಕವನ ನುಡಿಸುಕೊಳ್ಳಲನು ನಾ ಬರುವೆ ಹಿಡಿದು ಶ್ರುತಿಯನ್ನು ಹರಿಸು ಹೊನನನು ಸೇರುತ್ತಾನೆ ಪ್ರೀತಿ ಕಡಲನ್ನು ನೀವು ನನ್ನ ಹೆಸರು ಇನ್ನೂ ನೆನಪಿಟ್ಟುಕೊಂಡಿದ್ದೀರಾ ಓ ದೇವ ನಿಮ್ಮನ್ನೆಲ್ಲ ಮರೀಲಿಕ್ಕೆ ಆಗ್ತದಾ ಚಿನ್ಮಿನಿ ಅವರೇ ಖಂಡಿತ ನಿಮ್ಮನ್ನೆಲ್ಲ ಮರೀಲಿಕ್ಕೆ ಆಗುದಿಲ್ಲ ಅಷ್ಟು ಸಪೋರ್ಟ್ ಮಾಡಿದ್ದೀರಾ ನೀವೆಲ್ಲರೂ ನಮಗೆ ಒಂದು ಚಾನಲ್ ಮೊನಟೈಸ್ ಆಗಬೇಕಾದ್ರೆ ನಿಮ್ಮೆಲ್ಲರ ಸಪೋರ್ಟು ಮುಖ್ಯ ಲೈವ್ಗೆ ಬರ್ತಾ ಇದ್ರಿ ಮಾತಾಡ್ತಾ ಇದ್ರಿ ಅದುವೇ ಖುಷಿ ಅಲ್ವಾ ನಿಮ್ಮನ್ನೆಲ್ಲ ಮರೀಲಿಕ್ಕೆ ಆಗ್ತದಾ ಖಂಡಿತ ಇಲ್ಲ ಮರೀಲಿಕ್ಕೆ ಆಗುದಿಲ್ಲ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಕೋಪಡ್ ಕಣ್ಣು ಮಲ್ಲ ನಿತ್ಯ ಕೋಪ ಇಜ್ಜಿ ಆಡಲ್ ಕಣ್ಣೊಂಚೂರು ಮಲ್ಲ ಹೇಮಂತ್ ಪೊಡಿ ಪೈನ ಆತೆ ಹೊಸ ಸೀರೆ ಬರ ತಾನೇ ಮುಟ ಪನ್ ಪೂಜಾರು ಹೊಸ ಸೀರೆ ಗೊತ್ತುಜ್ಜಿ ನವೀನ್ ರೋಡ ನೀರು ಪದ್ಯಕ್ಕೆ ನೋಡು ಹೊಸ ಸೀರೆ ಹೌದದಿ ಹೊಸ ಸೀರೆ ತುತ್ತುದು ಓಡೆ ಮುಟ್ಟ ಜಾತ್ರೆಗೆ ಹೆಂಗ್ ಬರ್ಪುಜವು ಹೊಸ ಸೀರೆ ತುತ್ತುದು ಓಡೆ ಪೋಪ ಜಾತ್ರೆಗೆ ಆತೆ ಬರ್ತೀನಿ ಬಕಾವ್ ನವೀನ್ ರೋಗಿ ಫಿಟ್ಟವು ಪದ್ಯನ ಹೊಸ ಸೀರೆದ ಎಂಕುಲ್ ಪರಾತ್ ಸೀರೆ ಪರಾತ ಏಕ ಕಲ್ಪ ಚಾನ್ಸಸ್ ತೆಲ್ತಂದುಳ್ಳೇರು ಶಾಂತಕ್ಕಗು ಬರೋಡು ಪನೊಂದುಳ್ಳೇರು ಅಂದು ಬರೋಡು ಪಾತಿರೋಡು ದಾನೆ ಪೊಣ್ಣೆ ನಿನ್ನ ಮನಸೆಂಕ ತೆರಿಯಂದೆ ಪೋಂಡ ಮನಸೆಂಕ ತೆರಿಯಂದೆ ಪೋಂಡ ಆಸೆ ಈ ಕಾಪೂನ ಪಿಂಗಾರ ಪೂವ ಕಾಪೂನ ಪಿಂಗಾರ ಪೂವ ಶೋಭಾ ನಾಯಕ್ ಅವ್ರು ಬಂದರು ಹಾಯ್ ಶೋಭಾ ಅವರೇ ವೆಲ್ಕಮ್ ಶೋಭಾ ಅವರೇ ಹೇಗಿದ್ದೀರಾ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ಎಂತ ತಿಂಡಿ ತಿಂದ್ರಿ ಹಾಗೆ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ ಮತ್ತು ನೀವು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಂಗೀತಕ್ಕ ಏನು ಓಲ್ಡ್ ಸಪೋರ್ಟರ್ ಆತೆ ಈ ಪ್ರೀತಿ ಅಕ್ಕ ಲೈವ್ ಬರೋದಿತ್ತಾರತೆ ಈ ಶಾನ್ ಬೊಕ್ಕ ಬರ್ತೀನಿ ಶಾಂತ ಸಿಸ್ ಬಕ್ಕ ಬರ್ತೀನ ಸಂಪು ಈರೆಂಕ್ ಮೇರ್ನ ಲೈವ್ ಉಡು ತಿಕ್ಕದಿನತಿ ಏರು ಬೃಂದ ಸಿಸ್ನ ಲೈವ್ ಉಡು ತಿಕ್ಕದೀನಿ ಅದೇ ನಮ್ಮ ಬೃಂದ ಸಿಸ್ನ ಲೈವ್ ಉಡು ತಿಕ್ಕದಿನತ ಅನ್ನಂದು ಬಕ್ಕ ಪ್ರೀತಿ ಸಿಸ್ನ ಲೈವ್ ಬರ್ತೀನಿ ನಾನು ಸಂಗೀತಕ್ಕ ಯಾನು ಓಲ್ಡ್ ಸಪೋರ್ಟ್ ಅಂದಂದು ಶೋಭಾ ನಾಯಕ್ ಅವರು ಹಾಯ್ ಶೋಭಾ ನಾಯಕ್ ಅವರೇ ಒಂದು ಲೈಕ್ ಕೊಡಿ ಯಾನ್ ದಾದಿಯವು ಇತ್ತೆ ಮುರಾಣಿ ಓಲಿತ್ತಾರೆ ಕಂಕನಾಡಿಡು ಹಾಸ್ಪಿಟಲ್ ಇತ್ತಾರೆ ಕಂಕನಾಡಿಡು ದಾದಾಯಿನಿ ಅಪ್ಪಗ ಹುಷಾರಿಜ್ಜಿ ದಾದಾಯಿನಿ
ಎಡ್ಡ ಆಂಡ್ ನೆಟ್ಟ ಆಂಡ ಶ್ರುತಿ ಅಕ್ಕ ಉಳ್ಳೇರು ಶ್ರುತಿ ಅಕ್ಕ. ಸಂಧ್ಯಾವಾಣಿ ಅವ್ರು ಬಂದರು. ಹಾಯ್ ಸಂಗೀತ ಮ್ಯಾಮ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಂಧ್ಯಾವಾಣಿ ಅವರೇ ವೆಲ್ಕಮ್. ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ, ಎಂತ ತಿಂಡಿ ತಿಂದ್ರಿ? ಮತ್ತೆ ಹೇಗಿದ್ದೀರಾ ನೀವು ಸೂರತ್ತಲ್ಲಿರುವುದಲ್ಲ ಸಂಧ್ಯಾ ಅವರೇ? ಬೃಂದಕ್ಕ ನೈಟ್ ಸಾನ್ವಿ ಲಾಗ್ ಬೈದೇರು ಅಂದೆ ಮಸ್ತು ದಿನಾಡಿಯೇ ಬೃಂದ ಸಿಸು ಅಂದೆ. ಶಾನ್ ಕೂ ಅಂತ ಹೇಳ್ತಾ ಇದ್ದಾರೆ. ಸಂಪು ಪಾತೆರ್ರೆ ಆಪುಜಿ ಅಪ್ಪಗ ಒಡೆ ಆಪುಜಿ ಪಾತೆರ್ರೆ ಹಾಸ್ಪಿಟಲ್ ಡುಪ್ಪುನಗನ ಇತ್ತ ಪಾತೆರ್ಲಿ ಈಗ ಮಾತಾಡಿ. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ. ಸರಿ ಗೊತ್ತಾ ಅಪ್ಪುಜಿ ಪಾತೇನೆ ಇತ್ತೆಲ್ಲ ಆಪುಜಿ ಸರಿ ಪಾತೇನ ನಮಕ್ ಸರಿ ಗೊತ್ತಾ ಅಪ್ಪುಜಿ ದಾದ ಪಂಡದು ಪಂಡೇರಿಗೆ ಹುಷಾರಿ ದಾದ ಹುಷಾರಿಜಿನ್ ಗೊತ್ತಾಯಿಜಿರೇಗ ನೋಡಿ. ಲೈವ್ಗೆ ಬಂದವರು ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ. ಸಂಧ್ಯಾ ಸಿಸ್ ಇದ್ದೀರಾ? ಸಂಧ್ಯಾವಾಣಿ ಅವರು ಇದ್ದೀರಾ? ಒಂದೇ ಒಂದು ಆಸೆಯು ನಿನ್ನ ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ಕೈ ಬಳೆಗಿನ್ನಲು ಇದೆಯು ಜಲ್ಲೆಂದಿದೆ. ಈನ ಡ್ರೆಸ್ ಸೂಪರ್ ಏ ಬೀರಿ ಕಟ್ಟುನಿ ಏಪಯೇ ಬೀಡಿ ನನ್ನ ಬಕ್ಕ ಕಟ್ಟುಡಿಯೇ ಹಿರೇ ಕತ್ತೆರ್ದೀತೆ ಕಟ್ಟೋಡು ನನ್ನ ಬೀಡಿ. ರಂಜಿತ್ ಮನೋಹರ್ ಅವ್ರು ಬಂದ್ರು. ಹಾಯ್ ರಂಜಿತ್ ಮನೋಹರ್ ವೆಲ್ಕಮ್. ಬರ್ಸ ಇಜ್ಜ ಬರ್ಸ ಕಾಂಡೆ ಕಾಂಡೆ ಬರ್ಸ ಇತ್ತು ನೀವು ಜೋಕುಲು ಶಾಲೆ ಬಿದ್ದೋಣ ಬರ್ಸ ಇತ್ತನು ಇತ್ತೆ ಬರ್ಸ ಇಜ್ಜಿ ಮಾರ ಇತ್ತೆ ದೊಂಬುಗಾಯನುಂಡು. ಓ ಮೇಡಮ್ ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಭಾಸ್ಕರ್ ಅವರು. ಭಾಸ್ಕರ್ ನಾಯಕ್ ಅವರೇ ವೆಲ್ಕಮ್, ಲೈವ್ಗೆ ವೆಲ್ಕಮ್. ನಿಮಗೆ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ, ಎಂತ ತಿಂಡಿ ತಿಂದ್ರಿ? ಹಾಗೆ ರಂಜಿತ್ ಅವರೇ ಎಂತ ತಿಂಡಿ ತಿಂದ್ರಿ, ಕಾಫಿ ಆಯ್ತಾ ಅಂದ್ ಮ್ಯಾಮ್? ಯಾನ್ ಸೂರತ್ತುಳ್ಳ ಟೀ ಆಂಡ್ ಸಂಗೀತ ಮ್ಯಾಮ್ ಅಂದೆ. ದಾದ ತಿಂಡ್ರೆ ತಿನ್ಯಾರು ಸಂಧ್ಯಾ ಮ್ಯಾಮ್? ದಾದ ತಿಂಡ್ರೆ ತಿನ್ಯಾರು? ದಾದ ಸ್ಪೆಷಲ್ ಇನಿ ಸೂರತ್ದು. ನೀವು ನಮಗೆ ಮತ್ತೆ ಯಾವಾಗ ರಿಟರ್ನ್ ಮಾಡಿದ್ದೇನೆ ಮಾರ್ರೆ? ಗುರುಪ್ರಸಾದ್ ಅವ್ರು ಬಂದರು. ಗುರುಪ್ರಸಾದ್ ಅವರೇ ನೀವು ಇವತ್ತು ಕಮೆಂಟ್ ಹಾಕಿದ್ದೀರಲ್ಲ ನೋಡಿದೆ, ಮತ್ತೆ ರಿಟರ್ನ್ ಮಾಡ್ತೇನೆ ಆಯಿತಾ. ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಗುರುಪ್ರಸಾದ್ ಅವರು. ಹಾಯ್ ಗುರುಪ್ರಸಾದ್ ಅವರು ವೆಲ್ಕಮ್. ಹೇಗಿದ್ದೀರಾ? ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಕಿಂಗ್ ಫಿಶರ್ ಬಿಯರ್ ಓನ್ಲಿ ಕಾಫಿ ಟೀ. ಓ ಮೈ ಗಾಡ್, ಕಾಣೆ ಕಾಣೆನೆ ಬಿಯರಾ? ಏನ್ರಿ ಭಾಸ್ಕರ್ ಅವರೇ, ಬೆಳಿಗ್ಗೆ ಚಹಾ ಕಾಫಿ ಏನಾದರೂ ಕುಡಿಬೇಕಲ್ವಾ ಮಾರ್ರೆ? ಕಾಣೆ ಕಾಣೆನೆ ಬಿಯರ್ ಕುಡಿಯುವುದಾ? ಯಾನು ನೂಲು ಸುಂದು ಕೊರಡೆ ಅಕ್ಕ ಎಂಕ್ ಕಾಸು ಕೊರೊಟ್ಟಿ ವಾ ನೂಲು ಸುಂದು ಯಾನು 200 ಬೀಡಿ ಕಟ್ಟುನು 200 ಬೀಡಿದ ಏತ್ ಕಾಸು ಅರ್ಪಡೆ ಹೆಂಗೆ ಗೊತ್ತು ಜಾಡೇರೆ ಕೊಂಚ ಕಾಸು ಕೊರ್ಕ ನೂಲು ಸುಂದಿನೇಕು ಎಂಕು ನೂಲು ಸುಂದನ ಮಸ್ತ್ ಬಂಗ ಬೀಡಿ ಕಟ್ಟು ನಾನಲ್ಲ ಮಲೆಜಿ ನೂಲು ಸುಂದರೆ ಬಾರಿ ಬಂಗ. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್ ಗುರುಪ್ರಸಾದ್ ಅವರೇ, ಗುಡ್ ಮಾರ್ನಿಂಗ್. ಲೈಕ್ ಕೊಟ್ಟಿದ್ದೇನೆ, ಯಾರಿಗೂ ಹೇಳಬೇಡಿ, ಖಂಡಿತ ಹೇಳಲ್ಲ ನಿಮ್ಗಂತೂ ಹೇಳಲ್ಲ. ಹೌದಾನೆ, ಚಾನಲ್ ಪುದರ್ ಚೇಂಜ್ ಮಾಡ್ತೀನಿ ಇಜ್ಜಿ. ಚಾನಲ್ ಪುದರ್ ಚೇಂಜ್ ಆತಜ್ಜಿ. ಅವು ಇತ್ತೆ ನಮ್ಮ ಪುದರ್ ಬರ್ಪಿನತೆ ಚಾನಲ್ದ ಪುದರ್ ಚೇಂಜ್ ಆತಜ್ಜಿ. ಶ್ರೀದುರ್ಗನೇ ಅಂಚ ಡ್ಯಾನ್ಸ್ ಮಲ್ಪುರ ಅಂದಿ ಚಾನಲ್ದ ಪುದರ್ ಅವೇ ಶ್ರೀದುರ್ಗ ಲಾಗ್ಸ್. ಅನೀಶ್ ಬೊಕ್ಕ, ಓ ಅನೀಶ್ ಕೂಡ ಬರ್ತಾರಾ? ಥ್ಯಾಂಕ್ ಯು ಸೋ ಮಚ್ ಅನೀಶ್ ಅಕ್ಕ, ನ್ಯೂಲಿ ಜಾಯಿಂಡ್ ಟುಡೇ. ಓಕೆ ಗುರುಪ್ರಸಾದ್, ಮತ್ತೆ ನಾನು ನಿಮ್ಮದು ಚಾನಲ್ ನೋಡಿ ಮತ್ತೆ ವಿಡಿಯೋ ನೋಡಿ ರಿಟರ್ನ್ ಮಾಡ್ತೇನೆ ಆಯಿತಾ. ಜಗ್ಗಣ್ಣೆ ಬತ್ತೇರು. ಹಾಯ್ ಮಹಾರಾಣಿ. ಯಾನ್ ಮಹಾರಾಣಿಯಾ? ಕೋಲರಿಜ್ಜು ಮಾರ್ರೆ, ಕಿರೀಟಲಿಜ್ಜು ಮಹಾರಾಣಿ. ಜಗ್ಗಣ್ಣ ವೆಲ್ಕಮ್. ಚಾಪರ್ಯರಾ ತಿಂಡರ ದಾನ ತಿನ್ನಿ ಪಿನ್ ಪಾಡ್ನು ಒಡೆ ಮಾರ್ರೆ. ಮೆಸೇಜ್ ಶೋ ಆಪುಜಿನಿ ಯಾನ್ ಈ ಮೊಬೈಲ್ ಮೆಸೇಜ್ ಓದುನು. ಅನೀಶ್ ಪಿನ್ನಿಜ್ಜಿನಿ ಇನ್ನು ಒಂದಿನ ಒಂಚೂರು ಸಮಾಧಾನ. ಪಿನ್ನಿಜ್ಜಿ ಬ್ಲೂ ಇಜ್ಜಿ ದಾಲಿಜ್ಜಿ
ಜಗಣ ಚಾಪರ್ಯರ ತಿಂಡರ ದಾದ ತಿಂಡಿ ಬಂಗಾರದ ರಾಜ ಏನೇ ನನ್ನ ಪ್ರಾಣ ಸಿರಿ ದೂರದ ನಲ್ಲಗೆ ಈರುಳೆಲ್ಲ ಕಾಯುವಳು ಬಂಗಾರದ ರಾಜ್ಕುಮಾರಿ ಹೇಳೆ ನನ್ನ ಪ್ರಾಣ ಸಿರಿ ದೂರದ ನಲ್ಲಗೆ ಮೈಯೆಲ್ಲ ಅರಸು ಇರುಳಲ್ಲಿ ಕಾಯುವಳು ಬಾನಿಂದ ಚೆಲ್ಲಿದೆ ಆನಂದ ಇರುವಳು ಮುತ್ತಿಯೂರಿನ ರಾಜ್ಕುಮಾರಿ ಕೇಳೆ ನನ್ನ ಪ್ರೇಮ ಸರ್ ಇರುಳಲ್ಲಿ ಕೊಳದಲ್ಲಿ ಚಂದಿರ ನೈದಿಲೆ ಅಷ್ಟೇಯಾ ಅದು ಅಷ್ಟಾಗಿ ಬರೋದಿಲ್ಲ ರಾಗ मुझे नींद ना आए मुझे चैन ना आए मुझे जाए जरा ढूंढ के लाए न जाने कहाँ दिल को गया न जाने कहाँ दिल को गया ಅವು ಚೂರು ಚೂರೇ ಬರ್ಪಿನಿಯೇ ಯಾನ ನೂಲು ಸುಂದುವೆ ನೋ ಟೆನ್ಷನ್ ಯಾನಿ ಆವಾ ಈ ನೂಲು ಸುಂದದು ಕೊರ್ಲೆ ಅದು ಬೀಡಿ ಕಟ್ವೆ ನಮ್ಮ ಊರು ಗೊತ್ತಾ ಇಲ್ಲ ಮಲ್ಕೊಂಡ್ಬಿಟ್ರ ಭಟ್ಕಳಲ್ಲ ನಿಮ್ಮ ಊರು ಭಾಸ್ಕರ್ ಅವರೇ ಓಕೆ ಗುರುಪ್ರಸಾದ್ ಅವರೇ ಓಕೆ ಥ್ಯಾಂಕ್ ಯು ಗುರುಪ್ರಸಾದ್ ಅವರೇ ಥ್ಯಾಂಕ್ ಯು ಸೋ ಮಚ್ ನೀರು ದೋಸೆ ಮ್ಯಾಮು ಇದೇ ನೀರು ದೋಸೆ ಎಂಕೆ ಚಪಾತಿ ಕೋಡೆ ಟೆಂಪಲ್ போயனம்மா ಓಡೆ ಟೆಂಪಲ್ ಪೋಯಾರು ಶಾನ್ ದಾದವು ಪರೊಂದುಳ್ಳೇರು ಮರೆತು ಬಿಟ್ರ ಅದು ಇಲ್ಲವಾ ಭಟ್ಕಳದವರಲ್ಲ ಭಾಸ್ಕರ್ ಅವರೇ ಬತ್ತೆ ಅಪರೂಪ ಆತ ಈಗ ಅಂದಿಯೇ ದಾದ ಮಣಿತ ಪಿನ್ನು ಬಾಲ್ಡೆಲ್ಲ ಆಪುಜಿ ಬಕ್ಕ ಪಿನ್ನು ಮಲ್ಪೆರ ಆಪುಜಿ ಬಕ್ಕ ಒಂದು ಆಪುಜಿ ಬ್ಲೂ ಕೊರ್ರೆ ಆಪುಜಿ ಮಾತಾಂಡ ಬಕ್ಕ ನನ್ನ ಮಧ್ಯಾಹ್ನ ವನಸ್ ಬಾಕಿಜ್ಜ ದೇವಲೋಕ ಪ್ರೇಮಲೋಕ ನನ್ನ ಮನೆ ಈಗ ಅಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೇ ಆವು ಸಮಾಧಾನ ಯಾನ್ ಸಮಾಧಾನರುಲ್ಲೇ ಸಂಪು ಈರ ಚಾ ಪರುಡ್ಚಾವೆ ದಾಯೆ ಆರ್ಲ ಚಾ ಸಂಪೀರ್ ಕಾಲ ಚಾ ಪರ್ಪರ LICET ಅದೆಂತ ಅಕ್ಕ ನಮಸ್ತೆ ಎಂತ ಪುದರ್ ಮಾರ್ರೆ ಅದು ಪೋಂಕ್ರೆ ವಾ ನಮ್ನೆ ಪುದರ್ ಮಾರ್ರೆ ಅದು ಎಂತದ ನಿಮ್ಮದು ನಿಜವಾದ ಹೆಸರೆಂತ ಚಾನಲ್ ಹೆಸರೆಂತವಾ ನಮಸ್ತೆ ಎನ್ನ ಫೇವ್ರೆಟ್ ಸಾಂಗ್ ಮುಜೆ ನೀಂದ ಅಂದಿಯೇ ಅನಿಶಾ ವಾದ್ ಬರ್ಪುಜಿಯೇ ಎಸ್ ಮೇಡಮ್ ಅಂತ ಹೇಳಿದೆ ದಿಲ್ ಕಿಸ್ಸೆ ಹೋಗಯ ಅಣ್ಣ ಆಸೆ ಬೋಲೆಗ ಮೈ ಪನದಲ್ಲಿ ಇರುದ ಆದ ಕರ್ಮಯೇ ಸಂಪು ಅಕ್ಕ ಬಂಜಿಗೆ ಪುಂಡಿಗಯ ಬಂಜಿ ಮೇ ಅವರು ಉಸ್ಮೆ ರೆಸದಾದ ಪೋಂಡು ಕೋರ್ ರೆಸನ ಅತ್ತು ಮೀಂದ ರೆಸನ ಎಂಚಿನ ಪೋಂಡು ಬಂಜಿಗೆ ಪುಂಡಿ ಪೋಂಡು ಅಂಡರ ತೈಕ್ ಚೀಪೆ ಪುಂಡಿಯ ಬೆಲ್ಲತಾರೈದ ಪುಂಡಿಯ ಕಾರಿಂಜೆ ಮಸ್ತ್ ಸ್ಟೆಪ್ ಅದೇ ಕಾರಿಂಜವೆ ಯಾನ್ ಪೋತುಜಿ ಮಾರೆ ದೂರೋಡು ತೂತೀನಿ ಸ್ಟೆಪ್ ಮಿತ್ತರ್ದು ಕಾರಿಂಜ ಪೋತುಜಿ ಅನಿ ಕರೆಕ್ಟಾಗಿ ನೆನಪಿಟ್ಟುಕೊಂಡಿದ್ದೀರಾ ಹೌದು ನಮ್ಮದು ಮೆಮೊರಿ ಪವರ್ ಸ್ವಲ್ಪ ಜಾಸ್ತಿ ಉಂಟು ಅಂಚ ಪನ್ನೋಡು ಬರೋದಿಲ್ಲೇರು ಹೌದಾ ಮೇಡಮ್ ಅಂತ ಹೇಳಿದೆ ಹೌದೌದು ಓ ಬುಡ್ನಲ ಚಾ ಬುಡೆ ಯಾನ್ ಶಾನ್ ಅಂದಿಯೇ ಸತ್ಯ ಬಂದು ಚಾ ಒಂಜಿ ಬುಡ್ರೆ ಆಪುಜಿ ಶಾನ್ ಪಾತೆರ್ಲೆ ಬೊಕ್ಕ ದಾದ ಪರೋಡು ಪನೊಂಡೆ ಪ್ರೀತಿಯ ಪಾರಿವಾಳ ಹಾಯಿತು ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋಯ್ತು ಗೆಳೆಯ ಅದು ನನಗೆ ಬರುದಿಲ್ಲ ಪ್ರೀತಿಯ ಪಾರಿವಾಳ ಹಾರಿ ಅದು ರಾಗವೇ ಬರುದಿಲ್ಲ ಮೊನ್ನೆ ಶೇಷಾಚಲ ಅವರ ವಾಯ್ಸ್ ಸೂಪರ್ ಥ್ಯಾಂಕ್ ಯು ಚೂರ್ ಬತ್ತೆ ವಾವ್ ಅಂದಂದು ನನ್ನ ಅಕ್ಕ ನನ್ನ ಹೆಸರು ಕೊಣಂದೂರು ಕೊರಗಪ್ಪ ಹೌದಾ ಓಕೆ ಅದು ಚಂದ ಉಂಟಲ್ಲ ಮಾರೆ ಕೊಣಂದೂರು ಕೊರಗಪ್ಪ ಅಂತ ಚಂದ ಉಂಟಲ್ಲ ಮತ್ತೆ ಇದು ಯಾಕೆ ಇಟ್ಟದ್ದು ಹೆಸರು ಅದು ಚಂದ ಉಂಟು ಹೆಸರು ಬೊಕ್ಕ ನೀನೇ ನಾನಂತೆ ಹೌ ಒಬ್ಬ ದೇವರೇ ಹೌದು ಅಂಬು ಬುರ್ದು ಬನ್ನೋಳು ಅಪ್ಪನಿತ್ತೆ ದಮ್ಮು ಕಟ್ಟೊಂದುಂಡು ವೆಂಕಟೇಶ್ವರ ಭಟ್ ಅವರು ಬಂದರು ಹಾಯ್ ವೆಂಕಟೇಶ್ವರ ಭಟ್ ಅವರೇ ವೆಲ್ಕಮ್ ಲೈವ್ಗೆ ಒಂದು ಲೈಕ್ ಕೊಡಿ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಹಾಗೆ ನೀವು ಹೊಸಬರಾಗಿದ್ರೆ ಒಂದು ಸಬ್ಸ್ಕ್ರೈಬ್ ಆಗಿ ಆಯಿತಾ ಹೋಗಿ ಬರುತ್ತೇನೆ ಶುಭವಾಗಲಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಕೂಡ ಶುಭವಾಗಲಿ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ಅದು ಅಷ್ಟೇ ಬರೋದು ಮಾರ್ರೆ ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ಪೂಜೆಗೆಂದು ಬಾಳೆ ಬಾಗಿದವೋ
ಬಾಳೆ ಬಾಗಿದವು ಅದು ರಿಲಿಕ್ಸ್ ಬರುದಿಲ್ಲ ಮಾರ್ರೆ ಅಪ್ಪ ಬೊರ್ಚಿ ನಾನರ ಪನ್ಕ ಪನ್ ಪನ್ಪಿ ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು ನಮ್ಮ ನಡುವೆ ಇರಲಿ ನೂರು ಮುಣಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು ಜೊತೆಯಲ್ಲಿ ನೀನಿದರೆ ಎದೆಯಲ್ಲಿ ಸಡಗರ ನಿನ್ನ ನಗು ಎಲ್ಲದಕ್ಕೂ ಪರಿಹಾರ ನನ್ನಯ ನಾಳೆ ನಿನ್ನಯ ಪಾಲೆ ನನ್ನಯ ಬದುಕೆ ನಿನ್ನದು ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಜನ್ಮ ಪೂರ ನಿನ್ನನ್ನೇ ದೇವರ ಮುಂದೆ ಬೇಡುವೆ ನಾನು ಏಳೇಳು ಜನುಮ ನಿನ್ನನ್ನೇ ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಅಕ್ಕ ಚಾ ಕುಡಿದ್ರ ಓ ಚಾ ಕುಡಿದು ಬೇಗ ಆಗಿದೆ ಬರ್ರೆ ದೇವಿ ಚಾಮುಂಡಿ ದೇವಿ ಚಾಮುಂಡಿ ಅಲ್ಲ ತಿಂಗಾಳು ಮುಳುಗಿದವು ರಂಗೋಲಿ ಬೆಳಗಿದವು ದೇವಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವು ಬಾಳೆ ಬಾಗಿದವು ಅಕ್ಕ ನಿಮ್ಮ ಹಾಡಿಗೆ ನವಿಲು ನಲಿಪುತ್ತಿದೆ ಎಲ್ಲಿ ಉಂಟು ನವಿಲು ಮಾರ್ರೆ ನವಿಲು ಕೂಡ ನಲಿತಾ ಇದೆಯಾ ಥ್ಯಾಂಕ್ ಯು ಬೊಕ್ಕ ಬರ್ಪೆ ಆವಿಯೇ ಸಂಪಾವ ಥ್ಯಾಂಕ್ ಯು ಸೋ ಮಚ್ ನವಿಲೇ ಪಂಚರಂಗಿ ನವಿಲೇ ಜಿಗಿಸೋ ಹತರಂಗಿ ನವಿಲೇ ನನ್ನ ಎದೆಯ ಬಾಚಿ ಬಾಚಿ ನಿನ್ನ ಎದೆಯ ಒಳಗೆ ಇಟ್ಟೆ ಅದರಿಂದ ಹೃದಯ ತೆಗೆದು ನಿನ್ನ ತುಟ್ಟಿಗೆ ಒತ್ತಿ ಬಿಟ್ಟೆ ಶೇಷಾಚಲ ಅವ್ರು ನೈಸ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ನೀ ಚಂದಾನೆ ನಿನ್ನಾಸೆ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದಾನೆ ಬೋರ್ಗಾರೆ ಬಾ ನಿನ್ ಪ್ರೀತಿ ಚಂದಾನೆ ನೀನಿದ್ದರೆ ಈ ಬಾಳೆ ಚಂದಾನೆ ನೀನ್ ಚಂದಾನೆ ನಿನ್ನಾಸೆ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದಾನೆ ನೈಸ್ ಅಂತ ಹೇಳ್ತಾ ಇದ್ದಾರೆ ಶೇಷಾಚಲ ಅವರು ಥ್ಯಾಂಕ್ ಯು ರವಿ ಅವರು ಬಂದರು ಹಾಯ್ ರವಿ ಅವರು ವೆಲ್ಕಮ್ ರವಿ ಅವರು ನೀವು ಮೊನ್ನೆ ಕೇಳಿದ್ರಲ್ಲ ಯಾವಾಗ ಲೈವ್ ಮಾಡೋದು ಅಂತ ನಾನು ಮತ್ತೆ ಎನಿಸಿದೆ ಇವತ್ತು ಲೈವ್ಗೆ ಬರುವ ಅಂತ ನಿಮಗೆ ಮೆಸೇಜ್ ರಿಪ್ಲೈ ಕೊಡಲಿಕ್ಕೆ ಆಗಲಿಲ್ಲ ಸಾರಿ 2 ತಿಂಗಳಾಯಿತು ನಿಮ್ಮ ಸಾಂಗ್ ಕೇಳಿ ನಾವು ಹೌದಾ ಅಷ್ಟು ಡಿಮಾಂಡ್ ಉಂಟು ನಮ್ಮ ಸಾಂಗಿಗೆ ಟಿಫಿನ್ ಏನು ಮಾಡಿದ್ದೀನಿ ನಿಮ್ಮ ಚಪಾತಿ ಅಕ್ಕ ನವಿಲು ಪಂಡ ನವಿಲಿಗೆ ಪದ್ಯ ರೆಡಿ ಮಲ್ಪೋರತ್ತೆ ಅಂದಂದು ಎಂಕುಲು ಹಂಚೇನೆ ಎಂಕುಲು ಒಂದು ವಿಷಯ ಕೊಂಡೋಗಿ ಪದ್ಯ ರೆಡಿ ಉಪ್ಪು ಕೆಲವು ನಮ್ಮ ಮನೇಲಿ ದೋಸೆ ಕಾಯಿಗೊಜ್ಜು ಸೂಪರ್ ಆಗ್ತದೆ ಮಾರ್ರೆ ದೋಸೆ ಮತ್ತು ಕಾಯಿಗೊಜ್ಜು ನಮಗೆ ಚಪಾತಿ ಸರಿಯ ನಿನ್ನ ಕಣ್ಣ ಒಳಗೆ ಜೋಗಾಡು ಚಂದಾನೆ ನನ್ನ ಸೆಳೆವ ರೀತಿಯು ಚಂದಾನೆ ನಾಚಿ ನಾಚಿ ನನ್ನ ಕರೆವ ಕೂಗೆಂತ ಚಂದಾನೆ ಕಾಡಿ ಬೇಡಿ ನನ್ನ ಕೂಡಿದ ಗಳಿಗೇನು ಚಂದಾನೆ ಮುತ್ತಿನ ಮೂಗುತಿ ಕೊಟ್ಟವನೇ ಮಂತ್ರದ ಹೂವನು ಇಟ್ಟವನೇ ಬಡವನಾನು ಭಾಗ್ಯ ನೀನು ನನಗೆ ಒಲಿದ ಸಿರಿಯು ನೀನು ನಾನು ಪಡೆದ ಒಲುಮೆ ನೀನು ನೀನ್ ಚಂದಾನೆ ನಿನ್ನಾಸೆ ಚಂದಾನೆ ನೀರುಗಳು ಬಾರಿಕೆಯನ್ನು ಅನುಭವಿಸುವ ಗುಣವನ್ನು ಪಡೆಯುವ ಮೊದಲು ಬಡವನ ದುಃಖವನ್ನು ಅನುಭವಿಸ್ಬೇಕಂತ ಹೇಳ್ತಾ ಇದ್ದಾರೆ ರವಿಯವರು ನಿಮ್ಮ ಕಡೆ ಮಳೆ ಇದೆ ಹೇಳಿ ಬೆಳಿಗ್ಗೆ ಬಂದಿತ್ತು ಮಳೆ ಈಗಿಲ್ಲ ಮಾರ್ರೆ ಈಗ ಸ್ವಲ್ಪ ಬಿಸಿಲಿದೆ ಅಕ್ಕ ಪೋಂಕ್ರ ಗೊಂಜಿ ಪದ್ಯ ಮಲ್ಲೆ ಓ ಪದ್ಯ ನೋಡು ಮಾರ್ರೆ ಪಲ್ಲೆ ಇದೇ ಗೊಂಜಿ ಓ ಪದ್ಯ ಮಾರ್ರೆ ಸೂಟ್ ಹಾಕೊಂಡು
ಒಬ್ಬರಿಗೆ ಒಳ್ಳೇದು ಮಾಡಬೇಕು, ಕೆಟ್ಟದಾಗಿ ಯೋಚನೆ ಮಾಡಬಾರದು. ಒಳ್ಳೆತನ ಇದ್ದರೆ ಫ್ರೆಂಡ್ ಆಗಬೇಕಿಲ್ಲ ಅಂದರೆ ಸುಮ್ಮನೆ ಇರಬೇಕು ಅಷ್ಟೇ ಇವತ್ತಿನ ಜೀವನ. ಹೌದೌದು. ಸ್ನೇಹದಿಂದ ಇವರು ಸಪೋರ್ಟಿಂಗ್ ಮೆಸೇಜ್ ಅಲ್ಲಿದ್ದಾರೆ ರವಿ ಅವರು. ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಇರೇ ಕೊಂಚ ಪದ್ಯ ಮಾಡೋದ ಮಾರೆ ಓಪನ್. ಬಾರೆ ಬಾರೆ ಬಂದಿಗೆಯ ಮೋರೆ ತೋರೆ ಬಾರೆ ನನ್ನ ಕುರುಬನ ರಾಣಿ, ಕೋಟಿ ಕೋಟಿ ಚುಕ್ಕಿತಾರೆ ಎಲ್ಲ ಸೇರಿ ಎನಕವು ನನ್ನ ಒಂದು ಕಿಲ ಕಿಲ ಬಾಳೆ. ಇರೇ ಕೊಂಚ ಪದ್ಯ ಇಂಕ ತಿಕ್ಕುಜಿ ಮಾರ್ರೆ, ಅವು ಅಕ್ಷರದ ಪದ್ಯನೇ ಇಜ್ಜಾನಿ. ಸ್ವಾತಿ ಸಿಸ್ ಥ್ಯಾಂಕ್ ಯು. ಸ್ವಾತಿ ಸಿಸ್ ಥ್ಯಾಂಕ್ ಯು. ಸ್ವಾತಿ ಮುತ್ತಿನ ಮಳೆ ಹನಿ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ನಿನ್ನ ರಾಜನ ಹೃದಯದ ಚಿಪ್ಪಿಗೆ ಬಾರೆ ಸರಸರನೆ, ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಬಾರೆ ಮಿರಮಿರನೆ. ಸ್ವಾತಿ ಸಿಸ್ ಬಂದಾಗ ಕೊಂಚ ಪದ್ಯ ಬರ್ತದೆ. ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು, ಬರಿದಾದ ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು. ಸುಜಾತ ಸಿಸ್ ಬಂದರು. ಹಾಯ್ ಸುಜಾತಮ್ಮ, ಹೇಗಿದ್ದೀರಾ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ಮದು? ಎಂತ ತಿಂಡಿ ತಿಂದ್ರಿ? ಅಕ್ಕ ಗಲ್ಲು ಗಲ್ಲಿನ ತಾಪಲ್ಲೆ, ಗಲ್ಲು ಗಲ್ಲೆನು ತಾ ಗೆಜ್ಜೆ ಗಲ್ಲು ತಾದಿಮಿತ, ಗೆಜ್ಜೆ ಗಲ್ಲು ತಾದಿಮಿತ, ಬಲ್ಲಿದ ರಂಗನ್ ಬಲ್ಲಿದ ಮ್ಯಾಲೆ ಚೆಲ್ಲಿದ ದೋಕುಳಿಯಂ, ಓ ಬಲ್ಲಿದ ರಂಗನ್ ಮುನ್ನಿದ ಮ್ಯಾಲೆ ಚೆಲ್ಲಿದ ದೋಕುಳಿಯೋ, ಗಲ್ಲು ಗಲ್ಲಿನು ತಾ ಗೆಜ್ಜೆ ಗಲ್ಲು ತಾದಿಮಿತ, ಗೆಜ್ಜೆ ಗಲ್ಲು ತಾದಿಮಿತ. ಹೇಗಿದ್ದೀರಾ ಸಂಗೀತ? ನಾನು ಚೆನ್ನಾಗಿದ್ದೇನೆ ಸುಜಾತಮ್ಮ, ನೀವು ಹೇಗಿದ್ದೀರಾ? ಲೈವ್ ಮಾಡ್ತಾ ಇದ್ದೀರಾ? ತಿಂಡಿ ಮುಗಿಯಿತು. ಎಂತ ತಿಂಡಿ ತಿಂದ್ರಿ? ರವಿ ಅವರು ಸೂಪರ್ ಅಂತ ಹೇಳಿದೆ. ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಬೆಂಡೆಕಾಯಿ ತೊಂಡೆಕಾಯಿ ಅವ? ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಚಕ್ಕಲಿ ಚಕ್ಕಲಿ ಡಬ್ಬದಲ್ಲಿದೆ. ಮಕ್ಕಳದು ಪದ್ಯ ಬೇಕಾದ್ರೆ ಇನ್ನುಂಟು, ಯಾವ್ದು ಗೊತ್ತಿಲ್ಲ. ಚಂದಿರನೇತಕ್ಕೆ ಓಡುವನಮ್ಮ ಮೋಡಕ್ಕೆ ಹೆದರಿ ಹನಿ, ಬೆಳ್ಳಿಯ ಮೋಡದ ಅಲೆಗಳ ನಡುವೆ ಚಂದಿರ ನಗುತ್ತಿ ಹನಿ, ಬೆಳ್ಳಿಯ ಮೋಡದ ಅಲೆಗಳ ನಡುವೆ ಚಂದಿರ ನಗುತ್ತಿ ಹನಿ. ಅಕ್ಕ ಇರೇ ಕೊಂಚ ಅವಕಾಶ ತಿಕ್ಕೊಡಿ, ಒಯ್ಟಿ ಅವಕಾಶ ತಿಕ್ಕೊಡು. ಅವಕಾಶ ಕೊರೆಲ್ಲ ಪೋಡಿಗೆ ಹಾಕೊಂಡು ಮಾರ್ರೆ ಮಾಡೋದು ಬಿಟ್ಟೆ. ಕಾರಣ ವಾಚ್ ಅವರ್ ಲೆಸ್ ಆಗಿ. ಹೌದಾ, ವಾಚ್ ಅವರ್ ಲೆಸ್ ಆಗ್ತಾ ಇದೆಯಾ? ಮತ್ತೆ ಈಗ ವಿಡಿಯೋ ಆಗ್ತಾ ಇದ್ದೀರಲ್ಲ, ಅದರಿಂದ ಆ್ಯಡ್ ಆಗ್ತದಾ? ಹಾಯ್ ದುರ್ಗಾ ಸಿಸ್ಟರ್ ಅಂತ ಹೇಳ್ತಾ ಇದ್ರಿ ಶ್ರೀಧರ್ ಬ್ರೋ. ಹಾಯ್ ಶ್ರೀಧರ್ ಬ್ರೋ, ವೆಲ್ಕಮ್. ಶ್ರೀಧರ್ ಬ್ರೋ, ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಎಂತ ತಿಂಡಿ ತಿಂದ್ರಿ? ಶ್ರೀಧರ್ ಬ್ರೋ, ಮದುವೆ ಯಾವಾಗ? ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಲೈವ್ ಮಾಡೋದಿಲ್ವಾ ನೀವೀಗ ಶ್ರೀಧರ್ ಬ್ರೋ? ಈಗ ಒಂದು ಐಡಿಯಾ ಮಾಡೋದು. ಎಂತ ಮಾಡೋದು ನೀವು ಐಡಿಯಾ? ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಲೆಸ್ ಆದರೆ ಬೇಜಾರಾಗ್ತದೆ ಅಲ್ವಾ? ನಮಗೆ ಕೂಡ ವಿಡಿಯೋದಲ್ಲಿ ವ್ಯೂಸ್ ಎಲ್ಲ ಭಾರಿ ಕಡಿಮೆ, ಆದರೆ ವಿಡಿಯೋ ಮಾಡ್ತಾ ಹಾಕುದು, ಮತ್ತೆ ಎಂತ ಮಾಡೋದು? ಲೈವಲ್ಲಾದರೆ 1 ಗಂಟೆ ಕುತ್ಕೊಳ್ಬೇಕಲ್ಲ, ಬೇರೆ ಎಲ್ಲ ಕೆಲಸ ಆಗೋದಿಲ್ಲ, ಹಾಗೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಹಾಗೆ ಲೈವ್ ಮಾಡ್ತಾ ಇಲ್ಲ. ಆಯ್ತಾ ದುರ್ಗಾ ಸಿಸ್ಟರ್? ನನ್ನ ಮದುವೆ ನಿನ್ನೆ. ಹೌದಾ, ಮದುವೆ ಆಯ್ತಾ? ಫೋಟೋ ಹಾಕಿದ್ದೀರಾ ನೀವು? ಪೋಸ್ಟಲ್ಲಿ ಫೋಟೋ ಹಾಕಿದ್ದೀರಾ? ಹ್ಯಾಪಿ ಮ್ಯಾರಿಡ್ ಲೈಫ್ ಶ್ರೀಧರ್ ಬ್ರೋ.
ಫೋಟೋ ಹಾಕಲ್ಲ ದುರ್ಗಾ ಸಿಸ್. ಓಕೆ ಓಕೆ ಪರವಾಗಿಲ್ಲ. ನಿಮಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಕ್ಕ ಸಬ್ಬು ಎಂಚ ಮಲ್ಪುನು ದಾದ ಗೊತ್ತಿನಿ ಮುಲ್ಪೊಂಡೈತೆ ಸಬ್ಸ್ಕ್ರೈಬ್ ಪಂದು ತೋಜುಂಡೆ ಮಿತ್ತಡ್ ಅಲ್ಪ ಸಂಗೀತ ರಾಜೇಶ್ ಬರ್ಪಿನ ಅಲ್ಪ ಸಬ್ಸ್ಕ್ರೈಬ್ ತೋಜುಂಡ ಅಡೆಗೆ ಕ್ಲಿಕ್ ಮಲ್ಪಲೆ ಅವೇ ಬಕ್ಕ ಅಪ್ಪಗ ಸಬ್ಸ್ಕ್ರೈಬ್ ಆಪುಂಡು ಇಜಿನ ವೀಡಿಯೋ ತೂದು ಸಬ್ಸ್ಕ್ರೈಬ್ ಆವಡೆ ಚಾನಲ್ ಪೋಲೆ ನಮ್ಮ ಫೋಟೋ ಉಂಡತೆ ಮಿತ್ತಡ್ ಐಕ್ ಕ್ಲಿಕ್ ಮಲ್ಪಲೆ ಅವು ಎನ್ನ ಚಾನಲ್ ಪೋಪುಡು ಐಟ್ ಒಂದು ವೀಡಿಯೋ ತೂದು ಐಕ್ ಸಬ್ ಕೊರ್ಲೆ ಅಂಚಾನ್ಪ್ಲೆ ಇರೇ ಗೊತ್ತುಪ್ಪು ಇರು ಪೊಸತತ್ತತಿ ಪೋಂಕುರೆ ಎಂತ ಇರ ಪುದರಿಂಜಿನ ಪನ್ನಿ ಅವನೇ ಮಲ್ಪುಂಡು. ಸಬ್ಸ್ಕ್ರೈಬರ್ 20,000 ಮಾಡೋಣ ಅಂತ. ಓಕೆ ಓಕೆ ಮಾಡಿ ಮಾಡಿ ಬೇಗ ಆಗಲಿ ಸಬ್ಸ್ಕ್ರೈಬರ್. ಟಿಕ್ ದುರ್ಗಸ್ಟ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶ್ರೀಧರ್ರು. ನೀನ ಶಕುಂತಲ ಅಲ್ಲ ನನ್ ಶಶಿಕಲಾ ಯಾರನ್ನೇ ನೋಡಬೇಕು ನಿಮ್ಮನ್ನೇ ನೋಡಬೇಕು ಅಕ್ಕ ಅವೇ ಕ್ಲಿಕ್ ಮಲ್ತಾರೆ. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಅವೇ ಥ್ಯಾಂಕ್ ಯು ದುರ್ಗಾ ಸಿಸ್ಟರ್. ದಾದ ತಿಂಡಿ ನನಗೆ ಚಪಾತಿಯಾ ನಿಮಗೆ ಎಂತ ಸ್ಪೆಷಲ್ ಇವತ್ತು? ಉಲ್ಲಾಸದ ಹೂಮಳೆ ಚಿನುಗುತ್ತಿದೆ ನನ್ನಲ್ಲಿ ಸಂಕೋಚದ ಹೊನ್ನಲೆ ಹರಿಯುತ್ತಿದೆ ಕಣ್ಣಲ್ಲಿ ಮುಂಜಾನೆಯು ನೀ ಮುಸ್ಸಂಜೆಯಲಿ ನನ್ನೆದೆಯ ಬಡಿತವು ನೀ ಹೃದಯದಲ್ಲಿ ಬೆರೆತಿರು ನೀ. ಅಕ್ಕ ಯಾನು ಸರಿ ಸರಿ ಕೊರಗಪ್ಪತೆ. ಓಕೆ ಓಕೆ ಗೊತ್ತಾನು. ಪ್ರಕಾಶ್ ಅವರು ಬಂದರು. ಹಾಯ್ ಪ್ರಕಾಶ್ ಅವರೇ ವೆಲ್ಕಮ್. ಹೇಗಿದ್ದೀರಾ ಪ್ರಕಾಶ್ ಅವರೇ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಎಂತ ತಿಂಡಿ ತಿಂದ್ರಿ? ನನಗೂ ಕೂಡ ಚಪಾತಿ ದುರ್ಗಾ ಸಿಸ್. ಹೌದು ಇವತ್ತು ನಾವು ಚಪಾತಿ ಡೇ ಆಚರಿಸುವ. ನಾನು ಬೆಳಿಗ್ಗೆ ಹೇಳಿದೆ ಆಗ ಸ್ವಾತಿ ಸಿಸ್ಗೆ ಕೂಡ ಚಪಾತಿ ಅಂತೆ. ಇವತ್ತು ಚಪಾತಿ ಡೇ ಅಂತ ಇಡುವ. ಮಾತಿಲ್ಲದೆ ಕಥೆಯಿಲ್ಲದೆ ದಿನವೆಲ್ಲ ಮೌನವಾದೆ ನಾ ಕಳೆದು ಹೋದೆನು ಹುಡುಕಾಡಿ ಸೋತೆನು ಹಸಿವಿಲ್ಲದೆ ನಿದಿರಿಲ್ಲದೆ ದನಿವಾಗಲೂ ಇಲ್ಲ ನನ್ನೊಳಗೆ ನೀನಿರೇ ನನಗೇನು ಬೇಡವು. ಸರಿ ದುರ್ಗಾ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಆಂಡ ಚಾ ದಾದಿ ಸ್ಪೆಷಲ್ ಅಕ್ಕ ಎಂಕ ಚಪಾತಿ. ನಮಗೆ ಇವತ್ತು ಚಪಾತಿ. ನಿಮಗೆ ಎಂತ ಪ್ರಕಾಶ್ ಅವರೇ ಎಂತ ತಿಂಡಿ ತಿಂದ್ರಿ? ನನ್ನ ಪಾಠವು ನೀ ನನ್ನೂಟವು ನೀ ನಾ ಬರೆವಾ ಲೇಖನಿ ನೀ ನಾ ಉಡುವ ಉಡುಪದು ನೀ ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ನನ್ನಲಿ ಸಂಕೋಚದ ಹೊನ್ನಳೆ ಇಂಜುತ್ತಿದೆ ಕಣ್ಣಲಿ. ತುಂಬ ಖುಷಿಯಾಗುತ್ತೆ ದುರ್ಗಾ ಸಿಸ್ಟರ್ ನಿಮ್ಮ ಲೈವಿಗೆ ಬರಗೆ. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ರು. ಥ್ಯಾಂಕ್ ಯು. ನಾನು ಇಷ್ಟು ದಿನ ಲೈವಿಗೆ ಬರಲಿಲ್ಲ ಆದರೂ ಕೂಡ ನೆನಪಿಟ್ಟುಕೊಂಡು ಬಂದು ಸಪೋರ್ಟ್ ಮಾಡ್ತೀರಲ್ಲ, ತುಂಬ ಖುಷಿ ಆಯಿತು ನೀವು ಲೈವಿಗೆ ಬಂದದ್ದು ಎಲ್ಲರೂ ಕೂಡ. ಚಪಾತಿ ತಿಂಡಿ ಕಾಫಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹೌದಾ ನಿಮಗೆ ಕೂಡ ಚಪಾತಿಯಾ? ಚಪಾತಿ ನಮಗೆ ಕೂಡ ಚಪಾತಿ. ಅಂದಗಾತಿ ಕಣ್ಣ ತುಂಬ ಚೆಲ್ಲಿ ಚೆಲ್ಲೋ ವಯ್ಯಾರ ಸೂರ್ಯಕಾಂತಿ ಕೆಣ್ಣೆ ತುಂಬ ಬಣ್ಣ ಬಣ್ಣ ಚಿತ್ತಾರ ನಡಿಗೆಯ ತುಂಬ ನಾದಿನಿ ಶೃಂಗಾರ ನಗುವಿನ ತುಂಬ ಹುಣ್ಣಿಮೆಯ ಸಿಂಧೂರ ನಿನ್ನ ತುಂಬಿಕೊಂಡ ನನ್ನ ಎದೆಯಲಿ ಜಿಂಕಾರ. ಮೂರ್ತಿಯವರು ಬಂದ್ರು. ಹಾಯ್ ಮೂರ್ತಿಯವರೇ ವೆಲ್ಕಮ್. ಹೇಗಿದ್ದೀರಾ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಎಂತ ತಿಂಡಿ ತಿಂದ್ರಿ, ಎಂತ ಕುಡಿದ್ರಿ ಹೇಳಿ ಮೂರ್ತಿಯವರೇ. ಇವತ್ತು ಏನು ಗೊತ್ತಾ ಮೂರ್ತಿಯವರೇ, ನಂದು ಇಲ್ಲಿ ಮೆಸೇಜ್ ಶೋ ಆಗುದಿಲ್ಲ, ಬ್ಲೂ ಕೊಡ್ಲಿಕ್ಕೆ ಆಗುದಿಲ್ಲ. ಇನ್ನೊಮ್ಮೆ ಬಂದ್ರೆ ಖಂಡಿತ ಬ್ಲೂ ಕೊಡ್ತೇನೆ ಆಯ್ತಾ ಮೂರ್ತಿಯವರೇ. ನಂದು ನೋಡಿ ನಾನು ಇದರಲ್ಲಿ ಇದು ಮಾಡೋದು, ಮೆಸೇಜ್ ಓದೋದು ಏನಾಯ್ತು ಅಂತ ಗೊತ್ತಿಲ್ಲ, ಸಡನ್ ಆಗಿ ಮೆಸೇಜ್ ಶೋ ಆಗೋದು ಹೋಯ್ತು, ಮೆಸೇಜೇ ಬರ್ತಾ ಇಲ್ಲ ನನಗೆ. ನಾವೆಲ್ಲ ಹೀಗೆ ಖುಷಿಯಾಗಿರೋ ವೈಟ್ ಹೇಳಿದ್ದು. ಹೌದು ಶ್ರೀಧರ್ರು, ಖಂಡಿತ ಮೂರ್ತಿಯವರೇ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮೂರ್ತಿಯವರೇ, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಲೈಕ್ ಕೊಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಕಾಫಿ ಆಯಿತು, ಉಪ್ಪಿಟ್ಟು ನನಗೆ, ನಿಮ್ದಾಯ್ತು. ಆಗಿದೆ ನನಗೆ ಚಪಾತಿ.
ನಿಮಗೆ ಉಪ್ಪಿಟ್ಟು, ನಮಗೆ ಚಪಾತಿ. ಪದಗಳೇ ನಾಚುವ ಕವನವು ನೀ, ಕವಿಗಳಿಗೆ ಟಗದ ಅಲ್ಪನೆ ನೀ, ಕೊಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಬಳಿಯುವೆ ನೀ. ಏನ ಹೇಳಿ ಹೊಗಳಲಿ ನಿನ್ನ, ಮಾತುಗಳೇ ಮುಗಿದವು ಚಿನ್ನ, ಮೌನವಾಗಿ ನಿಂತಿರು ನಿನ್ನ ಅಂದವು ಕಾಡುತ್ತಿದೆ. ಅಂದಗಾತಿ ಕಣ್ಣ ತುಂಬ ಚೆಲ್ಲಿ ಚೆಲ್ಲುವಯ್ಯಾರ, ಸೂರ್ಯಗಾತಿ ಕಣ್ಣ ತುಂಬ ಬಣ್ಣ ಬಣ್ಣ ಚಿತ್ತಾರ. ಮೂರ್ತಿ ಅವರು ಕಾಫಿ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ, ಶುಭೋದಯ, ಬೆಳಗಿನ ಉಪಹಾರ ಆಯ್ತು ಸಿಸ್ಟರ್. ಶಿವಕುಮಾರ್ ಅವರು ಬಂದ್ರು. ಹಾಯ್ ಶಿವಕುಮಾರ್ ಅವರು, ವೆಲ್ಕಮ್. ಹೇಗಿದ್ದೀರಾ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಎಂತ ತಿಂಡಿ ತಿಂದ್ರಿ? ಮೂರ್ತಿ ಅವರೇ ಥ್ಯಾಂಕ್ ಯು. ಶಾಂತಿ ಸೂಪರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಶಾಂತಿ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಚಪಾತಿ ಸಾಂಗ್ ಹೇಳಿ ದುರ್ಗಾ ಸಿಸ್ಟರ್. ಅದು ಒಂದೇ ಲೈನ್ ಬರೋದು ಮಾರ್ರೆ. ಚಪಾತಿ ಚಪ್ ಚಪ್ ಜಿಲೇಬಿ ಜೋಜು ಅಷ್ಟೇ ಬರೋದು ಅದು. ಅಯ್ಯೋ ರಘು ಶೆಟ್ಟಿ ಬರ್ತೀರಾ? ಹಾಯ್ ರಘು ಶೆಟ್ಟಿ, ಎಂಚೊಲ್ಲರಿಯೇ ಚಾಪರಿಯರ ತಿಂಡಿ ತಿಂಡರ ದಾರು ತಿಂಡಿ ಭಾರಿ ಅಪರೂಪ ಪರಂದಲ್ಲಿ ದಾಲೆಜ್ಜಿ ರಘು ಶೆಟ್ರೆ. ಮಸ್ತ್ ಸಮಯ ಅಂಡು ಲೈವ್ ಬರದೈತಿ. ಇನ್ನೊಂಜಿ ಬರ್ಕ ಅಂದಾಂಡು ಬರ್ಕ ನನಂಜಿ ವಾರ ಐಜಿನ 2 ವಾರ ಬರ ಬರ್ಕ ಅವೇ ಬಕ ಚಾಪರಿಯರ ತಿಂಡಿ ತಿಂಡರ ದಾರಿ ತಿಂಡಿ. ತುಷಾಂತ್ ಅವ್ರು ಬಂದ್ರು. ಹಾಯ್ ತುಷಾಂತ್ ಅವ್ರು, ವೆಲ್ಕಮ್. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಎಂತ ತಿಂಡಿ ತಿಂದ್ರಿ? ಹಾಯ್ ತುಷಾಂತ್ ಅಂತ ಹೇಳಿ ಶಾಂತಿ ಸಿಸ್ಟರ್. ಹಬ್ಬ ಲೈವ್ ಮಲ್ತಾರ ಯಾರು? ಇನಿ ಮಲ್ತೀನಿ ಲೈವ್, ಇನಿ ಒಂಜಿ ಬರ್ತೀನಿ ಲೈವ್ಗು. ಮೂರ್ತಿ ಅವರು ಥ್ಯಾಂಕ್ ಯು. ಮೂರ್ತಿ ಅವರೇ ಥ್ಯಾಂಕ್ ಯು. ದಾದ ತಿಂಡಿ ಸುಶಾಂತ್. ಇದು ಯಾರು? ರಮ್ಮು ಹೊಸಬರಿ ಯಾರು? ರಮ್ಮು ಅವರೇ ಒಂದು ಲೈವ್ಗೊಂದು ಲೈಕ್ ಕೊಡಿ, ಮತ್ತೆ ಒಂದು ಸಬ್ಬಾಗದಿರ ಸಬ್ಬಾಗಿ ಆಯ್ತಾ? ಹಾಯ್ ಸ್ಮೂತ್ ಸ್ಟಾರ್. ಸಂಗೀತ ಮೇಡಮ್ ಟಿಫಿನ್ ಆಯ್ತಾ? ಆಗಿದೆ. ನಮಗೆ ಚಪಾತಿ. ನಿಮ್ದು ಆಯ್ತಾ? ಶ್ರೀಧರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಇಲ್ಲವಾ ಇವತ್ತು ಏನು ಗೊತ್ತಾ, ನಾನು ಇದರಲ್ಲಿ ಮೆಸೇಜ್ ಓದ್ತಾ ಇದ್ದೇನೆ, ನನಗೆ ಇಲ್ಲಿ ಮೆಸೇಜ್ ಶೋ ಆಗೋದಿಲ್ವಾ? ಆಗದಿಂದ ಮೆಸೇಜ್ ಶೋವೇ ಆಗೋದಿಲ್ಲ. ಇದರಲ್ಲಿ ಓದ್ತಾ ಇದ್ದೇನೆ ನಾನೀಗ, ಬೇರೆ ಮೊಬೈಲಲ್ಲಿ ಓದ್ತಾ ಇದ್ದೇನೆ. ಇಲ್ಲಿ ಶೋ ಆಗೋದಿಲ್ಲ, ಯಾವುದೇ ಬ್ಲೂ ಕೂಡ ಕೊಡಲಿಕ್ಕೆ ಆಗೋದಿಲ್ಲ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಎನಿಸಿದೆ ಒಮ್ಮೆ ಲೈವ್ ಎಂಡ್ ಮಾಡೋದಂತ ಎನಿಸಿದೆ, ಮತ್ತೆ ಜನ ಇದ್ರಲ್ಲ ಹಾಗೆ ಲೈವ್ ಎಂಡ್ ಮಾಡಲಿಕ್ಕೆ ಆಗಲಿಲ್ಲ. ರಘು ಸರ್ ಪೋಯರಾ ಉಳ್ಳಾರಾ? ಮೂರ್ತಿ ಇದ್ದಾರೆ. ಮೂರ್ತಿ ಇದ್ದೀರಲ್ಲ ಮಾರ್ರೆ, ಡೈಲಿ ಲೈವ್ ಮಾಡ್ತಾ ಇದ್ದೀರಿ ದುರ್ಗ? ಇಲ್ಲ ಶ್ರೀಧರ್ ಬ್ರೋ, ಡೈಲಿ ಪುರ್ಸೋತಿಲ್ಲ, ಬ್ಯುಸಿ ಇದ್ದೇನೆ ಸ್ವಲ್ಪ. ಡಿ ಕುಮಾರ್ ಅವ್ರು ಬಂದರು. ಹಾಯ್ ಡಿ ಕುಮಾರ್ ಅವರು, ವೆಲ್ಕಮ್. ಲೈವ್ ಒಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ಸಂಗೀತಕ್ಕ, ಮೂರ್ತಿ ಬ್ರೋಗೆ ಇಜ್ಜಿ ಸುಶಾಂತ್ ಬ್ರೋ ದಯಪಣ ಒಂದಿಟ್ಟು ಮೆಸೇಜ್ ಶೋ ಆಪುಜ್ಜಿ ಎನ್ನೆಟ್ಟು ಆ ನೆಟ್ಟು ಓದು ಮೆಸೇಜ್ ದಾಲ ಒಂಜಿ ಓಲ ವರ್ಕೆ ಒಂದು ಇಜ್ಜಿ ಯಾನ್ ಬಕ್ಕಲ ಆಯ್ನಾತ್ ಲೈವ್ ಮಲ್ಪುಗಂದು ಒಂದು ಮಂದಿ ಇಜಿನ ಏನು ಎಕಡೆ ಲೈವ್ ಎಂಡ್ ಮಲ್ದುವೆ ಪಣ ಮೆಸೇಜ್ ಶೋ ಆಪುಜಿ ಯಾನ್ ಬಕ್ಕಲ ಬೇತೆ ಮೊಬೈಲ್ದೆ ಕಂತೀನಿ ನಮ್ಮ ಮಗನ ಮೊಬೈಲ್ ಇತ್ತು ರಪ್ಪ ನೆನೆಪಾಂಡು ಅಂಚ ಐಟು ಓದೊಂದಿಲ್ಲ. ನಾವಿಕ ರಾಜ್ ಅವರು ಬಂದ್ರು. ಹಾಯ್ ನಾವಿಕ್ ರಾಜರವರು, ವೆಲ್ಕಮ್. ಹಾಯ್ ಮಾರ ಎಂಚೊಲರು ಯಾನುಷರಲ್ಲ ಈರೆಂಚೊಲರು ಚಪರೇರ ತಿಂಡಿರ ಅದ ತಿಂಡಿ ರಘುಶರಾಯ್ ಆವಿಯೇ ಬಲೆ ವೆಲ್ಕಮ್. ಚಾಂಡ್ ನೀರ್ ದೋಸೆ ಕೋರಿಗಸಿ ವಾವ್ ಸೂಪರ್ ಚಾಕ್ ನೀರ್ ದೋಸೆ ಕೋರಿಗಸಿ ಎಂಕಿರಿ ಸೋಮಾರ ಇನಿ ವೆಜ್ ಓಲ ಬರ್ಪುಳಿ ಮೂರ್ತಿಯವ್ರು ಬೊಕ್ಕ ಎಂಚೋಲ್ಲರಿ ಯಾನು ಹುಷಾರುಲ್ಲ ಏರಿ ಯಾನ ಅತ್ತೇರು ತುಶಾಂತ್ ಬ್ರೋನ ಎರೆಕ್ಕೆನ್ನಿ ಈತ ದಿನ ಕತೆ ಮಾಲೆ ಏನಲ್ಲ ಎಂಚಿನ ಲೈಕ್ ಕೊಟ್ಟೆ. ಥ್ಯಾಂಕ್ ಯು ರಮ್ಮ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ದು ಹೆಸರು ರಮ್ಮುವೆ ಮಾರ್ರೆ, ಬೇರೆ ಹೆಸರುಂಟಾ? ಅಯ್ಯೋ ತುಶಾಂತ್ ಅವರೇ ಯಾಕೆ ಇನ್ನೂ ತಿಂಡಿ ತಿಂದಿಲ್ಲ? ಗಂಟೆ ಎಷ್ಟಾಯ್ತು ಗೊತ್ತುಂಟಾ? 10:30 ಆಯಿತು ಗಂಟೆ. ನೀವು ಇನ್ನೂ ಕೂಡ ತಿಂಡಿ ತಿಂದಿಲ್ಲ, ಮತ್ತೆ ಊಟ ಯಾವಾಗ ಮಾಡ್ತೀರಾ? ನಾನಲ್ಲ ಸಂಗೀತ ಸಿಸ್ ನಮಸ್ತೆ. ಹೌದು ನೀವಲ್ಲ, ನಾನೇ ಸಂಗೀತ ಸಿಸ್ ನಮಸ್ತೆ ನಮಸ್ತೆ ನಮಸ್ತೆ. ನಾನಲ್ಲ ಅವರೇ, ನಿಮ್ದು ಹೆಸರು ಎಂತ ಹೇಳಿ ಮಾರ್ರೆ? ನಾನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಶಾನ್ ಸೂಪರ್ ಪಣದಲ್ಲೇರು ಒಲ್ತು ಪೂರ ಬರ್ಪುಣ ಗೊತ್ತುಜ್ಜಿ ಅವೇ ತೂಪಿನ ಹೊಸ ಹೊಸ ಪದಾರ್ಥ ಬರೋದು.
ಇರತ್ತವ್ರ ಮನೆ ಲೈಕ್ ಕೊಟ್ಟೆ ಅಂತ ಹೇಳಿದ್ರೆ ಥ್ಯಾಂಕ್ ಯು ಓ ಅಕ್ಕ ಲೈವ್ ಅಂದಿಯೇ ಕೇಶವ್ರು ಓಲ್ಲರೀರ್ ಯಾನೊಂಜಿ ಒಂಜಿ ಗಂಟೆ ಅಂಡ್ ಲೈವ್ ಬತ್ತುಕೊಳ್ದು ಈರು ಬರ್ಪಾರ ಅಂತ ಕಾತೊಂದಿತ್ತೆ ಬತ್ತಾತ ಆಯ್ತು ಶಾಂತಣ್ಣ ಅಂತ ಹೇಳಿ ನಾನಲ್ಲ ತಿಂಡಿ ಆಯ್ತು ಹೌದೌದು ನೀವಲ್ಲ ತಿಂಡಿ ಆಗ್ಲಿ ಆಯ್ತು ಆಗಿದೆ ನಂದಾಗಿದೆ ಫ್ರೀ ಇರುವ ಟೈಮಲ್ಲಿ ಲೈವ್ ಮಾಡಿ ದುರ್ಗಾ ಸಿಸ್ಟರ್ ಖಂಡಿತ ಶ್ರೀಧರ್ ಖಂಡಿತ ಫ್ರೀ ಇರುವಾಗ ಖಂಡಿತ ಲೈವ್ ಮಾಡ್ತೇನೆ. ಅಶು ಅವರು ಆಯ್ ಕೃಷ್ಣನ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಬಾಯ್ ದುರ್ಗಾ ಸಿಸ್ಟರ್, ಬಾಯ್ ಶ್ರೀಧರ್ ಬ್ರೋ, ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮಗೆ. ಹಾಯ್ ಕೇಶವ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಹಾಯ್ ಕೇಶವಣ್ಣ ಅಂತ ಹೇಳ್ತೇವೆ. ಮೂರ್ತಿ ಬ್ರೋ ಹಾಯ್ ಮೂರ್ತಿ ಬ್ರೋ. ನನ್ನವರ ಬನ್ನಾಗ ಕೊರ್ಪೇವೆ ಈರೋಜನ ವಿಡಿಯೋ ಕಮೆಂಟ್ ಪಾಡ್ಲೆ ಬಕ್ಕನ ಅಲ್ತೆ ಕೊರ್ಪೇರೆ ಬ್ಲೂ ನೀ ಕೇಶವ್ ಬ್ರೋ ಈರ್ನದಾನೆ ಬ್ಲೂ ಪೋತೀನಿ ಏರ್ನಲ್ಲ ಬ್ಲೂ ಪೋತುಜಿ ನಮ್ಮ ದುಂಬುದ ಕಲ್ಲಾಪುರ ಈರ್ನದಾನೆ ಪೋತೀನಿ ಈರೊಂಜಿ ಮೆಸೇಜ್ ಪಾಡ್ಲೆ ಇಂಕ್ ಬಕ್ಕ ಕೇಶವ್ ಬ್ರೋ. ಮಲ್ಲೆಜಿ ಲೈವ್ ಬರೋಂದು ಪುಲೆ ಆವಾವಿಯೇ ಖಂಡಿತ ರಘು ಶೆಟ್ರೆ ಖಂಡಿತ ಬರ್ಕಾವೆ ಮಸ್ತ್ ದಿನ ಅಂಡಿಗಳ ಪುರ ಪಾತೆರೆ ಅಂದೆ ಐಕೊಂಜಿ ಬರ್ಕ ಅಂದ್ ಬರ್ತೀನಿ ಬಕ್ಕ ಯಾನ್ ಅವೇ ದಾನೆ ರಘು ಶೆಟ್ರು ಬೈಜೇರು ಬಕ್ಕ ನಮ್ಮ ಕೇಶವ್ ಬ್ರೋ ಬೈಜೇರು ಏನೊಂದಿತ್ತೀನಿ ಐಜಿನ ಎಕಡೆ ಲೈವ್ ಎಂಡ್ ಮಲ್ದ್ವೆ. ಆಯ್ ಶಾಂತಕ ಮನದಿಲ್ಲ ರಶು ಒಂದು ತುಶಾಂತಣ್ಣ ಪನೊಂದುಲ್ಲೇರು ಚಾ ಪರಿಯರ ಪರಿಯ ಈರ್ ಪರಿಯರ ಅದು ತಿಂತಿದ್ದೀನಿ ಯಾರು ಇಲ್ಲಿ ಟೈಮ್ 9 ಆಗಿದ್ದು ಅಷ್ಟೇ. ಆದರೂ ಕೂಡ ನಾನೊಂದು 5 ಗಂಟೆಗೆ ಎದ್ದು ಚಹಾ ಕುಡಿತೇನೆ. ಅದು 8 ಗಂಟೆಯೊಳಗೆ ಟಿಫಿನ್ ಆಗ್ತದೆ ಮಕ್ಕಳು ಹೋದ ನಂತರ. ನೀವು ಇನ್ನೂ ಕೂಡ ಮಾಡಲಿಲ್ಲಲ್ಲ ಮಾರ್ರೆ. ಮಾಂತೇಶ್ ಅವ್ರು ಬಂದರು. ಹಾಯ್ ಮಾಂತೇಶ್ ಅವರೇ ಎಂಚೊಲ್ಲಾರು ಹೇಗಿದ್ದೀರಾ? ಇರಿಗ ಅಕ್ಕ ಈ ಟೋನು ಪನೊಂದುಲ್ಲೇರು ದಾದಿ ಎರೆಗ್ ಅಕ್ಕ ಅತ್ತಿ ಇನ್ನು ಒಂದು ತಾನೆ ಬ್ಲೂ ಪೋತೀನಿ ಕೇಶವ್ ಬ್ರೋ. ಶಿವ ಆತ ಪನೊಂದುಲ್ಲೇರು ಓಯೇ ಶಿವ ಆತ ಓ ಪಲ್ನೆ ಶಿವ್ ಬಾಲಕೃಷ್ಣ ಆಯ್ ದಾನೆ ಅಕ್ಕ ಯಾನು ಹುಷಾರುಲ್ಲಿ ಈರೆಂಚೊಲ್ಲರು ಬಾಲಕೃಷ್ಣ ಬಕ್ಕ ಒಂಜಿ ಲೈವ್ಗೆ ಒಂದು ಲೈಕ್ ಕೊಡ್ಲೇವೆ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಲ್ಪಲೆ ಬಕ್ಕ ಸಬ್ಸ್ಕ್ರೈಬರ್ ಆತು ಜಡ ಪೂರ ಅವರ ಸಬ್ಸ್ಕ್ರೈಬರ್ ಆಲೆ ಬಕ್ಕ ದಾದಿ ವಿಶೇಷ ದಾಲಿಜ್ಜಿ ರಘು ಶೆಟ್ರೆ ಬಕ್ಕ ಈ ರೋಡುಲ್ಲಾರ ಬಾಂಬೆಡುಲ್ಲಾರ ಈರು ದೆತ್ತೊಂದಿನಿ ಯಾನ್ ದೆತ್ತೊಂದು ಜಿಯೇ ಈರೆಂಗೆ ಕೊಂಚ ಬಕ್ಕ ಕಮೆಂಟ್ ಪಾಡ್ಲೇವೆ ಅಶು ಬಿಸಿ ತೋಜೋಡು ಅಂದಿಯೇ ಬಿಸಿಯಾ ಅಂದು ಬಿಸಿ ಪಂಡ ನಮ್ಮ ಒಂದೇ ಬಿಸಿ ಉಳ್ಳ ಇತ್ತೆ ಒಂಚೂರು ಅಂಚ ಹೊರ ಅಪರೂಪ ಕೊಂಚ ಬರ್ಕ ನೀನು ಒಂಚೂರು ಫ್ರೀ ಇತ್ತೆ ಅಂಚೆ ಬರ್ತೀನಿ ಅಕ್ಕ. ನಾನು ಇವಾಗ ಪೋಪೆ ಮತ್ತೆ ಬರ್ಪೆ ವಾ ಇವಾಗ ಹೋಗಿ ಮತ್ತೆ ಬನ್ನಿ. ಆದರೆ ನಿಮಗೆ ತುಂಬ ಥ್ಯಾಂಕ್ಸ್ ಆಯ್ತು ಆಗದಿಂದ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಕೇಶವ್ ಬ್ರೋಪ್ ಅಂತ ಹೇಳ್ತೊಂದುಲ್ಲೇರು ಅಂದಿಯೇ ಮೇನ ಎಂಚ ಪೋತೀನಿ ಅಂದೆತ್ತೊಂದು ನಿಮಗೆ ಅಂದಿಯೇ ಪೂರ ಬ್ಲೂ ಪೋತುನ್ ಮಾರೆ ಕೊರ್ರೆ ಇನ್ನು ಯಾವೇಲೆ ನೀರೇ ಕೊರ್ಕಾವೆ ಪೋಂಕ್ರೆ ನಂಗೆ ಒಂದು ಮೆಸೇಜ್ ಪಾಡ್ಲೆ ಬಕ್ಕ ಕೊರ್ಕಾವೆ. ವಿಷ್ಣು ಪಾಡಿನತೆ ಐಕೆ ಶಿವ ಪಾಡಿನಿ ಸಿಸ್ ಅಂಚ ಒಂಜಿ ವರ್ಷ ಬರ್ತದೆ ಲೈವ್ ಪಾಡತ್ತೆ ಅತ್ತೆ ಯಾನ್ ಚಾತು ಸಿಸ್ ಯಾನ್ ಲೈವ್ ಬಂದ್ರೆ 2 ತಿಂಗಳ ಆಯ್ನಿ ಖಾಲಿ ಮೇರೆಗ ಕೇಶವ್ ಬ್ರೋ ಒಂಜಿ ವರ್ಷ ಆಯ್ಲ ಕಾಂಡಿಗೆ ಮುಂಬೈಡುಲ್ಲೆ ಅಂದೆ ರಘು ಶೆಟ್ರೆ. ಓಕೆ ಬಾಲಕೃಷ್ಣ ಯಾನ್ ಹುಷಾರುಲ್ಲೆ ಪನೊಂದುಲ್ಲೇರು. ಓಕೆ ಬಾಲಕೃಷ್ಣ ಅವರೇ ಚಾ ಕುಡಿದ್ರಾ? ಎಂತ ತಿಂಡಿ ತಿಂದ್ರಿ ಹೇಳಿ ಒಮ್ಮೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ ಹೊಸ ಭಾಷೆಯಿದು ರಸ ಕಾವ್ಯಮಿದು ಇದ ಹಾಡಲು ಕವಿ ಬೇಕೆ ಲಲಲ್ಲ 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 ನಿಂಗಾಗಿ ಹೇಳುವೆ ಕತೆ ನೂರನು ನಾನಿಂದು ನಗಿಸುವೆ ನಿನ್ನನು ഇരുളಲ್ಲಿ ಕಾಣುವೆ ಕಿರುನಗೆಯನು ಕಣ್ಣಲ್ಲೇ ಹುಚ್ಚಿದ್ದ ಹೊಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯನು ಬಿಡದಂತೆ ಹಿಡಿವೆ ಈ ಕೈಯನು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಲಿವೆ ಆಹಾ
ರೊಟ್ಟಿ ಕೋರಿ ಕಜಿಪ್ಪು ಕೋರೊಟ್ಟಿಯಾ ವಾವ್ ಸೂಪರ್ ಯೇ ನಮ್ಮ ತುಳುನಾಡದ ಸ್ಪೆಷಲ್ ಕೋರಿ ರೊಟ್ಟಿ ಅಂದ್ಯ ಸಂಗೀತಕ್ಕ ನಮ್ಮ ಇಲ್ಲದ ಕುಲು ಒಂಜಿ ವೀಕ್ ತೂಯಿಜೊಂಡ ಒಂಜಿ ಇಯರ್ ಆಯ್ಲಕ ಅಂದ 1 ಇಯರ್ ಆಯ್ಲಕ ಆಪುಂಡು ಅದೇ ಮಸ್ತ್ ದಿನೋಡ್ ಬಕ್ಕ ತೂಂಡು ಅಂಚ ಆಪುಂಡು ಅಂದಂದು అందుకే ಶೊಬ್ರು ಪನೊಂದುಲ್ಲೇರು ಇದು ಯಾರೋ ಹೊಸಬ್ರು ವೀರೇಂದ್ರ ಅವ್ರು ಬಂದ್ರು. ಹಾಯ್ ವೀರೇಂದ್ರ ಅವರೇ, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ ಆಯ್ತಾ ವೀರೇಂದ್ರ ಅವರೇ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ, ಹಾಗೆ ಮತ್ತೆ ಸಬ್ ಆಗದಿದ್ರೆ ಒಂದು ಸಬ್ ಆಗಿ ಆಯ್ತಾ. ಹೇಮಂತ್ ಅವ್ರು ಬಂದ್ರು, ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಹೇಮಂತ್ ಅವರೇ, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಆಯ್ತಾ. ಏರು ಒಂದು ಲತಾ ಮಂಗೇಶ್ಕರ್ ಬೈದಿರ ಆರ್ಬೈಜಿರ್ ಮಾರ್ರೆ ಆರ್ಬೈಜಿರಿಡೆ ಯಾನಿ ಸಂಗೀತ ರಾಜೇಶ್ ಒರಿಯನ ತೂಂಡ ಒರಿಯಗ ಅಪ್ಪುಜಿ ಅಂದಂದು ಒರಿಯನ ತೂಂಡ ಒರಿಯಗ ಅಪ್ಪುಜಿ ಅವು ನಾಟಕೊಂಡತೆ ಒರಿಯನ ತೂಂಡ ಒರಿಯಗ ಅಪ್ಪುಜಿ ಎಂಕ ಬೋಡು ಏನ ಬೋಡು ಬ್ಲೂ ಬೋರ್ಡಾ ಬ್ಲೂ ಆಪುಜಿ ಎರೆಗ್ಲಿಜ್ಜಿ ಎರೆಗ್ಲ ಕೊರ್ರೆ ಆಪುಜಿ ಸೇಮ್ ಪುದಾರ್ ಅದೇ ಸೇಮ್ ಪುದಾರ್ ಹೇಮಂತನ ಶಾಂತ ಅಲ್ಲಿ ಉಂದು ಹೇಮಂತ್ ಬತ್ತೀನಿ ಹೇಮಂತ್ ಉಳ್ಳೇರಿಯೇ ಏ ಟ್ವಿನ್ಸ್ ಅಂದ ಅದೇ ಹೇಮಂತ್ ಅವು ಏರು ಕೊಡೊಂಜಿ ಹೇಮಂತ್ ಈರ ಮೆಗ್ಗೆನಾ ಟ್ವಿನ್ಸ್ ಅನಿಕುಲು ನೀಲಮೇಘ ಶ್ಯಾಮ ನಿತ್ಯಾನಂದಧಾಮ ರುಕ್ಮಿಣಿಗಾಗಿ ರುಕ್ಮಿಣಿಗಾಗಿ ಅವನ ಮಧುರ ಮುರಳಿಯ ಗಾನ ಸತಿಗಾಗಿ ಕುಲ ಸತಿಗಾಗಿ ನೀಲಮೇಘ ಶ್ಯಾಮ ನಿತ್ಯಾನಂದಧಾಮ ಸೇಮ್ ಪುದರ್ ಅಂದಂದು ಏರಿ ಟ್ವಿನ್ಸ್ ಮೂರ್ತಿ ಹಾಯ್ ಮೂರ್ತಿ ಅವರೇ ಇದ್ದೀರಾ ಶಾಂತ ಸಿಸ್ ತೆಲ್ತೊಂದುಲ್ಲೇರು ಶಾಂತ ಸಿಸ್ ಬನ್ನೊಂದುಲ್ಲೇರು ಅಂದಿ ಗೊತ್ತುಂಚಾವು ಏರುಂದು ಮಕ ಆರು ಬತ್ತಿನ ವೀರ್ ಪ್ರತ್ಯಕ್ಷ ಏನ ಹೇ ಏನು ಆನ್ ಬತ್ತೆ ಬನ್ನಿ ಬಲೆ ಹೇಮಂತವ್ರೆ ವೆಲ್ಕಮ್ ಮೂರ್ತಿಯವರೇ ಹಾಯ್ ಮೂರ್ತಿಯವರೇ ಶಾಂತ ದಾದಾಂಡು ಅವೇ ಈರ್ನಲಕನೆ ಕುಡಂಜಿ ಪುದರ್ದ ಬತ್ತಿರದೆ ಐಕೇನು ಸಂಗೀತಕ್ಕ ಈರುವರ ಸರಿಗಮ ಪೋಡು ಆಡಿಷನ್ ಕೊರ್ಲಿ ಇಜ್ಜಿಯವಾ ಸರಿಗಮಲ ಬರ್ಚಿ ಮಾರ ನಾವು ನಮ್ಮ ಪದ್ಯಕ್ಕೆ ಹಿಂದಿ ನಮ್ಮಲ್ಲಿ ಪಿದೇ ಮಾಡಿರಕು ನಮ್ಮ ಒಂಜಿ 2 ಲೈನ್ ಪನ್ಪಿನ ಆತೆ ದುರ್ಗಾ ಅಕ್ಕ ಯಾವ ಸಾಂಗ್ ಅಲ್ಲೇ ಒಂದು ತುಳಿ ಯಾರು ಸರಿಗಮ ಪೋಪಿನಿ ಬೇರೆ ತುಳಿ ಹೇಮಂತನಿ ಯಾವ್ಗೆ ಸಾಂಗ್ ದುರ್ಗಾ ಏರ್ಡೇಡ ಪಾತಿರ್ನಿ ಯಾನ್ನ ಪುದಾಡು ಅಯ್ಯೋ ದೇವ ಅತ್ತಿ ಏಡೇಡ ಪಾತಿ ಹಿಡ್ದು ಇರ್ಲಕ್ಕ ಈರ್ನ ಒಂಜೆ ಪುದಾರ್ ಉಪ್ಪುಣ ಮಸ್ತ್ ಜನ ಉಪ್ಪಿರಿ ಹೇಮಂತ್ ಬಂದು ಇತ್ತ ಸಂಗೀತ ಬಂದು ಬತ್ತನೆ ನಕಳ ಪಾತಿರು ಜನ ಅಂಚಿನೇ ಮಸ್ತ್ ಜನ ಉಪ್ಪಿರಿ ಈರ್ನ ಪುದರ್ಲಕ್ಕ 7 ಜನ ಉಪ್ಪಿರಿಗೆ ಇರ್ಲಕ್ಕ ಪನ್ಪಿರಂಚ 7 ಜನ ಉಪ್ಪಿರಿಗೆ ಅಂಚೆ ಇತ್ತ 2 ಜನ ಬರ್ತೀರಿ ಹೇಮಂತ್ ಪುದರ್ ನಾನು 7 ಜನ ಬರೋಚ್ಚ 5 ಜನ ಬರೋಡು ನಲ್ಲ ತೂಕ ಬರ್ಪೇರನ್ ಮೇರು ಆಡಿ ಬಸ್ಸಿರ್ ಜತ್ತರ ಸಿಂಪಲ್ ಬಾಯ್ ಬಸ್ಸಿರ್ ಜತ್ತರ ದಂಡ ಪಿಂಡಗಳು ಹೌದೌದು ನೀವು ದಂಡ ಪಿಂಡಗಳು ಮಗಳು ದುರ್ಗಾ ಕನ್ನಂದ್ ಯಾನ್ ಬರ್ಪೆಂಕ್ ಮುಂಬೈ ಪೋಯರ ಉಂಡು ವಾವು ನವಿಕಾ ರಾಜ್ ಅವರೇ ವಾವು ಥ್ಯಾಂಕ್ ಯು ಸೋ ಮಚ್ ಅವೇ ಈ ರೇಟ್ನ ಬಿಜಿ ಉಂದೇಟುಲ ಎಂಕಲ್ ನಡಿ ಬತ್ತದ ಒಂಜಿ ಎಂಕಲ್ ಐಕು ಕೊಡ್ದು ಎನ್ನೊಟ್ಟು ಗೊಂತೆ ಪೊಡ್ತು ಲೈವ್ ಇತ್ತರತೆ ಥ್ಯಾಂಕ್ ಯು ಸೋ ಮಚ್ ಅವೇ ಥ್ಯಾಂಕ್ ಯು ಹ್ಯಾಪಿ ಜರ್ನಿ ಮುಂಬೈಗೆ ಪೋಂದುಲ್ಲರತೆ ಹ್ಯಾಪಿ ಜರ್ನಿ ಶಾಂತ ಒಂಜಿ ಉಪ್ಪುನು ಪುದಾರ್ ಈರ್ನ ಒಂಜಿ ಉಪ್ಪುನು ಪುದಾರ್ ಆನ ನನ್ನಲ್ಲ 5 ಜನ ಬರ್ರಲ್ಲೇರಿ ಈರ್ನ ಪುದಾರ್ ತಕ್ಕಲು ಬಾಕಿ ಎಂಚಿನಿ ಹೇಮಂತ್ ಅವು ಏರು ಗೊತ್ತುಜಿ ಬತ್ತೆರಡ ಪಾತಿರ್ನೆ ಕಳ್ಳ ಮುಂದೆ ಒಂದು ಆಸೆಯು ಮೂರ್ತಿ ಟುಗೆದರ್ ಪಾಡುವೆ ಬರ್ಪರ ಅಲ್ಲಿ ಮೂರ್ತಿ ಬ್ರೋ ಉಲ್ಲರ ಅಲ್ಲ ಟುಗೆದರ್ ಪಾಡುವೆರಿಗೆ ಬರ್ಪರಗೆ ನಂದುಲ್ಲೇರು ಅಕ್ಕ ಇನಿ ಒಂಜಿ ದಿನ ಲೈವ್ ಮತ್ತು ನಾನು ಡೈಲಿ ಉಂಡೆ ಇಜ್ಜಿ ಒಂಜಿ ವಾರ ಗೊರ ಮಲ್ಪೆ ಅವೇ ಮಂಗಳವಾರಜಿಂದ ಸೋಮವಾರ ತುಪ್ಪೆ ವಾರ ಗೊರ ಮಲ್ಪೆರೆ ಆಪುಣ ಡ್ರೀಮ್ ಪನ್ಪುಣ 7 ಜನ ಉಳ್ಳೇರು ಐಟ್ ಆಜಿ ಕೋಮಡ್ ಉಳ್ಳೇರು ಬಕ್ಕ ಒರಿಯ
ಅಂದಿಯಾ ಏತು 7 ಜನ ಒಳ್ಳೆ ಇರತ್ತೆ ಡ್ರೀಮ್ ಪನ್ಬಿನ ಪೂರ ಕೋಮಾ ಪೋತೇರಾ ದೇವಾ ಪಾಪ ಮಾರ್ರೆ ಮಾತಲ ಬೋಡು ಅಧಿಕ ಪ್ರಸಂಗ ಬರೋದಿಲ್ಲೇರು ಬೇಲೆದ ಮಲ್ಪುನ ಜನ ಅವಳು ಅಂದಂದು ಬೇಲೆ ಮಲ್ಪುನ ಇರೇ ಬೇಲೆ ಇಜ್ಜತ ಸಿಂಟ್ಯಾಕ್ಸ್ ದೆಕ್ಕೆರ ಬರ್ಪರ ಅವು ಅಪ್ಪಗ ಒಂತೆ ಬಿಸಿ ಉಲ್ಲೆ ಓ ಆವು ರಘು ಶೆಟ್ರೆ ಥ್ಯಾಂಕ್ ಯು ಸೋ ಮಚ್ ಅವೇ ಮತ್ತೆ ಸಪೋರ್ಟ್ ಕೊರೋದಿಲ್ಲ ಥ್ಯಾಂಕ್ ಯು ಅವಳು ಏರು ಅವು ಜನ ಮಾದೆ ಬರಿತ ಬಿಲ್ಡಿಂಗ್ ದಕ್ಕಳು ಅವು ಏರು ಕೇಂದ್ರಿಜ್ಜ ಅವು ಏರುಂದು ಫ್ರಮ್ ಉಡುಪಿ ಟು ಮುಂಬೈ ಸ್ಲೀಪರ್ ಕೋಚ್ ಬಸ್ ಈಸ್ ಅವೈಲೇಬಲ್ ಫ್ರಮ್ ಶ್ರೀ ಮಹಾಕಾಳಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಹೇಳ್ತಾ ಇದ್ದಾರೆ ನವಿಕ್ ರಾಜ್. ನೀವು ಯಾವುದು ಉಡುಪಿಯವರಾ? ನಾವಿಕ್ ಅವರೇ, ನೀವು ಉಡುಪಿಯವರಾ? ನಾನು ನಿಮ್ಮನ್ನು ರಾಜ್ ಅಂತ ಕರಿತೇನೆ ಮಾರ್ರೆ. ಅದು ನಾವಿಕ್ ಚಂದ ಉಂಟು ಹೆಸರು, ಅದು ನನಗೆ ಸ್ವಲ್ಪ ಇದಾಗ್ತದೆ, ರಾಜ್ ಆಗ್ಬೋದಲ್ಲ. ಶಾಂತಿ ಅಕ್ಕ ಚಾಂಡೆ ಕೇನೊಂದುಲ್ಲೇರು ಸಿಂಪಲ್ ಬಾಯ್. ಮರಿಯಲಡು ಬೀಡಿ ಕಮ್ಮಿ ಆಂಡ ಲೈವ್ ಅತ್ತೆ ಇಜ್ಜಿಜ್ಜಿಯೇ ಬೀಡಿ ಉಂಡು ದಿನೋಲ ಕೊರ್ಪುನ ಬೀಡಿ ಉಂಡು ಯಾನು ಒಂಚೂರು 200 ಬೀಡಿ ಕಟ್ಟುನತ್ತೆ ದಿನಕ್ಕೂ. ಎಂಕ್ ಹೆಚ್ಚ ಕುಲ್ಲರೆ ಆಪುಜಿ ಎಂಕಿತ ಕಾರ್ ಬೇನೆ ಸ್ಟಾರ್ಟ್ ಆತಂಡು ಬೇರೆ ಬೇನೆ ಸ್ಟಾರ್ಟ್ ಆತಂಡು ಅಂಚೆ ಹೆಚ್ಚ ಕುಳ್ಳುಂಡು ಆಪುಜಿ. ಲೈಕ್ ಬೋಡ ಸಂಗೀತಕ್ಕ ಆವ ಬಿತ್ತಂಡ ಕೊರ್ಲಿ ನಮ್ಮ ಬೊಚ್ಚಿ ಪನ್ಪುಜ ಲೈಕ್ನು. ನನ್ನ ಹೆಸರು ಬೇರೆ ಯಾರಿಡು ಬಾರರು. ಹೌದಾ ಹೇಮಂತ್ ಏನು ಗೊತ್ತಾ, ನಮ್ಮದು ರೆಗ್ಯುಲರ್ ಆಗಿ ಬರ್ತಾ ಇದ್ರು ನಮ್ಮದು ಲೈವಿಗೆ, ಅವರ ಹೆಸರು ಕೂಡ ಹೇಮಂತ್ ಗೌಡ ಅಂತ, ಅದಕ್ಕೆ ನಾವು ಹೇಳಿದ್ದು ಹಾಗೆ. ಹೈಡ್ ಮಲ್ಪುರಿ ಶಾಂತಿ ಅಕ್ಕನ ಬ್ಲೂ ದೆಪ್ಪು ಎಂಚಿನೇ ಬ್ಲೂ ಕೊರ್ರೆನೆ ಆಪುಜಿ ದೆಪ್ಪು ನೋಡಿ ಅದೆಪ್ಪರಿಜಿ ಶಾಂತಿ ಏನಲ್ಲ ಬ್ಲೂ ದೆಪ್ಪುಜಿ ಅನ್ ಮಾತೇನಲ್ಲ ಉಪ್ಪಾಡು ಎಂಕಾಂಡ್ ಅವು ಜನ ದಾದ ಬೇಲೆ ಮನ್ಪುಂಡು ಅತ್ತಿ ಅವಳು ಸಿಂಟೆಕ್ಸ್ ನೀರು ಜಿಂಜಾವ್ನಿ. ಕೂಡ ಬತ್ತೆ ಬಲೆ ವೆಲ್ಕಮ್ ದೆಪ್ಪಡು ತೂಕ ಸಿಂಪಲ್ ಇಜ್ಜಪ್ಪ ಯಾನ್ ದೆಪ್ಪೆರ ಆಪಿಲ್ಲಿಜ್ಜಿ ಯಾನ್ ದೆಪ್ಪುಲ್ ನೆಜ್ಜೇರು ನಾನು ಯಾನ್ ಇದ ಮುಟ್ಟದೆ ಇಜ್ಜಿಗೆ ಈತ ದಿನ ಲೈವ್ಗೆ ಬೈಜಿ ಇದ ಮುಟ್ಟ ಏರಲ್ಲದೆ ಇಜ್ಜಿ ನನ್ನಲ್ಲ ದೆಪ್ಪುಜಿ. ಮೈ ಒರಿಜಿನಲ್ ನೇಮ್ ಈಸ್ ಶ್ರೀನಿವಾಸ್ SP. ಹೌದಾ, ಓಕೆ. ನಿಮ್ಮದು ಚಾನಲ್ ಇದೆಯಾ ನವಿಕರಾಜ್ ಅವರೇ? ಚಾನಲ್ ಇದೆಯಾ? ಚಂದ ಉಂಟು, ಅದು ನೇಮ್ ಕೂಡ ಚಂದ ಉಂಟು, ಇದು ನೇಮ್ ಕೂಡ ಚಂದ ಉಂಟು. ಹೌದಾದ ಎನ್ನ ಪುದಾರ್ದ ಆದ ಮನ್ಪುನ ನೀರ ಪುದಾರ್ದ ಆಲ ಮಲ್ಪು ಜೀರ್ಣ ಪುದಾರ್ದಲಾಗ ಏತಿಜಿ ಅಂತ ಪುದಾರ್ ಉಂಡು ಕೊಂಜೋ ಕೂಲಿ ದೆಕ್ಕುಜಿ ಸೊಡ್ಡುಗು ಬೇ ಅಂದು ದಾಯ ಕೂಲಿ ದಾಯ ದೆಕ್ಕೊಡು ಸಿಂಪಲ್ ಬಾಯ್ ಪೇಸ್ಟ್ ಪೂರ ಕನೊಂಚ ಕೂಡ ಕೂಲಿ ದೆಕ್ಕೆರ ಹೇಮಂತ್ ಏರವು ಆಯೆ ಉಡುಪಿಯ ಹೇಮಂತ್ ಅವು ರಡ್ಡಿ ಹೇಮಂತ್ ಬೈದೇರು ಒಂಜಿ ಹೇಮಂತ್ ಪೊಸತ್ ತಕ್ಕೊಂಜಿ ಪರತೆ ಹೇಮಂತ್ ಅಂಚೆ ಹೇಮಂತ್ ಗಿತ್ತೆ ಬೆಚ್ಚಾತನ ಅವು ಏರಿ ಎನ್ನ ಪುದಾಡು ಬೈದಿನಿ ಒಂಜಿ ಒರಿಯಲಕ್ಕ ಕುಡರಿನ ಪುದಾರು ಉಪ್ಪುಜಾ ಉಡುಪಿ. ಓಕೆ ನಾವಿಕವರೇ ಓಕೆ. ನನ್ನ ಬ್ಲೂ ಇಚ್ಚಾಡಲ್ಲ ಆಪುಂಡು ದಾಯಿಯೇ ತೂಕ ಹೊರರ ಮೆಸೇಜ್ ಶೋ ಆಪುಜತೆ ಅಪ್ಪಗ ಬ್ರೂ ಬೋಡ ಆಪುಂಡು ಈರೆನ್ನೆ ನವಿಕ್ ರಾಜ್ ಅವರೇ, ನೀವು ನನ್ನ ಚಾನಲ್ಗೆ ಹೋಗಿ ವಿಡಿಯೋಗೊಂದು ಕಮೆಂಟ್ ಹಾಕಿ ಆಯಿತಾ, ವಿಡಿಯೋಗೊಂದು ಕಮೆಂಟ್ ಹಾಕಿ, ಶಾರ್ಟ್ ವಿಡಿಯೋಗೆ ಹಾಕಿ. ವಿಡಿಯೋ ಫುಲ್ಲು ಇದು ಲಾಂಗ್ ವಿಡಿಯೋ ಅಂದರೆ ಫುಲ್ಲು ನೋಡಿ ಹಾಕಬೇಕು. ಪರತ್ ನಮ್ಮನ ಹೇಮಂತ್ ಪರತ್ ನಮ್ಮ ಹೇಮಂತ್ ಅಂದು ಮೇರೊಂಜಿ ಪೊಸತಿ ಹೇಮಂತ್ ಬೈದೇರು ಮಲ್ಲೆ ಜರೆಗ್ಲ ವೆಲ್ಕಮ್ ಮಲ್ಪುಗ ಅದೇ ಮಾತೆಲ್ಲ ಸೇರಿದ ಅಲ್ಲಿಗೆ ವೆಲ್ಕಮ್ ಮಲ್ಪ್ಲೆ ಶಾಂತಿ ಪನ್ಪುನು ಒಂಜಿ ಅವು ಬೇತೆ ಶಾಂತಿ ಬರ್ತನ ಲೈವ್ ಗೋವಿಂದ ದಾಯಿ ಅಂಚ ಪನ್ಪಿನಿ ಶಾಂತಿ ಸಿಸಿ ಏತು ಸಪೋರ್ಟ್ ಮಲ್ಪೇರು ಗೊತ್ತೇನೆ ಮಾತಿರ್ಗ್ಲ ಸಪೋರ್ಟ್ ಮಲ್ಪೇರು ಆರು ಆರ ಚಾನಲ್ ಇಜ್ಜಿಡಲ್ಲ ಆರು ಮಸ್ತ್ ಸಪೋರ್ಟರ್ ಎಡ್ಡೆ ಸಪೋರ್ಟರ್ ಆರು ನಿಕಲ್ಲಕನೆ ಮಾತಿರ್ಲಕನೆ ಅರ್ಲ ಯಾನು ಉಲ್ಲೆ ಅವಳೆನ್ನ ಪುದಾರುಂಡು ಅಂದಂದೆ ಇಂದ ಚಾದ ಶೃಂಗೇರಿಯಿಂದ. ನೀವು ಶೃಂಗೇರಿಯವರ? ಶೃಂಗೇರಿ ಶಾರದೆ ನಮೋ ನಮೋ ಪಾತೆನ ದುರ್ಗಕ್ಕ ಮಂಗಲಕ ಅಂದ ಯಾನ್ ಮಂಗಲಕನಿ ಈ ಮುಜ್ಜು ಡಿವೋರ್ಸ್ ಕೇಸ್ ಹ್ಯಾಂಡಲ್ ಮಲ್ಪೆ ಅಂಚ ಈ ಪುದರ. ಓ ಈರು ಲಾಯರಾ ನವಿಕ್ ರಾಜ್ ಅವರೇ? ನೀವು ಲಾಯರಾ? ಕರ್ಮ ಸಪೋರ್ಟ್ ಎನ್ನ ಅಜಾತ ಶತ್ರು ಆ ಪೊಜ್ಜು ದಾಯಿ ಪೊಕ್ಕಡೆ ಸಿಂಪಲ್ ಬಾಯ್ ಈ ಒಂದು ಸಿಂಪಲ್ ಬಾಯ್ಗೆ ದಾಲ ಮೇಲೆಜ್ ನೀರ ಮೇಲೆ ಅಲೆಯ ಒಂಗುರ ಅಕ್ಕ ಐಟಿ ಇಷ್ಟ ಬೋಡಕ್ಕೇನ್ಲೆ ಅಪ್ಪಗ ಏರಿ ಏಮಂತ ಗೊತ್ತಾಪುಂಡು ಇನ್ಸ್ಟಾ ID ಬೋಡಕ್ಕೆ ಅವು ಹಂಚಿ ಒಂದು ನಮ್ಮ ಏಮಂತೆ ಆರು ಪೊಸತ್ತಿಯೇ ಆರೊಂಜಿ ಪೊಸತ್ತು
ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ವಾರ. ಬಲೆ ಎನ್ನವರು ಖಂಡಿತ ಬರ್ಕ, ಖಂಡಿತ ಖಂಡಿತ ಬರ್ಕ. ಆಡ ಇತ್ತೆ ಅಪ್ಪುಜಿ ಏ ಪಾಂಡ ಒಂಜಿ ದಿನ ತಿಕ್ಕೆಡ ತೂಕನಮ್ಮ ಅತೆ ಆಶಾದಾದ ಮನ್ಪುನು ಏರು ಆಶಾದಾದ ಮನ್ ಓಂಡ ಆಶಾ ದೆತ್ತಿನ ಗೋವೆಲಿಗೆ ಬೂರುಡು ಮನದಲ್ಲಿ ನೀರ ಮೇಲೆ ಅಲೆ ಹತ್ತಿ ನೀರ ಮೇಲೆ ಕೊಜಪು ಹೋಗಿದೆ. ಅಯ್ಯೋ ದೇವರ ಶಾ ನೀರು ಮನದಲ್ಲಿ ಸಂಪು ಸಂಪು ಬೇಲೆಜ ರಜನ ಅಶುದಾದ ಪನ್ಪುನು ಪನೊಂದಿನ ಆರು ಪನ್ಪುನು ಇರಗೆ ಇನ್ಸ್ಟಾದ ಐಡಿ ಬೋರ್ಡಾಗೆ ಆರು ಎನ್ನ ತಾರ್ನಕ್ಕೇನು ಇನ್ಸ್ಟಾದ ಐಡಿ ಬೋರ್ಡ್ ಅಂದ್ರೆ ಸಿಸ್ ಪನದಲ್ಲಿ ಅಂದಿ ಅದೇ ಒಂಜಿ ಮೆಸೇಜ್ ಬರ ಶುರುವಾಂಡು ಅಂದಂದು ಒಂಜಿ ಮೆಸೇಜ್ ಬರ ಶುರುವಾಡು. ಬೆಳ್ಳಿ ಹಕ್ಕಿಯಾಗಿ ನಾವು ಮೆರಬೇತೇನೆ ಅಪ್ಪು ಸ್ವರ್ಗ ಹಾಯಿ ಎನ್ನ ಗುರ್ತ ಉಂಡು ಗುಂಡುಂಡು ಇನ್ನ ಗುರ್ತ ಉಂಡು ಈರದೆ ತುಷಾಂತ್ ಅದೇ ತುಷಾಂತ್ ತೀರು ಆಯ್ಕೆ ಮಂಡ ಸಮಯ ಇಜ್ಜಿ ವಿನೀಶ್ ಅವರು ಬಂದರು. ಹಾಯ್ ವಿನೀಶ್ ಅವರು ವೆಲ್ಕಮ್. ನಾವೀಗೊಂದು ಲೈಕ್ ಕೊಡಿ ಆಯಿತಾ. ಮತ್ತು ಏನು ಗೊತ್ತಾ, ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಪೊಸ ಹತ್ತು ಮಾರ್ರೆ ಇರು ಪೊಸ ಹತ್ತ ಪರತ ಇರ್ಲ ಮಲ್ಲೆಜ್ಜಿ ಇರು ಬೈದಿತ್ತಾರೆ ನಾಳೆ ದುಂಬುಲ ಕೇಶಬ್ರೋನು ಪನ್ಪುನು ಪನದುಲ್ಲೆ ಅಂದಂದು ಅಕ್ಕ ತೂಪಿನ ಮಿತ್ತು ಅಂದಿ ಅವಕ್ಕಳು ಬೇಲೆ ಅನ್ಪುನು ಬರಿತಾ ಬಿಲ್ಡಿಂಗ್ ತಕೊಂಡು ಹೂ ಪನದುಲ್ಲೇರು ಈರ್ನ ಕುಡ್ಲ ಅನ್ನಂದು ಎನ್ನ ಕುಡ್ಲೆ ಈರ್ಲ ಕುಡ್ಲದಾರ ವಿನೀಶ್ ಈರ್ಲ ಕುಡ್ಲನೆ ಚಾನಲ್ ಉಂಡಾ ಆಶಾನ ಅಂದು ಪನದುಲ್ಲೇರು ಏರ ಆಶಕ್ತ ಬರಿತ ಇಲ್ಲದಾರ ತೂದು ಪೋಯಿರ ಅನ್ನಂದು ಅಕ್ಕಲ ಅಲ್ಪ ಬೇಲೆ ಒಂದು ಪೋಯಿರತ್ತೆ. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರಾಗೆ ಬಾಮಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರ ಸೋಚಾಯೇ ಮಂದಹಾಸ ಆಹನನು ಮೇಯ ಶ್ರಾವಣ ಮಾಸ ಮಂದರ ಮಾಯಾಂಗಿ ಮೊಗದ ಸಾರಂಗಿ ಎನ್ನ ಪರತ್ಗೆ ಏನ ಪರತ ಎಸ್ ಒಂದೊಂದುಲ್ಲೇರು ಅಂದೆ ಇರ್ಲ ಕುಡ್ಲದಾರ. ಓಕೆ మీరు ನಮ್ಮ ಸಿಂಪಲ್ ಬಾಯ್ ಸೂಪರ್ ಪಣದಲ್ಲೇರು ಕೋಪ ನಾಕ್ಲೇಡ ಇಜ್ಜಪ್ಪ ರಾಜಿ ಕೋಪ ಇಜ್ಜಪ್ಪ ನಾವು ಎರಡೆಲ್ಲ ಕೋಪ ಮಾಡ್ರಿ ಇಜ್ಜತ್ತೆ ಯಾನಿಕ್ಲೆಗೆ ಆಪಡೆ ನಾನು ಎರಡೆಲ್ಲ ಕೋಪ ಮಾಡುವೆ ಅಂದು ನೋ ಕೋಪ ಓನ್ಲಿ ರಾಜಿ ಚಾಂಡ ಆಂಡಿ ಚಪಾತಿ ಇರಗದಾದೆ ಪರತ್ ಬಾಜನ ಅತ್ತಿ ಅಂಚತ್ತು ಪೋತೆಯನು ಎಸ್ ಎನ್ನ ಪುದರ್ ತುಷಾಂತ್ ಮಂಜುನಾಥ್ ಗೊತ್ತಾಂಡ ಇರು ಕೂಡ ಒಂದಿಟ್ಟು ಬರ್ತೀನಾ ಐಡಿಡು ಏರು ಪರತ್ ಅತ್ತಿ ಹೇಮಂತ್ ರೆಡ್ಡಿ ಜರುಲ್ಲೇರು ಸಂಪು ಐಟ್ ಹೇಮಂತ್ ಗೌಡ ನಮ್ಮ ಪರತತೆ ಐಕ್ ಮೇಲ್ ಪೊಸತ್ ಮನೆ ಅಂಕುಲು ಐ ಕಾರ್ ಪನ್ಪಿನಿ ಅಲ್ಲ ಪರಾತಿ ಪನ್ಪಿನಿ ಅಂಚ ಎನ್ನ ಒಂದು ಸೋಷಲ್ ವರ್ಕ್ ಮಾರೆ 2026 January 4th ಇದನ್ನೆಟ್ 73 ಕೇಸ್ ಕಂಪ್ಲೀಟು 2 ಫೇಲ್ ಒಪ್ಪ ದೇವರೇ ಆತ ಕೇಸ್ ಮಲ್ತಾರ ಇರು ಎಂಕ್ ಡೈವರ್ಸ್ ದ ಲಾಯರ್ ಬಣ್ಣ ಎಂಕ್ ಪೋರಿಕೆ ಪಂಡಿ ಅಲಕ್ಕ ಪೋರ್ ಮಾರೆ ದಾದಿ ಈರು ಕೋಪ ಮಲ್ಪುವಾರೆ ಎಕ್ಲಿಡ ಪಾತ್ರೆ ಜಾಸ್ತಿ ದೆಕ್ಕರೆ ಇತ್ತಂಡ ಅಂದ ಅವು ಬಾಜುರ ದೆಕ್ಕರೆ ಪೋನ ಗಣಿಗಳ ಕೋಪ ಈರು ಕೋಪ ಅಂಡಲ ನೆರ್ನಗ ಉಮಸ್ಟಿನಕ್ಕ ಪುನಃ ಅದೇ ಕೋಪ ಅಂಡಲ ನೆರ್ನಗ ಕೋಪದಲ ಕಡೆ ತೋಜ್ಜದ ದೋಸೆ ಪನೊಂದಿಲ್ಲ ಓಕೆ ದೋಸೆಗೆ ದಾದ ಚಟ್ನಿಯ ಕೋರೆಸನ ಯಾನ್ ಪನ್ಪುನು ದುಂಬುದ ಏಮಂತಿ ಇರುಂಡ ದುಂಬುದ ಹೇಮಂತೆ ಅತ್ತಿ ದುಂಬುದ ಹೇಮಂತೆ ಕಡೆ ಬತ್ತಿದಿರತ್ತೆ ರಡ್ಡಿ ಹೇಮಂತುಲು ಇರುತ್ತೆ ನಮ್ಮ ಲೈವುಡು ಇತ್ತೆ ಎಂಕುಲ್ ಪನ್ಪಿನಿ ನಮ್ಮ ಹೇಮಂತ್ ಗೌಡ ದುಂಬುದಂದು ಐಕಾರ್ ಕುಡಂದು ಹೇಮಂತ್ ಪನ್ಪಿನಿ ಯಾಲ್ನ ಪರತು
ಆಯ್ಕಿತ ಹೊಸ ತೀರ್ನ ಹೊಸ ಸೀರೆ ತೋಜೋಡು ಡ್ರೈವರ್ಸ್ ಅದ್ರ ಲಾಯರ್ ಬೈದೇರು ಉಂಟು ಅರ್ಧರೊಂಡು ಅತ್ತಿ ಯಾರು ಲಾಯರ್ ಈ ಲಾಯರ್ ಒಬ್ಬರು ಅಂಚ ಪಾತೆರಲ್ಲಿ ಸಿಂಪಲ್ ಬಾಯ್ ಕೇಸ್ ಪಾಡುವೇರಿ ನಮಿತ್ತು ಯಾನ್ ತುಳಿ ಎಂಕ್ ಪೋಡಿಗೆ ಅಪ್ಪನಾರು ಲಾಯರ್ ಪಡ್ನಾನು ಆನಲ್ಲ ಚೂಟ್ ಹೇಳ್ತಾನೆ ಸೀರೆಲಿ ಹುಡುಗಿರ ನೋಡಲೆ ಬಾರದು ನಿನ್ನಲ್ಲ ಪಾಡಾಡು ಪನೊಂದುಲ್ಲೇರು ನಾನು ಜಿತೇಂದ್ರ ನೀನು ಶ್ರೀದೇವಿ ಫಿಲ್ ಡ್ಯಾನ್ಸ್ ಆಡೋಣ ಬಾರ ಪಾಡಡ ಇರೇನು ನಾಡೊಂದು ಬತ್ತು ಪಾಡುವೇರು ಅವೇ ಅವು ಏರು ಮಿತ್ತು ಜನ ಅವು ಬರಿತಕ್ಲಿಯೇ ಬರಿತ ಬಿಲ್ಡಿಂಗ್ ತಕ್ಲಿ ಕೋರಿ ಸೂಪರ್ ಆಪಣಿ ದೋಸೆ ಕೋರಿ ಸುಕ್ಕ ಓಲಡ್ಡೆ ಆಪಣಿ ನೀನು ಡ್ರಮ್ ಈರೆ ಡ್ರಮ್ಮು ಸಿಂಟೆಕ್ಸ್ ಪೂರ ಈರೆ ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ ಕಾಣುವ ದೈವವೇ ಕಂಬನಿ ಮಿಡಿದರೆ ಬದುಕಿಗೆ ಅರ್ಥ ಎಲ್ಲಿದೆ ಕರುಣೆ ಕನಜವೇ ಹೊರಗೆ ನಿಂತರೆ ನನ್ನ ಸೀರೆ ನನ್ನ ಕೊಂದಿದೆ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುತ್ತೆ ವಿನಿಶ್ ಈರೊಂಜಿ ವಿಡಿಯೋಗೊಂದು ಕಮೆಂಟ್ ಮಾಡಲೇವೆ ಬೇರೆ ಆಗುವ ಜೋಡಿ ಹಕ್ಕಿಗಳನ್ನು ಒಂದು ಮಾಡುವ ನನ್ನ ಕೆಲಸ ವಿಚ್ಛೇದನ ಕೊಡಿ ಅಂತ ಬಂದ ನಾನಿನ್ನು ಬದುಕುತ್ತೇವೆ ಅಂತ ಹೋಗಿದ್ದಾರೆ ಇಲ್ಲಿಯವರೆಗೆ 2 ಫ್ಯಾಮಿಲಿ ಮಾತ್ರ ನಾನು ಬೇಕೇ ಬೇಕು ಅಂತ ತೆಗೆದುಕೊಂಡು ಹೋಗಿದ್ದಾರೆ ಹೌದು ನೀವು ಅವರನ್ನು ಸ್ವಲ್ಪ ಇದು ಮಾಡ್ಬೇಕೇನು ಗೊತ್ತಾ ವಿಚ್ಛೇದನಕ್ಕೆ ಬಂದರೆ ಕೂಡ ಅವರನ್ನು ಸ್ವಲ್ಪ ಅವರಿಗೆ ಹೇಳಿಬೇಕು ಮತ್ತು ಅವರಿಗೆ ಸ್ವಲ್ಪ ಟೈಮ್ ಕೊಡಬೇಕಲ್ವಾ ಒಮ್ಮೆಲೆ ವಿಚ್ಛೇದನ ಕೊಟ್ಟು ಬಿಡಬೇಡಿ ಆಯ್ತಾ ಅಕ್ಕ ದಾದಿ ಚಾಕು ಎಂಕ ಚಪಾತಿಯೇ ಶ್ರೀದೇವಿಗೆ ಶೇಪುಡು ಶ್ರೀದೇವಿ ತೋಜುನು ಮಾರ್ರೆ ಅಂಚ ಶಾಂತಿ ಸೂಪರ್ ಪಣದಲ್ಲಿ ಹೇಮಂತ್ ಹೆಗಡೆ ಯಾನು ಹಿರಿ ಹೇಮಂತ್ ಹೆಗಡೆನಾ ಹಾರಿ ಹೇಮಂತ್ ಗೌಡ ಅಂಚ ಮೂಗು ರಾಜಕುಮಾರ್ ಲಕ್ಕ ಉಂಡಂದ ಥ್ಯಾಂಕ್ ಯು ಓಕೆ ಬಾಯ್ ಬೊಕ್ಕದಿ ಆವಿತ್ತು ಶಾಂತಿ ಥ್ಯಾಂಕ್ ಯು ಸೋ ಮಚ್ ಅವೇ ಇರು ಬೇಲೆ ಇತ್ತದಿಲ್ಲ ಎಂಕ್ ಒಂಜಿ ಬರ್ತದೆ ಲೈವ್ ಸಪೋರ್ಟ್ ಕೊನ್ನಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಂಕ್ ಮಾತ್ರ ನಿಗ ಲೈವ್ ಗೀತೆ ಬರಲಿಲ್ಲ ಟೈಮ್ ಇಜ್ಜಿ ನಾನೆಂದು ನಿಮ್ಮವನೇ ಹೌದೌದು ನಾನೆಂದು ನಿಮ್ಮವನೇ ನಾನೇ ರಾಜಕುಮಾರ ಒಂಜು ಪೋಡಿಗೆ ಆತನ ಡೈವರ್ಸ್ ಎಂಕು ಕೊರ್ಪುನ ಬೊಡ್ಚಿ ಪಂದ್ ಯಾನು ಓಲ್ ಡೈವರ್ಸ್ ಪಂದ್ ಯಾನ್ ಪನ್ನಿ ಮೆಲ್ಲ ಪಾತಿರಿ ಲಾಯರ್ ಉಳ್ಳಿರಾರು ಇದು ನೀರಿನ ಮಿತ್ತು ಕೇಸ್ ಪಾಡುವೇರು 100 ಸಾರಿ ಹೇಳಿದರು ನಾ ಆಸೆ ತೀರಲ್ಲ ಜನ್ಮ ಪೂರ್ತಿ ಹಾಡಿದರು ನಾ ಪದವಿ ಮುಗಿಯಲ್ಲ ಅಮ್ಮ ಅಮ್ಮ ಐ ಲವ್ ಯು ಅಂಚದಲ್ಲ ಪೋಡಿಗೆ ಇಜ್ಜಿ ನಮ್ಮದಲ್ಲ ತಪ್ಪು ಮಂದ ಪೋಡಿಗೆ ಆವಡ್ನಮ್ಮ ನಮಕದಲ್ಲ ತಪ್ಪು ಮಂದ ಜತೆ ಸೂಟ್ ಕೇಸ್ ಉಂಡು ಮನದಲ್ಲಿ ಏನಿಗೆ ಸೂಟ್ ಕೇಸ್ ನಾನೇ ಹೌದೌದು ನೀವೇ ರಾಜಕುಮಾರ ನಾನೇ ರಾಜಕುಮಾರ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಈರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವಿನು ಕೇಸನ್ನು 2 ಮಾತ್ರ ವಿಚ್ಛೇದನ ಬೇಕು ಅಂತ ತಗೊಂಡಿದ್ದು ಬೇರೆ ಎಲ್ಲ ಖುಷಿಯಿಂದ ಹೋಗಿದ್ರೆ ಹೌದೌದು ಓಕೆ ಕುಡ್ಲಡು ಓಲು ಸುರತ್ ಕಲಿಯೇ ಇರ್ನ ಓಲು
ನಂಗೆ ನಸರತ್ಕಲ್. ಉಮೇಶ್ ಗೌಡ ಅವ್ರು ಬಂದರು. ಹಾಯ್ ಉಮೇಶ್ ಗೌಡ ಅವರು, ವೆಲ್ಕಮ್. ಹೇಗಿದ್ದೀರಾ ಉಮೇಶ್ ಅವರೇ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಎಂತ ತಿಂಡಿ ತಿಂದ್ರಿ? ಪಕ್ಕಡೆ ಇಷ್ಟಲಿ. ಹೌದಾ? ಮದುವೆ ಆಗುತ್ತಾರೆ, ಜೀವನ ಎಂತ ಕನ್ಫ್ಯೂಸ್ ಆಗುದು, ಆಗ ಈ ಸ್ಥಿತಿಗೆ ಬರ್ತಾರೆ. ಜೀವನ ಏನು ಅಂತ ನಾವು ಅರ್ಥ ಮಾಡಿದಾಗ ಅವರು ಸರಿದಾರಿಗೆ ಹೋಗ್ತಾರೆ. ಖಂಡಿತ, ಹೌದೌದು, ಖಂಡಿತ. ನೀವು ಅರ್ಥ ಮಾಡಿಸಿ ಅವರನ್ನು, ಅಲ್ವಾ? ನೀವು ಅರ್ಥ ಮಾಡಿಸ್ತೀರಾ, ಅದುವೇ ಖುಷಿ. ನನಗೆ ಡೈವರ್ಸ್ ಅಂತ ಹೇಳುವಾಗ ನೀವು ನನಗೆ ಹೆದರಿಕೆ ಆಯಿತು, ಎಲ್ಲ ಡೈವರ್ಸ್ ಕೊಟ್ಟು ಬಿಟ್ರ ಅಂತ. ಹಾಗೆ ಸಂಗೀತ, ನಮಸ್ತೆ. ನಮಸ್ತೆ ಉಮೇಶ್ ಅವರೇ, ಎಂಚೊಲ್ಲರು ಕನ್ನಡವಾ ತುಳುವಾ? ಕಿನ್ನಿಗೋಳಿ. ಓ, ನೀವು ಈ ಕಿನ್ನಿಗೋಳಿದಾರಾ? ಎಂಕುಲ್ ಮೂರು ಸುರತ್ಕಲ್. ಉಮೇಶ್ ಬತ್ತೇರು, ನನ್ನ ಉಮೇಶ್ ಬತ್ತೇರು ಪರಿಚಯ ಉಂಡಾ? ಕೇಶವ್ ಬ್ರೋ ದಾದಿ ಇರೇ ಗೊತ್ತುಳ್ಳತ್ತೆ ಯಾವ. ಇದು ಯಾರು? ಶರಣ್ ಅಂತ ಬಂದರು. ಹಾಯ್ ಶರಣ್ ಹಿರೇಮಠ ಅವರೇ, ವೆಲ್ಕಮ್. ಲೈವ್ಗೆ ಲೈಕ್ ಕೊಡಿ, ಹೊಸಬರಾಗಿದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಸಿಸ್ ದಾದಿ ಅಂದಿ ಡೈವರ್ಸ್ ಬಂದ ಹೊರಡೆ ಪೋಡಿಗೆ ಅಣ್ಣ ಮೇರೆ ಪೂರಿಲ್ಲ ಡೈವರ್ಸ್ ಕೊಡ್ದು ಬಿಡ್ತೇನೆ ಎನ್ನ ಪೂರಲಾಣೆ. ಕಾಡು ಕೋರಿ ಸಾಂಬಾರು ಎಂಕ್ ಟಿಫಿನ್ಗೆ ಕಾಡು ಕೋರಿ ದೊಟ್ಟು ದಾದ ಮುರ್ಕಾಯ್ರೆ ಒಂಜಿ ದಾದ ಒಂದು ಉಪ್ಪುಜ ದಾದ ಹೋದ್ರೆ ದೋಸೆ ಚಪಾತಿ ದಾಲ ಉಪ್ಪುಜ ಮಾಡ್ರೆ ಖಾಲಿ ಕಾಡು ಕೋರಿಯ ಅವು ಟಿಫಿನ್ ಬೊರ್ಚಿ ಅತ್ತೆ ಅಕ್ಕ ಅವು ಟಾಪಿಕ್ ಅಂದಂದ ಅವು ಬೊರ್ಚಿ ಅವು ಬೊರ್ಚಿ पंडवक डेंजर. आई डिड गुड मॉर्निंग, नमस्ते, आप कैसे हो? मैं ठीक हूँ, आप कैसे हो रोहन जी? ಪೋಡಿ ಬೇಡ ಬಾಲೆ ಇಜ್ಜಿಜ್ಜಿ ಪೋಡಿ ಎಂಗುಳು ಪೋಡಿಜ ಅಂಚ ಪೋಡಿಜ ನಮ್ಮ ಜನ ತುಲಿ ಪಿರೋಡಿ ಏತು ಜನ ಲೇರು ನಮ್ಮ ಏಪಲ ಪೋಡಿಜ ಅದೇ ಶಾಂತಿ ಪಿರೋಡಿ ಏತು ಜನ ಲೇರು ನಮ್ಮ ಪಿರೋಡಿ ತುಲಿ ಬಿತ್ತುಲು ಲೇರು ಜನ ಅವು ಸ್ವರ್ಗ ಇಜ್ಜಿ ಉಮೇಶ್ ಬ್ರೋ ಅದೇ ಗೊತ್ತುಂಡೆ ಎನ್ನಂದ್ರೆ ಮೆಸೇಜ್ ಶೋ ಆಪುಜ್ಜಿ ಯಾನಲ್ಲಿ ಒಂದು ಮೊಬೈಲ್ ಮೆಸೇಜ್ ಓದೊಂದಿಲ್ಲ ಅದಂದು ಗೊತ್ತುಜ್ಜಿ ಎಕ್ಕರ್ದಿಂಚೋಳು ಧ್ಯಾನ್ ಬಕ್ಕದಾದ ಓದಿನ ಲೈವ್ ಎಂಡ್ ಮಂತ್ ಜನ ಇತ್ತೇರು ಇಜಿನ ಲೈವ್ ಎಂಡ್ ಮಲ್ಪ ಹಿಡಿತ್ತೆ ಇನ್ನಿದ ಕೊರ್ರೇನೆ ಆಪುಜಿ ಆಯ್ಕೆ ಮಸ್ತ್ ಬೇಜಾರು ಎಂಕಲ ಬೇಜಾರು ಬಾರಿ ವಿಜೆ ಲಕ್ಕ ಪಾತೇರುವರ ಅಂದೇ ಥ್ಯಾಂಕ್ ಯು ನಿಕಲ ಆತು ಪಂಡನೆ ಎಂಕು ಖುಷಿ ವಿಜೆ ಆತು ಜಾನ್. ಹಾಯ್ ಸಂಗೀತ ಬರ. ಓ ಚೌಚೌಬಾತ್ ಬಂದರು. ಹಾಯ್ ಚೌಚೌಬಾತ್ ಹೇಗಿದ್ದೀರಾ? ಹಾಗೆ ಮಂಡುರಾಯ ಅವ್ರು ಬಂದರು. ಹಾಯ್ ಮಂಡುರಾಯ ಹೇಗಿದ್ದೀರಾ? ಹಾಯ್ ಸಂಗೀತ ಅಕ್ಕ ಹಾಯ್ ಹೇಗಿದ್ದೀರಾ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮಗೆ? ಚೌಚೌಬಾತ ತಿಂಡಿ ಏರೇಗ್ಲ ಅವು ಗೊತ್ತಾ ಇರ್ಬೇಳೆ ಅಂದವು ಬಲ್ಲಿ ಬಲ್ಲಿ ಅಪ್ಪ ತಂಜನ ಇಂಕ್ ತಂಜನ ದೊಟ್ಟುಗು ಕಾಡು ಕೋರಿದ ಕಜಿಪ ಓಕೆ ಓಕೆ ತಂಜನ ಎಡ್ಡೆ ಆಪುಡಿ ನಾವು ಬಂದ್ಬಿಟ್ಟು ದುಂಬು ಪುರ ತಂಜನನೇ ತಿನ್ನೋನಿತ್ತೀನಿ ಇತ್ತ ತಂಜನ ಮಂಡೇರೇಗ್ಲ ಆಪು ಜತೆ ದುಂಬು ಕಾಣೆ ಶಾಲೆ ಪೋನಾಗ ತಂಜನ ಉಳಿದು ಪೋನಿತ್ತ ಇತ್ತೆ ತಂಜನ ಬಂಡೆ ಇತ್ತೆ ತಂಜನ ಜಿತ್ತೆಂಗು ತಿಂಡ್ರೆ ತಿಂತೀನಿ ದೋಸೆ ಚಪಾತಿ ಅಂಚ ಪುರ ಮಲ್ಪುಂಡು ತಂಜನ ಬಕ್ಕ ತಂಜನ ಆಪಿಲಕ ಮಲ್ಪುಜ ಅಂಚ ಬ್ರೇಕ್ಫಾಸ್ಟ್ ತಂಜನ ಎಡ್ಡೆ ಮಾತ್ರ ದುಂಬು ಎಂಚಿತ್ತನ ದುಂಬು ತಂಜನ ಉಣೊಂದಿತ್ತು ನಗಲ ದಾಲ ತೋರ ಒಂದಿತ್ತು ಜ ಇತ್ತೆ ಉಂಡತ್ತಿ ಇತ್ತೆ ಎಂಚಿನ ತೋರಾಪಿನ ಗೊತ್ತುಜಿ ಸಪರಾಯರಣಿಗೆ ಏನೊಂದಿಜ್ಜ. रोहन ब्रेकफास्ट हो गया? हाँ ब्रेकफास्ट हो गया, आपका हो गया? मेरे चपाती चपाती. ಉಮೇಶ್ ಅಣ್ಣ ಹಾಯ್ ಉಮೇಶ್ ಅಣ್ಣ ನನಗೆ ಒಂದು ಗುಲಾಬಿ ಕೊಡ್ತಾ ಇದ್ದಾರೆ ನೋಡಿ 3 ಗುಲಾಬಿ ಉಂಟು ಕೊಡಿ. ತಾಳ್ಮೆ ಹೇಗಿರಬೇಕು, ನಮಗೆ ಅವಮಾನ ಮಾಡಿರುವ ಸಹ ಯೋಚನೆ ಮಾಡಬೇಕು ನಾವು ತಪ್ಪು ಮಾಡಿಬಿಟ್ಟೆ ಅಂತ. ಇಲ್ಲಮ್ಮ ಹಾಗೆಲ್ಲ ಕೊಡಲ್ಲ ನಾವು. ಹೌದೌದು ಗೊತ್ತಾಯ್ತು ನೀವು ಹೇಳಿದ್ರಲ್ಲ, ನೀವು ವಿಸ್ತಾರವಾಗಿ ಹೇಳಿದ್ರಲ್ಲ, ಹಾಗೆ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ ಖುಷಿ ಆಯಿತು. ನವೀನವರೇ ನವಿಕ್ ಅವರೇ. ಅಳುಕ್ಕು ಬಳಕ್ಕು ತಾಳೂರಲ್ಲಿ ಉಳಿಯೋನು ಗೌಡ ತಳಕ್ಕು ಬಳಕು ಉಂಗಡಿ ಮೈಮರೆ ಗಾದೆ ನಮ್ಮನ ಕಾಯಬೇಕಾದ ಸರಿ ಎಮ್ಮೆ ಅಳುಕ್ಕು ಬಳುಕಿನ ತಾಳೂರಲ್ಲಿ ಉಳಿಯೋನೆ ಗೌಡ ತಳುಕ್ಕು ಬಳುಕಿನ ಗುಂಗಲ್ಲಿ ಮೈ ಮರೆಯೋನೆ ಮೂಡ ಇಲಿ ಕೈ ಕೆಸರಾದರೆ ಬಾಯಿ ಮೊಸರೆಂಬ ಗಾದೆ ನಂಬಣ್ಣ ಈ ಕಾಯಕವೇ ಕೈಲಾಸ ತಿಳಿಯೋ ಎಮ್ಮೆ ತಮ್ಮಣ್ಣ. ಪದ್ಯ ಮಾಡೋಣಲ್ಲಾರ. ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ ಗುಂಡಿಗೆಯ ಗೋಡು ಬಿಚ್ಚಿ ಹೇಳಬಾರದೆ ಮನಸ್ಸು ಕೇಳುವ 100 ಆಸೆಗೂ ಪ್ರೀತಿ ಮಾತ್ರ ಇರದು. ಓ ಥ್ಯಾಂಕ್ ಯು ಚೌಚೌಬ ಥ್ಯಾಂಕ್ ಯು. ನನ್ನ ಪೂರಲ್ಲ ಬರ್ಪು ನಂದಿ
ಬೇತೆ ಬೇತೆ ಪದಾರ್ಥ ಬರೋದುಂಟು. ಯಾರೆಲ್ಲ ಬಂದಿದ್ದೀರ ಎಲ್ಲ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಕೆಲವು ಬರುವುದಿಲ್ಲ ಮಾರೆ ಹಾಡು, ಪಟಾಕಿ ಲೆಕ್ಕ ಹಾ ಹಾ ಅಂದೆ. ಮಂಡುಲ ಇರೇನು ಕೋಡೆ ಐತಾರ ಬಾರ್ದ ಪಿದೈ ಬರೋನಿತ್ತಾರೆ ತುಯ್ಯೆ ಬಾರ್ದ ಪಿದೈ ಯಾ ನೋಡಿ ಬರ್ಪಿ ಯಾನ್ ಐತಾರ ಸುರತ್ಕಲ್ ಪೋತಿನ ಇಜ್ಜಿ ಕೋಡೆತಾ ಕೋಡೆ ಅದು ಸುರತ್ಕಲ್ ಪೋತಿನ ಇಜ್ಜಿ ಕೋಡೆ ಪಿದೈ ಒಡೆಲ್ಲ ಪೋತಿನ ಇಜ್ಜಿ ನಾನು ತಮ್ಮನ ಪೋದು ಬೈದೆ ಕೋಡೆ ಅವು ಬೇತೆ ಕಡೆ. ಸೂಪರ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ರೋಹನ್ ಅವರು. ಥ್ಯಾಂಕ್ ಯು ರೋಹನ್, ಥ್ಯಾಂಕ್ ಯು ಸೋ ಮಚ್. ಎಂಕು 350 ದಿನ ತಂಜನನೆ ತಿಂದು ತಿಂದು ಬೊಡಿದು ಪೋತುನು ಮಾರ್ರೆ ತಂಜನ ಉಪ್ಪುಂಚಿ ಪಾರ್ದು ನೋಡಿ ಶೋಕಪ್ ಸಬ್ ನನ್ನಕ್ಕ. ಥ್ಯಾಂಕ್ ಯು ರೋಹನ್ಜಿ, ಥ್ಯಾಂಕ್ ಯು ಸೋ ಮಚ್. ಓಕೆ ಮಾ ಬಾಯ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕೀಪ್ ಸ್ಮೈಲ್ ಆನ್ ಯುವರ್ ಫೇಸ್ ಎವ್ರಿ ಡೇ ಆ್ಯಂಡ್ ಎವ್ರಿ ಮಿನಿಟ್ಸ್ ಆ್ಯಂಡ್ ಎವ್ರಿ ಸೆಕೆಂಡ್ಸ್. ಮೇ ಗಾಡ್ ಬ್ಲೆಸ್ ಯು, ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಿಂಗೆ ಇಂಗ್ಲೀಷ್ ಬರ್ಪುಜಿ ಅಣ್ಣ, ಥ್ಯಾಂಕ್ ಯು ಒಂಜಿ ಬರ್ಪುಂಡು. ಹಾಯ್ ಅಕ್ಕ, ನಮ್ಮ ಚಾನಲ್ ನೋಡಿ ಸೂಪರ್ ವೀಡಿಯೋ. ಓಕೆ ರೋಹನ್ ಅವ್ರು, ಏನು ಗೊತ್ತಾ, ನೀವು ನನ್ನ ಚಾನಲ್ಗೆ ಹೋಗಿ ಒಂದು ವೀಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯಿತಾ. ಮತ್ತೆ ನಾನು ನಿಮ್ಮದು ಇದು ಲೈವ್ ಎಂಡ್ ಆದ ನಂತರ ವೀಡಿಯೋ ನೋಡ್ತೇನೆ. ಹಾಯ್ ಅಕ್ಕ, ಹೇಗಿದ್ದೀರಾ? ಮನೆಯಲ್ಲೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನೀವು ಹೇಗಿದ್ದೀರಾ? ನಾನು ಯಾರು? ನೀವು ಚೌಚೌಬಾತ್ ಅಲ್ಲ ಮಾರೆ, ಪುನಃ ಎಂತ ಕೇಳೋದು ಮಾರೆ. ನೀವು ಚೌಚೌಬಾತ್ ಅಂತ ಹೆಸರಿಟ್ಕೊಂಡು ಬಂದಿದ್ದೀರ, ಮತ್ತೆ ನಾನು ಯಾರು? ನೀನು ಯಾರು? ಯಾವ ಊರು ಅಂತ ಇಲ್ಲಿ ಬಲ್ಲೋರಿಲ್ಲ. ಅಕ್ಕ ನನ್ನ ಬೊಕ್ಕ ಬರ್ಪೆ ಇತ್ತೆ ಡ್ರೈವಿಂಗ್. ಓ ಆವಿ ಡ್ರೈವಿಂಗ್ ಡುಪ್ನಾಗ. ಓಕೆ ಬಾಯ್ ಕೇಶವ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಮಂಡುರಾಯ ಇದ್ದೀರಾ? ಸಂಪು, ಅರೆ ಓ ಸಂಪು, ಕೋಡೆ ಕ್ಯಾಟ್ರಿಂಗ್ ಇತ್ತಂಡೆ ಇಜ್ಜಿ ಕೋಡೆ ಇತ್ತಿಜ್ಜಿ ಕೋಡೆ ತಮ್ಮನ ಪರ ಇತ್ತಂಡೆ ನೀರು ಮುಲ್ಪನ ಮುಂಗುಳಿ ಸುಕ್ಕ ಬಾ ಶೀ ಯಾನ್ ಮುಂಗುಳಿ ಸುಕ್ಕ ಮಲ್ಪುನು ನಾ ಇಜ್ಜಿ ಯಾನ್ ಮಲ್ಪುಜಿ ಮುಂಗುಳಿ ಸುಕ್ಕ ಅವುಪುರ ಏರು ಮಲ್ಪುನು ಅಂಚ ಎಂಗುಳು ಕೋರಿ ಸುಕ್ಕ ಮಾತ್ರ ಮಲ್ಪುನು ಮುಂಗುಳಿ ಪುರ ಮಲ್ಪುಜಿ ಅವು ಸಂಪು ಮಲ್ಪೇರ ಶಾನ್ ಪೋಯರಾ ಶೇಷಜಲ ಅವರು ಸೂಪರ್ ಅಂತೇಳಿ. ಥ್ಯಾಂಕ್ ಯು. ಗಗನದ ಸೂರ್ಯ ಮನೆ ಮೇಲೆ ನೀ ನನ್ನ ಸೂರ್ಯ ಹಣೆ ಮೇಲೆ ಚಿಲಿಪಿಲಿ ಹಾಡು ಎದೆ ಮೇಲೆ ನಿನ್ನ ಪ್ರೀತಿ ಹಾಡು ಎದೆ ಮೇಲೆ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ ನಿನ್ನ ಹೆಸರ ಗಾಳಿಯೊಂದೇ ನನ್ನ ಉಸಿರಲ್ಲಿದೆಯೋ ನಮ್ಮ ಪ್ರೀತಿ ಬೆಳಗೋ ಇತಿಹಾಸವು ನಿನ್ನ ಸಹಚಾರವೇ ಚೈತ್ರ ಅಲ್ಲಿ ನನ್ನ ಇಂಚರ ಮರ. ಸೂಪರ್ ಮೇಡಮ್, ಥ್ಯಾಂಕ್ ಯು ಶಾಂತಿ, ಥ್ಯಾಂಕ್ ಯು. ಎನ್ನ ಪುದರ ಆತ ಇಷ್ಟನ ಆತರ ಆಗೋ ಅಂಗಿ ಸಂಪು ಅರೆ ಓ ಸಂಪು ಅವು ಎಡ್ಡ ಸೂಟ್ ಆಗುಂಡು ಗೊತ್ತನೆ ಯಾನೊಲ್ಲೆ ವರ್ಕ್ ಉಂಡು. ಸೊ ಐ ಆಮ್ ಹೈಡುಲ್ಲ ಆವು ಅಪ್ಪು ಸರ್ ಆವು ಥ್ಯಾಂಕ್ ಯು. ಮಲ್ಲೆ ಜೀರು ಒಂದು ಮಲ್ಪಲೆ ಎಂಕದಲ್ಲ ವಾಚವರ ಅವಡೊಂದು ಇಜ್ಜಿ ಇರು ಬೇಲೆ ಮಲ್ಪಲೆ ಮಲ್ಲೆ ಇಜ್ಜಾವೆ ಅಪ್ಪು ಸರ್ ಎಂಕೀರ್ನ ಲೈವ್ಗೆ ಬರ್ರೇನೇ ಪುಡ್ಸೊತ್ತು ಪೂಜೆ ಮಾಡ್ರೆ. ಪ್ರೀತಿ ಸಿಸ್ ಬರ್ತೀರಿ? ಹಾಯ್ ಸಿಸ್, ವೆಲ್ಕಮ್. ಪ್ರೀತಿ ಸಿಸ್ ಕೋಡೆ ಈನ ಲೈವ್ ಒಂದು ಎನ್ನ ಲೈವ್ ಮೆಸೇಜ್ ಶೋ ಆಪುಜಿ ಯಾನ್ ಬೇತೆ ಮೊಬೈಲ್ ಮೆಸೇಜ್ ತೋದು ಪಾತೇನು ಮಕ್ಕಳ್ದ ಕೊಕ್ಕರೆ ವಯಸ್ಸಿ ಹಬ್ಬ ಅವ್ವ ವಯಸ್ಸು ಕೋಗಿಲ ವಯಸ್ಸು ಅಡಲ್ ಮಾಡ್ತಿರೋದು ಕೊಕ್ಕರೆ ವಾಯ್ಸ್. ಪ್ರೀತಿ ಬತ್ತೋಲು ಅದು ಪ್ರೀತಿ ಸೀರೆ ಬಂದ್ಬಿಡ ಪ್ರೀತಿ ಬತ್ತೋಲೊಂದು ಸಂಪು ಹಾಯ್ ಪಣ ಒಂದು ಏರು ನುಗ್ಗೆಕಾಯಿ ಮೈಗೆ ರಾತ್ರಿ ಕೂಡ ನಿದ್ದೆ ಇಲ್ಲ ಕಣ್ಣಿಗೆ. ಹಾಯ್ ಸಂಗೀತಕ್ಕ, ಹಾಯ್ ನುಗ್ಗೆಕಾಯಿ, ಹೇಗಿದ್ದೀರಾ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಪ್ರೀತಿ ಸಿಸ್ಸು ಚಾಪರ್ಯಾರ ದಾದ ತಿಂಡಿ ತಿನ್ಯಾರು ಪ್ರೀತಿ ಮಲ್ಲ ಉಂದುವಾ ಕುಡತಿರುಪುಂದಾಯಿ ಅಂಚ ಬಂದು ಎಂಗ್ಲೇ ಪ್ರೀತಿ ಸಿಸ್ ಮಲ್ಲನೆ ಗೊತ್ತಾಂಡಿ. ಸಂಗೀತ ಸಿಸ್ ಹಾಯ್ ಬರೋದಿಲ್ಲ, ಹಾಯ್ ಅಂದು ಸಂಪು ಬರೋದಿಲ್ಲ ಲೈಕ್ ದನ್. ಥ್ಯಾಂಕ್ ಯು. ನುಗ್ಗೆಕಾಯಿ, ಹೌದು ನುಗ್ಗೆಕಾಯಿ. ಎಂತವ ನೀವು ಎಂತ ಹೆಸರು ಮಾರ್ರೆ ನುಗ್ಗೆಕಾಯಿ. ಸೂಪರ್ ಲೈವ್, ಥ್ಯಾಂಕ್ ಯು ರೋಹನ್ ಅವರೇ, ಥ್ಯಾಂಕ್ ಯು ಸೋ ಮಚ್.
ಮೂಲೊಂಜಿ ಗಿಳಿ ಬತ್ತುಂಡಿ ಓಲುಂಡು ಅರರ ಗಿಳಿ ರಾಮ ಪಂಚರಂಗಿ ರಾಮ ಮಾತಾಡು ಮಾತಾಡು ನನ್ನ ಪುಟ್ಟ ರಾಮ. ಥ್ಯಾಂಕ್ ಯು ರೋಹನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಪ್ರೀತಿ ಅಂತ ಹೇಳ್ತೇನೆ. ನುಗ್ಗೆಕಾಯಿ ಅಲ್ಲಿ ನುಗ್ಗೆಕಾಯಿ ಗುರ್ತೊಂಡಿ ಪ್ರೀತಿಸ್ನ ಪ್ರೀತಿ ಗಿಳಿ ಹಾಯ್ ಬನ್ನೋದಲ್ಲೇರು ಪ್ರೀತಿ ಸಿಸ್ ಗಿಳಿ ಐತೆ. ನಾನು ಯಾರು ನೀವು ಯಾರು ಯಾವ ಊರು ಅಂತ ಇಲ್ಲಿ ಬಲ್ಲೋರಿಲ್ಲ ಏರಂದು ಗೊತ್ತು ನೀ ನುಗ್ಗೆಕಾಯಿ ನೀವು. ಇನ್ನು ಸಾಂಗ್ ಪ್ರೀತಿ ಪಂಡರತ್ತ ಐಕ ಅಂಚ ಬನ್ನಿ. ಓ ಅಂಚನಾ ಹಾಯ್ ನುಗ್ಗೆಕಾಯಿ ಅಂತ ಹೇಳಿದೆ. ಮಾತಾಡಿ ಮಾತಾಡಿ ಮಾತಾಡಿ. ಹೌದು ಮಾತಾಡ್ತಾ ಇದ್ದೇವೆ ನಾವು. ಹಾಯ್ ಅಕ್ಕ, ನಿಮ್ಮ ವಿಡಿಯೋ ಚೆನ್ನಾಗಿ ಉಂಟು. ಥ್ಯಾಂಕ್ ಯು ರೋಹನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಹಾಕಿದ್ದೀರಲ್ಲ ರೋಹನ್ ಅವರೇ, ಕಮೆಂಟ್ ಹಾಕಿ ಆಯಿತಾ. ಲೈಕ್ ಕೊಟ್ಟಿದ್ದೇನೆ, ಯಾರಿಗೆ ಹೇಳಬೇಡಿ. ಹೇಳಲ್ಲ ಹೇಳಲ್ಲ ಯಾರಿಗೂ ಹೇಳಲ್ಲ. ನುಗ್ಗೆಕಾಯಿ ಆಗ ಬಂದಿದ್ರಾ ಹೆಮ್ಮೆ ತಮ್ಮಣ್ಣ? ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ಈ ನಂಬಿಕೆ ನನ್ನ ಬಾಳಿನಲ್ಲಿ, ನಿನಗಾಗಿ ನಿನಗಾಗಿ ಈ ತನುಮನವೇ ನಿನಗಾಗಿ. ಸಂಪು ನೋಡ ಹೇಳುದು ಸಂಗೀತ ಸಿಸಿ ನಾನು ಎಂದೇರು. ಅಯ್ಯೋ ನಮ್ಮದು ಮಿನಿ ದುಬೈ ಹೌದಾ? ಹಾಯ್ ಅಕ್ಕ ನೀ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಅಕ್ಕ ಮಿತ್ತು ಒಂಜಿ ಪ್ರೀತಿ ಗಿಳಿ ಕಮೆಂಟ್ ಪಾಡೋದುಂಡು ಅನ್ನದ್ದು. ಹಾಯ್ ನೀವು ಮಹಾರಾಣಿ ಥರ ಇದ್ದೀರಕ್ಕ? ನಾನು ಮಹಾರಾಣಿಯಾ? ಥ್ಯಾಂಕ್ ಯು. ನುಗ್ಗೆಕಾಯಿ ಯಾರಿದು? ಉದಯಣ್ಣನಾ? ಉದಯಣ್ಣನಾ ಅಲ್ಲಿ ಪ್ರೀತಿ ಇಲ್ಲದೆ ಮರ್ಕ ಆಗುತ್ತದೆ ನನಗೆ. ದಾದ ಕರ್ಮೇ ಸಂಪು. ಉದಯಣ್ಣವ ಹೋಗ್ತಿದ್ದೀರಾ ಅಂತೆ? ಇಲ್ಲಪ್ಪ, ಬಿಗ್ ಬಾಸ್ಗೆಲ್ಲ ಹೋಗಲಿಲ್ಲ ನಾನು. ಬಿಗ್ ಬಾಸ್ಗೆ ಬೇಡ ಮತ್ತೆ ನಾನು ಬಿಗ್ ಬಾಸ್ಗೆ ಹೋದ್ರೆ ಉಂಟಲ್ಲ, ಅಲ್ಲಿ ಆಟ ಆಡುವಾಗ ಬಿದ್ದರೆ ಈ ಸಂಪು ಉಂಟಲ್ಲ ನೆಗಾಡ್ತಾನೆ, ಮತ್ತೆ ಅದಕ್ಕೆ ನಾನು ಹೋಗೋದಿಲ್ಲ. ಸಂಪುಗೆ ತೆಲಿಪೆ ರೆಡ್ಡೆ ಹಾಕೊಂಡು ನಾನು ಬಿಗ್ ಬಾಸ್ಗೆ ಪೋಂಡ. ಒಂಚೂರು ಒಂಜಿ ಗೊಬ್ಬನ ಬೂರಿಯಡ ಅವೇ ಪೊರೊಂದು ತೆಲಿಪೇರು ಸಂಪು ಅತೆ ಪ್ರೀತಿಸ್ ಸಂಪುಗು ದಾನೆ ಕಾಂಡೆ ಬಾರಿ ಅಂದಿಯೇ ಕಾಂಡೆ ಪಾಪೆ ಕನಿಗೆ ಸರಿ ಇತ್ತೀರಿ. ಪಂಚಾಮೃತ ಅವ್ರು ಬಂದರೆ ಹಾಯ್ ಸಂಗಿ ಅಂತ ಹೇಳಿದ್ರೆ ಹಾಯ್ ಪಂಚಾಮೃತ ಅವರು ವೆಲ್ಕಮ್. ಲೈವ್ಗೊಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಊಟ ಆಯಿತಾ? ಇಲ್ಲಪ್ಪ, ಊಟ ಲೇಟ್ ಉಂಟು. ನಾನು ಇನ್ನೊಂದು 10 ನಿಮಿಷ ಇದ್ದೇನೆ ಲೈವಲ್ಲಿ, ಮತ್ತೆ ಎಂಡ್ ಮಾಡ್ತೇನೆ. ಹಾಯ್ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಪಂಚಾಮೃತ ಇದು ಮಂದಾರ ಸಿಸ್ಸ ಲೈಕ್ ಕೊಡುದಿಲ್ವಾ? ಲೈಕ್ ಕೊಡಿಯಾ? ಮಂದಾರ ಸಿಸ್ಸ ಪಂಚಾಮೃತ ಹೋಗ ಅದೇ ನೀವು ಎರೆಗ್ಲ ಬ್ಲೂ ಕೊರ್ರೆ ಆಪು ಜೊತೆ ಮಾರ್ರೆ. ಹಾಯ್ ಪಂಚಾಮೃತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಮಂದಾರ ಸಿಸ್ ಅಲ್ವಾ? ಮಂದಾರ ಪುಷ್ಪವು ನೀನು, ಸಿಂಧೂರ ಪ್ರತಿಮೆಯು ನೀನು, ಗಂಧರ್ವದ ರಾಣಿ 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 ರಾಣಿ, ನಿನ್ನ ಎಂದು ಮೆಚ್ಚಿದೆ ನಾನು, ನಿನ್ನ ಎಂದು ಮೆಚ್ಚಿದೆ ನಾನು. ನಮ್ಮಿ ಯಾರಮ್ಮಿ ನೀ ನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ. ಹೂ ಕಳ್ಳ ನಂಗೆ ಹಾಗೆ ಆಯ್ತು ಕಳ್ಳ, ಪ್ರೀತಿನೇ ಹೀಗೆ ಕಳ್ಳ, ಸುಮ್ಮನೆ ಒಂದು ಮುತ್ತು ಕೊಡ್ಲ, ಬೆಳೆದಿಂದು ನೀನೇ ನಮ್ಮಿ, ಲಾಲಿನ ಹಾಡೇ ನಮ್ಮಿ, ಲಕ್ಷ್ಮಿಯಂಗ್ ಕಾಣ್ತೀಯಮ್ಮಿ, ದೃಷ್ಟಿನ ತೆಗಿನೇ ನಮ್ಮಿ.
ಅಯ್ಯೋ ಹಾಯ್ ಅಕ್ಕ, ನನಗೆ ಮೊದಲು ಬ್ಲೂ ಕೊಡಿ, ಇಲ್ಲಾಂದರೆ ವಿಧಾನಸೌಧ ಎದುರು ಪ್ರತಿಭಟನೆ ಮಾಡಿ. ನೀವು ನನ್ನ ವಿಡಿಯೋಗೆ ಕಮೆಂಟ್ ಹಾಕಿದ್ದೀರಲ್ಲ ರೋಹನ್ ಅವರೇ, ಮತ್ತೆ ಲೈವ್ ಎಂಡ್ ಆದ ನಂತರ ಕೊಟ್ಟು ಬಿಡ್ತೇನೆ. ಏನು ಗೊತ್ತಾ, ನನಗೆ ಇವತ್ತು ಮೆಸೇಜ್ ಶೋ ಆಗೋದಿಲ್ಲ. ನಾನು ನೋಡಿ ಇದು ಇನ್ನೊಂದು ಮೊಬೈಲಲ್ಲಿ ಓದ್ತಾ ಇದ್ದೇನೆ ಮೆಸೇಜ್. ಯಾವುದು ಇಲ್ಲಿ ಫಂಕ್ಷನ್ ವರ್ಕ್ ಆಗೋದಿಲ್ಲ ಮಾರ್ರೆ. ವಿಧಾನಸೌಧದಲ್ಲಿ ಹೋಗ್ತೀರಾ ನೀವು? ಅಲ್ಲಿದ್ದೀರಾ? ಬೆಂಗಳೂರಲ್ಲಿ ಇದ್ದೀರಾ? ಏತು ದಿನ ಆಂಡೀರೇನು ತೂವಂದೆ ಅಂದೇ ಮಸ್ತ್ ದಿನ ಆಂಡ ಏರ ಬಂದಿರು 1 ವರ್ಷ ಇಲ್ಲ ಕಾತಂಗೆ. ಮದ್ರಾಸ್ ಮಂದಾರ ಸಿಸ್ ಸೌಖ್ಯ ನಾವನದಲ್ಲಿ ಅಂದಿ. ವಿನೀಶ್ ಅವ್ರು ಏನು ಗೊತ್ತಾ, ಒಂದು ವಿಡಿಯೋಗೆ ಕಮೆಂಟ್ ಹಾಕಿದ್ರಾ? ಒಂದು ಕಮೆಂಟ್ ಹಾಕಿ ಆಯಿತಾ ವಿಡಿಯೋಗೆ, ಮತ್ತು ನಾನು ಲೈವ್ ಎಂಡ್ ಆದ ನಂತರ ಕೊಡ್ತೇನೆ ಬ್ಲೂ. ಈಗ ಆಗುದಿಲ್ಲ ಮಾರ್ರೆ. ನಮ್ಮ ನೋಡಿ ಪ್ರೀತಿ ಇವರು, ನಮ್ಮ ಪಂಚಾಮೃತ ಅವರು ನೋಡಿ ಯಾವಾಗಲೂ ಬರ್ತಾರೆ, ಅವರದ್ದೇ ಕೂಡ ಇಲ್ಲ ಮಾರದ್ದು. ರೋಹನ್ ಅವರು ಕುದ್ರೋಳಿಯಿಂದ. ಓ ನೀವು ಕುದ್ರೋಳಿಂದವಾ? ಓಕೆ. ನೀವು ಇವರೇ ಅಲ್ಲಿ ಉಡುಪಿ, ಒಬ್ಬರು ಕುದ್ರೋಳಿ, ಒಬ್ಬರು ಕಿನ್ನಿಗೋಳಿ. ಥ್ಯಾಂಕ್ ಯು ಸೋ ಮಚ್ ಆಯಿತಾ. ನಿಮಗೆಲ್ಲರಿಗೂ ಬಂದು ಲೈವ್ ಸಪೋರ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು 10 ನಿಮಿಷ ಇದ್ದೇನೆ ಅಷ್ಟೇ, ಮತ್ತೆ ಹೋಗೋದು, ಮತ್ತೆ ಲೈವ್ ಎಂಡ್. ಅಡಿಗೆ ಆಗಬೇಕು. ರಾಹುಲ್ ಅವರು ಬಂದರು. ಹಾಯ್ ರಾಹುಲ್ ಅವರೇ, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟೈಪ್ ಮಾಡಿ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಹೇಗಿದ್ದೀರಾ ರಾಹುಲ್ ಅವರೇ? MS ಧೋನಿ ಅವರು ಬಂದರು. ಹಾಯ್ MS ಧೋನಿ ಅವರೇ, ವೆಲ್ಕಮ್. ಎಲ್ಲಿದ್ದೀರಾ ನೀವು? ಡೆಲ್ಲಿಯಲ್ಲಿದ್ದೀರಾ MS ಧೋನಿ ಅವರೇ? ಹೇಗಿದ್ದೀರಾ? ಒಂದು ಲೈವ್ಗೆ ಒಂದು ಲೈಕ್ ಕೊಡಿ ಆಯಿತಾ, ಸ್ಕ್ರೀನ್ಗೆ ಡಬಲ್ ಟೈಪ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದಿದ್ದೇನೆ ಒಂದೊಂದು ಸಬ್ಸ್ಕ್ರೈಬ್ ಆಗಿ ಆಯಿತಾ. ಇದರ ಮಟನ್ ಸಾರು ನಾನು ಮಟನ್ ಸಾರು. ಹೇಗಿದ್ದೀರಾ? ಇದು ಅವರೇಯಾ? ಆಗ ಬಂದ್ರಲ್ಲ ಯಾರಪ್ಪ, ನುಗ್ಗೆಕಾಯಿ ಮಂದಾರ ಒಳ್ಳಿರು. ಮಂದಾರ ಒಳ್ಳಿರು ನಾಡ್ಲಿಕ್ಕೆ ತುಕ ಸಂಪು ಇರ ಕೊಂಚ ಟಾಸ್ಕ್ ಕೊರ್ಪೇನು ಮಂದಾರ ಸಿಸ್ಟರ್ ನಾಡ್ಲಿ ತುಕ. ಹಾಯ್ ಸಂಗೀತ ಅಕ್ಕ ಮಾಡಿದ್ರೆ ಮಟನ್ ಸಾರ್. ನೀವು ಉದಯಣ್ಣವಾ? ಆರಾಮಿದ್ದೀನಿ ನೀವು? ನಾನು ಕೂಡ ಆರಾಮಾಗಿ ಸೂಪರ್ ಆಗಿದ್ದೀನಿ ನಾನು ಕೂಡ. ಲೈಕ್ ಚಿನ್ಮಯ ನಾಗರಾಜ್, ನಮಸ್ತೆ. ಹಾಯ್ ಚಿನ್ಮಯ ಅವರೇ, ವೆಲ್ಕಮ್. ಹೇಗಿದ್ದೀರಾ? ಕಾಫಿ ಆಯಿತಾ? ಟೀ ಆಯಿತಾ? ತಿಂಡಿ ಆಯಿತಾ? ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ಸೂಪರ್ ಆಗಿದ್ದೇನೆ. ನೀವು ಹೇಗಿದ್ದೀರಾ? ಮುಖ ಎಂಬುದು ಪುಸ್ತಕದಂತೆ, ಅದನ್ನು ಓದಬೇಕು, ಮಾತಾಡಬಾರದು. ಹೃದಯ ಎಂಬುದು ಚಿತ್ರವಿದ್ದಂತೆ, ಅದನ್ನು ಸುಮ್ಮನೆ ಅನುಭವಿಸಬೇಕು, ಹೇಳಬಾರದು. ಹೃದಯವೇ ನಿನ್ನ ಹೆಸರಿಗೆ ಬರಿದೆ ನನ್ನಿನ. ಎಂಡು ಮಾಲ್ತಿನ ತೂಲೆ ಪಾಡುವೆ ಪೆರಿಕು. ಸಂಪು ಅಡಿಗೆ ಆಗಬೇಕಲ್ಲವಾ? ಮಟನ್ ಸಾರಿಗೆ ಮುದ್ದೆ ಉಂಟಾ? ಮುದ್ದೆ ನಾನು ಮುದ್ದೆ ತಿನ್ನಲೇ ಇಲ್ಲ ಪ್ರೀತಿಸ್. ನಾನು ಮುದ್ದೆ ತಿಂತಿಲ್ಲ ಅಜ್ಜಿ ಟಮುಟ. ಮಟನ್ ಸಾರಿಗೆ ಮುದ್ದೆ ಚೆಂದ ಆಗ್ತದೆ ಅಲ್ವಾ ಹೇಳ್ತಾರೆ. ನಾನು ಇದನ್ನು ಟೇಸ್ಟ್ ನೋಡಲಿಲ್ಲ. ಏನು ಸಮಾಚಾರ ಹೇಳಬೇಕು ಚಿನ್ಮಯ ನಾಗರಾಜ್ ಅವರೇ, ಹೇಗಿದ್ದೀರಾ ನೀವು? ಚಾನಲ್ ಇದೆಯಾ? ಆದರೆ ಇವತ್ತು ಬ್ಲೂ ಕೊಡಲಿಕ್ಕೆ ಆಗೋದಿಲ್ಲ ಯಾರಿಗೆ ಕೂಡ. ಹಾಯ್ ಮೇಡಮ್, ನಮಸ್ತೆ. ಅಶ್ವಥ್ ಪೂಜಾರಿ ಅವರು ಬಂದರು. ಹಾಯ್ ಅಶ್ವಥ್ ಪೂಜಾರಿ ಅವರೇ, ವೆಲ್ಕಮ್. ಅಶ್ವಥ್ ಪೂಜಾರಿ, ಗುಡ್ ಮಾರ್ನಿಂಗ್ ಅಶ್ವಥ್ ಪೂಜಾರಿ. ಹೇಗಿದ್ದೀರಾ? ಕಾಫಿ ಆಯಿತಾ? ಟೀ ಆಯಿತಾ? ಅಶ್ವಥ್ ಪೂಜಾರಿ ಅಂತ ಹೇಳುವಾಗ ಯಾರದ್ದು ಹೆಸರು ಕೇಳಿದ್ದೇನೆ ಮಾರ್ರೆ. ಗುಡ್ ಮಾರ್ನಿಂಗ್. ಕಾಫಿ ಆಯಿತಾ? ಟೀ ಆಯಿತಾ? ತಿಂಡಿ ಆಯಿತಾ? ಮಂದ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮ್ಯಾಮ್ ಒಂಜಿ ಗೋಲ್ಡ್ ಸ್ಕೀಮ್ ಮಲ್ಪುಲೆ. ಹಾಂ, ಗೋಲ್ಡ್ ಸ್ಕೀಮ್ ದಾಯಿ ಅವು ಡ್ಯಾನ್ಸರ್ಸ್ ಇಸ್. ಓ, ಇಂದು ಊಟ ಏನು? ಇವತ್ತು ಏನು ಗೊತ್ತಾ, ಬೆಳಿಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ, ಆಗ ದಾಲ್ ಸಾರು ಮಾಡಿದ್ದೆ, ಮತ್ತು ವೈಟ್ ರೈಸ್ ಮಾಡಿದ್ದೆ ಇತ್ತು, ಮತ್ತು ಚಪಾತಿ ಮಾಡಿದೆ. ಈಗ ನೋಡ್ಬೇಕು, ಇನ್ನೊಂದು ಮೀನು ಫ್ರೈ ಮಾಡಲಿಕ್ಕೆ ಉಂಟು. ಮತ್ತು ನನಗೆ ವೆಜ್ ಅಲ್ಲ, ನನಗೆ ಇದು ದಾಲ್ ಸಾರು. ಪ್ರೀತಿ ಅಕ್ಕ ಯಾನು ವರ ತಿಂತೆ ಸಿಸ್ ಇರು ತಿಂತಾರೆ ಅವು ಬುಳುಕು ಬುಳುಕು ಹಿಂಗೆರೆಗತೆ ಚೆನ್ನಾಗಿ ಮುಣ್ಗೆ ಬುಳುಕ್ ಬುಳುಕ್ ಅಂದು ಸಂಪು ಹೀರು ಮುಖ್ಯಾರ. ಹಾಯ್ ಮಟನ್ ಸಾರು ಅರಿತಾ ಇದ್ದಾರೆ. ಲುಕಿಂಗ್ ನೈಸ್ ಬುಡಿ. ಓ ಥ್ಯಾಂಕ್ ಯು. ಪ್ರೀತಿ ಅಕ್ಕ ಎನ್ನ ಮೋಕೆದ ಫ್ರೆಂಡ್ ಅತ್ತೆ ಸಂಗೀತ ಅಕ್ಕ ಅಂದಂದು. ಸಾಗರ್ ಬತ್ತೀರು ಒಳ್ಳೆರು. ಸಾಗರ್ ಬತ್ತೀರ? ಹಾಯ್ ಸಾಗರ್ ಬ್ರೋ, ವೆಲ್ಕಮ್. ಎಂತ ಮಾರ್ರೆ, ಎಂತ ಹೇಳಬೇಕು ನೀವು, ನಿಮಗೆ ಗೊತ್ತಿಲ್ಲವ ನಾವು ಇವತ್ತು ಲೈವಿಗೆ ಬಂದಿದ್ದೇವೆ ತುಂಬ ದಿನಗಳ ನಂತರ. ಮಂದರ ಸಿಸ್ ಓಡಿಪೋಯಿರು. ಮಂದರ ಸಿಸ್ ಓಲಾರು ಪ್ರೀತಿ ಸಿಸ್ ಮಂದರ ಸಿಸ್ ಓಡಿಪೋಯಿರು. ಸಂಪು ಅರೆ ಓ ಸಂಪು ಈರು ಗೋಲ್ಡ್ ಸ್ಕೀಮ್ ಮಲ್ಪುಲೆ ಪನ್ನಿ ದಾಯಿಯೇ ಗೋಲ್ಡ್ ಸ್ಕೀಮ್ ಯಾವ ಪೂರ ಸ್ಕೀಮ್ ಇಜ್ಜಪ್ಪ ಬೊಡ್ಚ ಅವು ಪೂರ ಇತ್ತೆ ಪೂರ ಮುರ್ಕೊಂಡು ಗೋಲ್ಡ್ ಸ್ಕೀಮ್ ಪೂರ ಅವು ಪೂರ ನಮ್ಮ ಮಲ್ಪೆ
ದಿನೇಶ್ ಶೆಟ್ಟಿ ಅವರು ಹಾಯ್ ಅಂತ ಹೇಳ್ತಾರೆ. ಹಾಯ್ ದಿನೇಶ್ ಶೆಟ್ಟಿ ಅವರು, ವೆಲ್ಕಮ್. ನಾವೀಗೊಂದು ಲೈಕ್ ಕೊಡಿ ಆಯಿತಾ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಬೊಕ್ಕ ಎಂಚೋಲರಿ ಯಾನಂತೂ ಸೂಪರ್ ಆದಿಲ್ಲ. ನಿಕುಲ್ ಎಂಚೋಲರ್ ಪಲ್ಲೆ ಫಸ್ಟ್ ಇತ್ತೆ ಯಾನ್ ಸೂಪರ್ ಆದಿಲ್ಲ. ನಮ್ಮೂರ ಮಂದಾರ ಹೂವೆ ಒಡೆಪೋಯಿರಾರು ಮಂದಾರ ಸಿಸ್. ಸಂತೋಷ್ ಅವರು ಬಂದರು. ಹಾಯ್ ಸಂತೋಷ್ ಅವರೇ, ವೆಲ್ಕಮ್. ಹೇಗಿದ್ದೀರಾ? ಲೈವ್ಗೊಂದು ಲೈಕ್ ಕೊಡಿ. ಸಾಗರ್ ಬ್ರೋ ಒಳ್ಳೆಯರು. ಸಾಗರ್ ಬ್ರೋ ಒಂದು ಚಾಪರಿಯರೇ. ಸಾಗರ್ ಬ್ರೋ ಅಶ್ವಥ್ ಪೂಜಾರಿ ಚಹಾ ಕುಡಿದ್ರಾ? ತಿಂಡಿ ಎಂತ ಮಾಡಿದ್ದೀರಾ? ಸಂತೋಷ್ ಅವರು ಚಹಾ ಕುಡಿದ್ರಾ? ಮತ್ತೆ ಎಂತ ತಿಂಡಿ ತಿಂದ್ರಿ? ಕೇಶವ್ ಬ್ರೋ ಹಾಯ್. ಪರಿಯರ ಆಕೆನೊಂದಿಲ್ಲ ಪರದಿನಕ್ಕೂ ಪೂರ ಪರ್ದು ಬಲಿ. ಸಂತೋಷ್ ಅವರು ಯಾಕೆ ಮಂಡಿಗೆ ಕೈ ಇಟ್ಕೊಂಡದ್ದು? ಏನಾಯ್ತು? ಇಂಚರವೇ ಇಂಚರವೇ ಚೆಲ್ಲಿದ ಚಿಲುಬಲ್ಲಿ ಚಂದ್ರನ ಎದೆಯಲಿ ಕಚಗುಳಿ ಇಡುವೆನ. ಭೂಮಿ ನನ್ನದು ಗಗನ ನನ್ನದು ನನಗಿಂತ ಯಾರು ಚಂದವಿಲ್ಲ ಜನುಮ ಜನುಮದೊಳಗು. ಕೇಶಬ್ರು ಹಾಯ್. ಪರಿಯರ ಆಕೆನೊಂದು ಪ್ರೀತಿಸಿಸ್ ಉಂಡತೆ ಕಾರ್ಲಾಡ್ ಒರ ಸಮ ಐಸ್ ಕ್ರೀಮ್ ದೆತ್ತು ಕೊಡ್ತೀರಿಯೇ ಅಂದ ಅಚ್ಚನೆ ಎಲ್ಲ ಬರ್ಪೆ ಐಸ್ ಕ್ರೀಮ್ ದೆತ್ತು ಕೊರ್ ಎಂಕೆ ಗಡ್ಬಡವು. ಸಾಗರ್ ಬ್ರೋ ಥ್ಯಾಂಕ್ ಯು ಅವೇ ಸಾಗರ್ ಬ್ರೋ ಥ್ಯಾಂಕ್ ಯು ಸೋ ಮಚ್. ಇರಗೆ ಏತು ಥ್ಯಾಂಕ್ಸ್ ಮಾಡಲ್ಲ ಕಡಿಮೆನೆ. ಸಂತೋಷ್ ಅವರು ಗಿಳಿ ಅಂತ ಹೇಳ್ತಾ ಇದ್ದೆ. ಥ್ಯಾಂಕ್ ಯು. ಎನ್ನ $1 ಕಂಪ್ಲೀಟ್ ಪಂತೀರ್ಸಿ ಸಾರು ದೂರ ಪೋತೇರು ಗೊತ್ತುಜ್ಜಿ. ಎನ್ನ $1 ಕಂಪ್ಲೀಟ್ ಪಂತೇರು ಏರಿಯೇ ಪ್ರಿನ್ಸಿಸ್. ಗೋಲ್ಡ್ಗೂ ರೇಟ್ ಐ ಆತನತೆ ಅಂಚ ನಮ್ಮ ಸ್ಕೀಮ್ ಮಲ್ಪೇರು ಬಲ್ಲಿ ಅವು ಐ ಆತನ 8 ಗ್ರಾಮ್ ಕೊಡ್ತೀನಿ. ಅವಿತ್ತು 1 ಗ್ರಾಮ್ಲ ಬರಂದು ಇತ್ತು ಗೋಲ್ಡ್ಗೆ ತೊಂದ್ರೆನೆ ಭಾರಿ ಕಷ್ಟ. ಆತ ರೇಟ್ ಉಂಡು. ಕಣ್ಣು ಮುಚ್ಚೋರ್ಜಿ ಸಾಂಗ್ ಮನ ಕಣ್ಣು ನಿಂಚ ಬರಿಕಿಡಿ ಕದೀತದೆ ಎಂಕ ಅಭ್ಯಾಸ ಆತಂಡಿಯ ಸಂಪು ಏಪ ಕನೋಟ ಆಕೆನೊಂದು ಲೇರು. ಪ್ರೀತಿ ಸಿಸ್ ಬಕೀರ್ನ ಕೋಡೆ ಲೈವ್ ಎಂಡ್ ಮಲ್ಪರ ಆಂಡೆ ಎನ್ನೆತ್ತೆ ಇನ್ನ ಮಲ್ಪಡ ಅಂದ್ ಗೊತ್ತುಜ್ಜಿ. ಓನೆ ಉಂಡಿತ್ತೆ ಎಂಕ್ ಲೈವ್ ಎಂಡ್ ಮಲ್ಪರ ಹಾಕೊಂಡು ಎಂಜಿ ಅದನ್ನ ಗೊತ್ತುಜ್ಜಿ. ಇದ್ಯಾರಪ್ಪ ಹುಣಸೆ ಹಣ್ಣು ಮಾತಾಡಿ ಇರು ಉದ್ಯವರ ದಾನ ಅತ್ತಿಯೇ ಉಡುಪಿದಾರಿಯೇ. ಪ್ರೀತಿ ಸಿಸ್ ಉಡುಪಿದಾರು. ಪ್ರೀತಿ $1 ಕಂಪ್ಲೀಟ್ ಮಲ್ಪೆ ಪಂತೀರು ಸಾಗರ್ ಬ್ರೋ ಮೋನು ಆಯ್ಬಕ್ಕ ಇಜ್ಜೆರ ರಂದೇ ಓಡಿಪೋತೀನಿ ಸಾಗರ್ ಬ್ರೋ ಇರಿನಿ ಬತ್ತಿನ. ಜೈ ಸಂಗೀತ ಅಕ್ಕ. ಜೈ ಆಯ್ತಾ ಅಕ್ಕ. ನಿಮ್ಮ ಧ್ವನಿ ತುಂಬ ಚೆನ್ನಾಗಿದೆ ಲತಾ. ಲತಾ ಅವರೇ ವೆಲ್ಕಮ್ ಲೈವಿಗೆ. ಒಂದು ಲೈಕ್ ಕೊಡಿ. ಮತ್ತೆ ಸಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಆಯ್ತಾ. ಕಣ್ಣು ಮುಚ್ಚಿದು ಹೊರ ತೂಪು ಹೊರ್ತ ತೂಪ. ಲೈಕ್ ಕೊಡ್ತೀನಿ. ಯಾರಿಗೆ ಹೇಳಿ? ಇಲ್ಲಪ್ಪ ಯಾರಿಗೆ ಹೇಳಲ್ಲ. ಪ್ರೀತಿ ಅಕ್ಕ ಉಂಡತೆ ಹತ್ತೂರ್ದ ಪೋತೀನಿ ಒಡೆಗೆ ಪೋತೀನಿ ಗೊತ್ತು ಜಾರ್ಕೆ ಬೀತದೆ ಪೋಯಿನಾರು ಇಜ್ಜೇರು ಮಾರ್ರೆ. ಪ್ರೀತಿ ಸಿಸ್ 10 ಪೋತೀರಾ? ಶಾಂತ ಸಿಸ್ ತೆಲ್ತದಲ್ಲೇರು ಯಾನು ಉಂಗಡ ಪೋದಿತ್ತೆ ಓಲು ಉಗಾಂಡ ಉಪ್ಪುಡು ಇರೇಗ ಮಸ್ತ್ ಥ್ಯಾಂಕ್ಸ್ ಅವೇ ಸಾಗರ್ ಬ್ರೋ. ವಾ ಮಾತ ಪ್ರತಿಭೆಲುಲ್ಲ ಅಂದಿಯೇ ಶಾಂತ ಸಿಸ್ ಮಸ್ತ್ ಪ್ರತಿಭೆಲುಲ್ಲ. ನಮಕ್ ಅವಕಾಶ ಕೊರ್ರೆಲ್ಲ ಪೋಡಿಗೆ ಆಪುಂಡು ಐಕ್ಯನ ಅವಕಾಶನೇ ಕೊರ್ಪುಜಿ. ಯಾನು ಉಡುಪಿಡಿಯೇ ಪ್ರೀತಿ ಸಪೋರ್ಟ್ ಐಡಿ ಒಂದು ಅಂದಿಯೇ ಪ್ರೀತಿ ಸಿಸ್ಸಿಯೇ ಪ್ರೀತಿ ಲೋಗುದ ಒಂದು ಸಪೋರ್ಟ್ ಐಡಿ ಇರೇಗ ಲೈಕ್ ಕೊರಿಯ ತುಯ್ಯ ಬರ್ತನೆ. ಮುರುಡೇಶ್ವರ. ನೀವು ಮುರುಡೇಶ್ವರದವರಾ? ಶಿರಾಲಿ ಸ್ಕೀಮ್ ಅಲ್ತಂಡ ಸೇವಿಂಗ್ಸ್ ಅತ್ತೆ ಬೊಡ್ಚಿ ಮಾರ ಸ್ಕೀಮ್ದ ಬೇರೆನೆ ಬೊಡ್ಚಿ ವಿನೀಶ್ ಸತ್ಯ ಮನ್ಪೆ ಓಲವು ಸ್ಕೀಮ್ದ ಬೇರೆನೆ ಬೊಡ್ಚಿ. ಯಾನೂರ ಕಟ್ಟದು ಒಂಜಿ ಅಕಳ ಒಂದು ಕಾಸು ವಸೂಲಿ ಮಲ್ಪರೆ ಭಾರಿ ಬಂಗ ಆತ ನಿಂಕು ಗೊತ್ತುಂಡೆ. ಭಾರಿ ಬಂಗ ಆತನು ಒಂಜಿ ಸ್ಕೀಮ್ ಕಟ್ಟದು ಐಕೆ ಯಾನ್ನ ಕಟ್ಟಂಡ ಬೊಡ್ಚಿ ಅವು ಆಯ್ತ ಸಾವಾಸನೆ ಬೊಡ್ಚಿ. ಶಾಂತಕ ಕುಶಲ್ ಪಾತೆರ್ಲ ಕಡೆ ನಮ್ಮಲ್ಲ ಕುಶಲ್ ಮಲ್ಪುನೆ ಅಂದಂದ ಒಂದೆ ಕುಶಲ್ಡೆ ಪಾತೆರೊಂದು ಪೋಡು ಅಂಚ ಒಂಜಿ ತಿಂಗೊಲ್ದ ಮಟ್ಟಿಗೆ ಪೋತಿನಿ ಉಗಾಂಡ ಅಂದೆ ಈ ರಾಹುಲಿ ಮಾರ ಇರು ಒಡೆ ಮಾತ ಪೋಪಾರಿಯೇ ಎಂಗ್ಲೇ ಪೂರ ಗೊತ್ತಿಜಂದ ಪುದಾರ್ದ ಪೂರ ಊರು ಪೋದು ಬರ್ಪಾರಿ. ಎಂಗ್ಲೇ ಮುಲ್ಪ ಕುಡ್ಲ ಬಕ ಉಡುಪಿ ಬೊಂಬೈ ಗುಜರಾತ್ ಅವು ಪೂರ ಮಾತ್ರ ಗೊತ್ತು. ಮುರುಡೇಶ್ವರದಾರ
ಇಯರಿಂಗ್ ಚಂದ ಉಂಟವಾ? ನೀವು ಫಸ್ಟ್ ಹೇಳಿದ್ ಮಾರ ಇವತ್ತು ಚಂದ ಉಂಟಂತ. ನಮ್ಮ ಭಾವನ ಊರು ಶಿರಾಲಿ. ಹೌದಾ? ಇವರಿಲ್ಲ, ಹುಣಸೆ ಹಣ್ಣು ಶಿರಾಲಿಯವರಂತೆ. ಥ್ಯಾಂಕ್ ಯು ಹುಣಸೆ ಹಣ್ಣು, ಥ್ಯಾಂಕ್ ಯು ಸೋ ಮಚ್. ಕ್ರಾಸ್ ತಕ್ಕ ಪಂಡೇರು ಮೋಕಿಡು ಒನಸು ಮಲ್ಪುಗ ಪಂಡೇರು ಯಾನ್ ಬೊಡ್ಚಿ ಕಾಂಡೆ ತಿಕ್ಕೇರು ಪಂಡೆ ಅಂದ ಬಕ್ ಒನಸು ಮಲ್ಪೇರು ಪಂಡಾಗ ಒನಸು ಮಲ್ದೋಡತೆ ಈರಿನ ಫೋಟೋ ಫೇಸ್ಬುಕ್ ಕುಡು ಬರೋಂದುಂಡು ಅನ್ನಂದು ಯಾನ್ ಫೇಸ್ಬುಕ್ ಉಡುಲ್ಲೆ SR ಪೂಜಾರಿ ಪಂದು ಫೇಸ್ಬುಕ್ ಉಡುಲ್ಲೆ ತೂಲೆ ಫಾಲೋ ಮಲ್ಪಲೆ ಮಾತೆರ್ಲ. ಫೇಸ್ಬುಕ್ ಪೇಜ್ ಉಂಡು SR ಪೂಜಾರಿ ಪಂದು ಫಾಲೋ ಮಲ್ಪಲೆ ಅವೇ ಮಾತೆರ್ಲ. ಈರು ತುಯ್ಯಾರ ಅಶ್ವಥ್ ಪೂಜಾರಿ ಈರು ಫಾಲೋ ಮಲ್ದಾರ. ಸಂಪು ಮರ್ಲಿ ಏರಿಯಾಗೆ ಪಣೊಂದುಲ್ಲೇರು ಭಾಸ್ಕರ್ ಅಕ್ಕ ಏತು ಓಲ್ ಗೆಟ್ ಈಡ ದಾಲ ತೋಜು ಅಕ್ಕ ಇತ್ತೆ ಓಲ್ ಅಯ್ಯೋ ಇತ್ತೆ ಬಾರಿ ಕಮ್ಮಿ ಕೇಶಬ್ರೋ ಇತ್ತೆ ಬಾರಿ ಕಮ್ಮಿ ಓಲದೆ ತೊಂದ್ರೆ ಪೋಪುಜಿ ಬಾರಿ ಕಮ್ಮಿ. ನಾನೈತೆ ಜಾತ್ರೆ ಪುರ ನನ ಬರೋಡತೆ ಬೈ 1 get 1 ಪುರ ಒನ ಸತ್ತು ಸಿಸ್ ಮೈಕೋಡ್ ಪನ್ನೆ ಯಾನು ಒನಸ್ ಯಾನಿನ್ನೆ ಕ್ರಾಸ್ ಒನಸ್ ಮಾಡ್ಬೇಕ ಪಂಡೇರು ಮೇರು ಬೊಡ್ಚಿ ಪಂಡೇರು ನಂಚ ನಿಜ ಯಾಕ ಈ ಸಂಪುಡ ವಿಶ್ವಾಸ ಇಜ್ಜಿ ಬರೋದಿಲ್ಲೇರು ಉಂಡು ವಿಶ್ವಾಸ ಉಂಟು. ಭಾಸ್ಕರ್ ಬ್ರೋ ಹಾಯ್ ಪನ್ನೋದಿಲ್ಲೇರು. ಭಾಸ್ಕರ್ ನಾಯ್ಕ ಓ ಹುಣಸೆ ಹಣ್ಣು ನೀವಾ ಭಾಸ್ಕರ್ ಅವರೇ? ಓಕೆ ಅಂದ ಅಶ್ವಥ್ ಪೂಜಾರಿ ಅವರೇ ಇಂದು ಫಾಲೋ ಮಲ್ಪಲೇವೆ ಇತ್ತೆ ಕಾಸು ಮಲ್ಪುನಿತೋ ಜೋಡು ಇಜ್ಜಪ್ಪ ಕಾಸು ಓಲುಂಡಿಯೇ ಕಾಸು ಬರ ನಲ್ಲ ಏತು ವರ್ಷ ಬೋಡೇರೇ ಗೊತ್ತು. ಜಸ್ಟ್ ಇತ್ತೆ ಮೊನಡೆ ಜಾಯಿನ್ ಮಾತ್ರ ಡಾಲರ್ಲ ಕಂಪ್ಲೀಟ್ ಆತಜ್ಜಿ. ಈ ವ್ಯೂಸ್ ಇಜ್ಜತೆ ವ್ಯೂಸ್ ಬಾರಿ ಕಮ್ಮಿ ಆತೆ ಡಾಲರ್ ಕಂಪ್ಲೀಟ್ ಆತಜ್ಜಿ. ಡಾಲರ್ ಕಂಪ್ಲೀಟ್ ಅಂಡ ವ್ಯೂಸ್ ಇತ್ತಂಡ ನಮ್ಮ ಕಾಸು ಮಲ್ಪೊಲಿ ಕಾಸು ಬರ್ಪುಂಡು ನಮಕ್ ಈಜಿನ ಓಲು ಕಾಸು ಬರ್ತೀನಿ. ಪ್ರೀತಿ ಅಕ್ಕ ದಾದ ಕಜಿಪಿ ಅಂದಿ ಪ್ರಿಸಿಸ್ ದಾದ ಕಜಿಪು 1 ವರ್ಷದಿಂದ ನಿಮ್ಮ ಚಾನಲ್ ಬರ್ತಾ ಇದೆ. ಹುಣಸೆ ಹಣ್ಣು ನೀವು ಭಾಸ್ಕರ್ ಆಗಿ ಬಂದಿದ್ದೀರಲ್ಲವಾ, ಭಾಸ್ಕರ್ ನಾಯಕ ಆಗಿ ಹುಣಸೆ ಹಣ್ಣು ಆಗಿ ಈಗ ಬಂದದ್ದು ಮಾರ್ರೆ, ಹಾಗೆ ಗುರ್ತಾಗಲಿಲ್ಲ ನನಗೆ ನಿಮ್ಮದು. ಪರವಾಗಿಲ್ಲ. ಗಂಗೆಯ ಕೇಳು ಗಾಳಿಯ ಕೇಳು ಇವಳಿಗೆ ನನ್ನ ಮನಸ್ಸಿಡುವೆ ಹೃದಯವ ತೆರೆದು ಮನಸ್ಸನ್ನು ಪಡೆದು ಜನುಮದ ಪ್ರೀತಿಯ ನಾನೆರಿವೆ ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತೆಯೇ ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ ನಿಸಿರಿರುವವರೆಗೂ ನಾ ಪೂಜಿಸುವೆ ಈ ಆಸೆಗೆ ಏನಂತೀಯ ನನ್ನ ಭಾಷೆಗೆ ಹೂ ಅಂತೀಯ. ಸೂರನ್ ಮಲ್ತೊಂದುಲ್ಲ ಇನಿ ಸೋಮವಾರ ಅತ್ತೆ ಪ್ರೀತಿ ಸಿರೆಗ್ಲ ವೆಜ್ ಅತೇನಿ ಪಕ್ಕ ದಾನೆಮು ಪಾತಿಯರು ಬಂಗಾರ ದೆತ್ತೊನೊಚ್ಚಿ ಸಂತೆಡು ದೆಪ್ಪೊಚ್ಚಿ ಪಂತಿರ ಅಂದಂದು ಐಕ್ ನಮ್ಮ ಬಂಗಾರ ದೆತ್ತೊಂಡೆ ಓಲ್ ಸಾಧ್ಯ ಉಂಡು ಆರು ಪನದು ಕೂಡ ನಮ್ಮ ಓಲ್ ದೆತ್ತೊಂಡೆ ಸಾಧ್ಯ ನಮಕ್ ಮಿಡ್ಲ್ ಕ್ಲಾಸ್ ತಕ್ಲೆ ಬಾರಿ ಬಂಗ ಒಂಜಿ ಈತಿಯಲ್ಲೇ ತುಂಡು ಬಂಗಾರ ದೆತ್ತೊಂಡಲ್ಲ ಬಾರಿ ಬಂಗನಿ ಕಿರ್ಮುಜ ಸೂರಾನು ಒಂಚಿನ ಕಿರ್ಮುನ ಐಕ್ ಪುಲಿತ ನೀರು ಪೂರ ಪಾಡ್ಬೇರು ಒಂಜಿ ಕಾನ್ಸೆಪ್ಟ್ ಉಂಡು ಮಲ್ಪುವರ ಇಜ್ಜಪ್ಪ ಯಾನು ಆ ಕಾನ್ಸೆಪ್ಟ್ಲ ಮಲ್ಪುಜಿ ಎಂಗು ಪುರ್ಸತಿಜ್ಜಿ ಆ ಕಾನ್ಸೆಪ್ಟ್ಲ ಮಲ್ಪುಜಿ ಅನ್ನು ಪ್ರೀತಿ ಅಕ್ಕ ಕೋರಿ ಮಲ್ಪುಲೆ ಯಾನ್ ಬರ್ಪೆ ಆರಿನಿ ಕೋರಿ ಬಿಲ್ಕುಲ್ ಮಲ್ಪುಜಿ ದಯಪಂಡ ಇನಿ ಎಂಕ್ಲಾರೆಗ್ಲ ಸೋಮವಾರ. ಸಂಗೀತ ಅಕ್ಕ ಊರಿಗೆ ಬರೋಡು ಬರ ತಿರ್ಗಾರ ಬಲೆ ಕಿರ್ಮೆರೆ ಕಜಿಪ್ ಮಲ್ಪುನಿ ಯಾನಿ ಈರತ್ತ ಅವಿ ಅವು ಸೂರಡು ಬರಿಬೇಕ ಕಿರ್ಮುಣಗೆ ಐಕ್ ಪುಲಿತ ನೀರು ಪೂರ ಪಾಡ್ರುಂಡು ಮಾರೆ ಕಜಿಪ್ ಮಲ್ಪನಾಗ ಅವು ಈ ಮೇರೆ ಸಂಪುಣದೆ ಅಮ್ಮ ಕಜಿಪ್ ಮಲ್ ದೀಪೆರತೆ ಅಂಚ ಗೊತ್ತಾ ಪೂಜಿ. ಸಾವಿರ ಜನುಮ ಇದ್ದರು ನನಗೆ ನಿನ್ನವಳಾಗಿ ಉಳಿದಿರುವೆ ಪ್ರೇಮದ ಕನಸ ಕಾಣುವ ಕಣ್ಣಿಗೆ ರೆಪ್ಪೆಗಳಾಗಿ ನಾನಿರುವೆ ನಿನ್ನಂತರಂಗ ನಾನಲ್ಲವೇ ನಿನ್ನಸೆಯೆಲ್ಲ ನನಗಲ್ಲವೇ ಆ ಸಾಗರದಿ ನಾ
ನಿನ್ನ ಕೂಡುಬೆಯೇನಂತೀಯ, ಜೊತೆ ಬಾಳುವೆ ಹೂವಂತೀಯ. ಸೋಮವಾರಾಂಡ ಪತ್ತಡೆ ಮಲ್ಪುಲಿ ತಿನರೆ ಬರ್ಪ ವಾ ವಾ ನೀಕುಲ್ ಪರಕೆ ಉಂಡ ಇನಿ ವೆಜ್ ಮಲ್ಪುನ ಇಜ್ಜಿ ಎಂಕುಲ್ ವೆಜ್ ಪರಕೆ ದಾಲೆಜ್ಜಿ ಜಾಸ್ತಿ ಬೇಲೆ ಇಜ್ಜಿ ರೆಫರ್ ಮಲ್ಪುನು ಇದ್ದೆ ಇಜ್ಜಿ ಬಹುಲ ಬೇಲೆ ಬುಡ್ಚಿಂಕ್ ಒಂದು ಏರು ಪ್ರೀತಿ ಅಕ್ಕ ಡಿ ಪಿ ಚೇಂಜ್ ಉಂಡು ಪನಂದ್ರೆ ಒಂದು ಆನ ಸಪೋರ್ಟ್ ಐಡಿಯೇ ಒಂದು ಪ್ರೀತಿಸಿನ ಸಪೋರ್ಟ್ ಐಡಿ ಯಾನು ಒಗ್ಗರಣೊಂಜಿ ಲಾಯ್ಕ್ ಪಾಡುವೆ ಬೊಕ್ಕದಾದ ಸಂಕ ಮಸನ ಪಾಡುವೆರೆ ಹೆಂಗು ಅಂತ ಈ ರೀತಿ ಒಗ್ಗರಣೆ ಪಾಡೋದಿಲ್ಲ ನಾನು ಹೆಂಚಿನ ಒಗ್ಗರಣೆ ಹಾಡು ಕೇಶವನ್ನ ಪಾತ್ರೆಗಳು ಉಂಡು ಬಲೆ ಮಾಡೋದಿಲ್ಲ. ಓಕೆ ನಾನು ಬರ್ಸ ಬಾರಿ ಸ್ಟಾರ್ಟ್ ಉಂಟು ಜೋರು ಗಾಳಿ ಬರ್ಪಿನ ಅಂದಾಜುಂಡು ವಾತಾವರಣ ಚೇಂಜ್ ಆಗೋದಿಲ್ಲ ಬರ್ಸ ಬರ್ತನೆ ಈ ಸೀಟಿಗೆ ಬರ್ಸ ಬೂಂಡ ನನ್ನ ಕೇನುಜಿ ಐಕ ದಾದ ಮಾಡಿತ್ತೆ ಲೈವ್ ನಾನು ಎಂಡ್ ಮಲ್ಪೆ. ಥ್ಯಾಂಕ್ ಯು ಸೋ ಮಚ್ ಮಾತೇರಿಗಳ ಲೈವ್ ಬತ್ತು ಸಪೋರ್ಟ್ ಮಾಡ್ತೀನಿ ಮಾತೇರಿಗಳ ಧನ್ಯವಾದ. ಪುದರ್ ಪಂಡ್ರೆ ಪೋಪುಜಿ 51 ಜನದ ಪುದರ್ ನೆನೆಪು ಅದು ಬೈದಿನ ನೆನೆಪುಂಡು ಮಾತೇರಿಲ್ಲ ಆಂಡ ಪುದರ್ ಪಂಡ್ರೆ ಪೋಣಗ ಕೆಲವರು ಬುಡ್ದು ಪೋಣ ಕೆಲವರು ಬೇಜಾರಪ್ಪುಜ ಐಕ ಮಾತೇರಿಗಳ ಬತ್ತಿನ ಬಿನ್ನಿರ್ಗ ಮಾತೇರಿಗಳ ಧನ್ಯವಾದಗಳು. ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ ನೋಡುವ. ಮುಂದಿನ ವಾರ ಪುರ್ಸೊತ್ತಿದ್ರೆ ಬರ್ತೇನೆ ಆಯಿತಾ ಮತ್ತೆ ಲೈವಿಗೆ. ಬದನೆ ಫ್ರೈ ಮುಗಿದುಂಡೆ ಪ್ರೀತಿ ಅಕ್ಕ ಮನಂದ್ರೆ ಅವ್ಯಾಪ ಮುಗಿದುಂಡು. ಬಾಯ್ ಸಿಸ್ ಬಾಯ್ 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 ಸಂಪು ಬಾಯ್ ಪ್ರೀತಿ ಸಿಸ್ ಬಾಯ್ ಕೇಶವ್ರು ಬಾಯ್ ಅಶು ಬಾಯ್ ಮತ್ತು ಅವ್ರು ಅಶ್ವಥ್ ಪೂಜಾರಿ ಬಾಯ್ 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 ಮಾತಿರ್ಲ ಬಾಯ್ ಅವೇ ಪಕ್ಕೆ ಇರುಳ್ಳೇರು ಬಕ್ಕ ನುಗ್ಗೆಕಾಯಿ ಬದನೆಕಾಯಿ ಸಾಗರ್ ಬ್ರೋ ಬಕ್ಕ ನುಗ್ಗೆಕಾಯಿ ಬದನೆಕಾಯಿ ಮತ್ತೆ ಯಾರಿದ್ದೀರಾ ಮತ್ತೆ ಎಂತ ಸಹ ಚೌ ಚೌ ಬಾತ್ ಎಲ್ಲರಿಗೂ ಬಾಯ್ 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 ಮಸ್ತು ಜನ ಒಳ್ಳೇರು ಮಾಡ ಬೈ ದಿನಕ್ಕಳು ಪ್ರೀತಿ ಬಾಯ್ ಅತ್ತು ಅವು ಅತ್ತಿಯ ಬಾಯ್ ಬಾಯ್ ಟಾಟಾ ನೀನು ನಾ ನಿಜ ಬಾಯ್ 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 ಆಲ್ ಬಾಯ್ ಆಲ್ ಬಾಯ್ ಆಲ್. ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದು ಸಪೋರ್ಟ್ ಮಾಡ್ತೀನಿ ಮಾತಿರಿಗಳ ಧನ್ಯವಾದಗಳು. ಮತ್ತೆ ನಿಮ್ಮ ಭೇಟಿ ಮುಂದಿನ ಲೈವ್ ಕಾರ್ಯಕ್ರಮದಲ್ಲಿ. ಹಾಗೆಯೇ ವಿಡಿಯೋ ನೋಡಿ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಆಲ್, ಟೇಕ್ ಕೇರ್.